ಶ್ರೀ ಗುರುಗಣಾಧಿಪತಯೇ ನಮಃ. ಆ ಆ ಅಂಬುರುಹದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಣೋ ಅಂಬಿಕಾ ಸುತ ವಿಘ್ನರಾಜನ ತಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಣ ಮಾಡುತ್ತ ವರ್ಣಿಪೆನಿ ಕಥಾಮೃತವ.
ಕೃಪೆಯಿಲ್ಲದಿರೆ ಅರಗಿನಾಲಯದೊಳಗೆ ಉಳಿದುದಲ್ಲದೆ ಬೆಸರ ಮರೆತತಿ ಕುದುಂಟೆ ಕೇಳಿರನು ಜಾದರೆ ನಿಮ್ಮನ್ನು ಅನುಜಾತರೆ ಕೇಳಿ ಎಂಬುದಾಗಿ ನಾನು ಹೇಳಿದೆ. ನಾವು ಇದುವರೆಗೆ ಬದುಕಿ ಉಳಿಯಬೇಕಿದ್ರೆ ಆ ಶ್ರೀಕೃಷ್ಣನ ಕರುಣಾ ಕೃಪಾ ದೃಷ್ಟಿ ನಮ್ಮ ಮೇಲಿದ್ದರಿಂದಲೇ ನಾವು ಇದುವರೆಗೆ ಬದುಕಿ ಉಳಿದಿದ್ದೇವೆ. ಇಲ್ಲದಿದ್ರೆ ಆ ಕುತಂತ್ರಿಯಾದಂತಹ ದುರ್ಯೋಧನನು ಮಾಡಿದ ಖರ್ಚು ಒಂದೇ ಎರಡೇ. ಅವನು ಮಾಡಿದ್ದೇನು? ನಮ್ಮೆಲ್ಲರನ್ನು ಕೊಲ್ಲುವುದಕ್ಕಾಗಿ ವಾರಣಾವತಿಯಲ್ಲಿ ಅರಗಿನ ಮನೆಯನ್ನು ನಿರ್ಮಿಸಿ ಅದರೊಳಗೆ ನಮ್ಮನ್ನು ಹಾಕಿ ನಮ್ಮನ್ನು ಕೊಲ್ಲುವುದಕ್ಕೆ ಸಂಚನ್ನು ಹೂಡಿದ. ಆದರೆ ಅವನದೇ ಆದಂತಹ ವಿದುರ, ಆ ವಿದುರನ ಮೂಲಕ ನಾವು ತಿಳಿದುಕೊಂಡು ಅದಕ್ಕಾಗಿ ಅರಮನೆಯನ್ನು ನಿರ್ಮಿಸುವಾಗಲೇ ಸುರಂಗ ಮಾರ್ಗವನ್ನು ಏರ್ಪಡಿಸಿದ್ದಾನೆ. ಆಮೇಲೆ ಆ ಶ್ರೀಕೃಷ್ಣನ ಕರುಣೆಯಿಂದ ಅವನ ಸೂಚನೆಯಂತೆ ನಾವು ಆ ಅರಗಿನ ಮನೆಯಿಂದ ಹೊರಹೊಕ್ಕು ಹಿಡಿಂಬಾವನವನ್ನು ಸೇರಿದೆವು. ಇದಕ್ಕೆಲ್ಲ ಕಾರಣ ಆ ಭೀಮ. ಈ ಭೀಮನ ಪರಾಕ್ರಮ ಇದಕ್ಕೆ ತುಂಬಾ ಉಂಟು. ಯಾವ ರೀತಿಯಲ್ಲಿ ಅಂದ್ರೆ, ಅರಗಿನ ಮನೆಯಲ್ಲಿ ನಾವು ನಿದ್ರಾವಸ್ಥೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ನಮ್ಮ ಇವರವನ್ನು ಅಲ್ಲದೆ ನಮ್ಮ ತಾಯಿಯನ್ನು ಕೂಡಿಕೊಂಡು ಸುರಂಗ ಮಾರ್ಗವಾಗಿ ತಂದು ಹಿಡಿಂಬಾವನಕ್ಕೆ ಸೇರಿದರು. ಆ ಹಿಡಿಂಬಾವನದಲ್ಲಿ ನಮ್ಮೆಲ್ಲರನ್ನು ಅವನ ತೊಡೆಯ ಮೇಲಿರಿಸಿ ನಿದ್ರಿಸುತ್ತಿರುವಂತಹ ಸಂದರ್ಭದಲ್ಲಿ ಹಿಡಿಂಬಾಸುರ ಮತ್ತು ಅವನ ತಂಗಿ ನಮ್ಮನಿಗೆ ಉಪದ್ರವನ್ನು ಕೊಡುವುದಕ್ಕೆ ಬರುವಂತಹ ಸಂದರ್ಭ. ಆ ಭೀಮನೆ ಆ ಹಿಡಿಂಬಾಸುರನನ್ನು ಬುದ್ಧಿಗೊಂಡು ಹಿಡಿಂಬೆಯನ್ನು ಮದುವೆಯಾಗಿ ಘಟೋತ್ಕಚ ಎಂಬ ಕುಮಾರನನ್ನು ಕೂಡ ನೀನು ಪಡೆದೆ. ಅಷ್ಟೇ ಅಲ್ಲ, ಹಸಿವೆಯಿಂದಲೂ ಇರುತ್ತಿದ್ದ ಕಾರಣ ಹಸಿವೆಯಲ್ಲೂ ನೀನು ಬಲಿಷ್ಠ ಎಂಬುದಾಗಿ ಆವತ್ತಿನಲ್ಲಿ ತೋರಿಸಿಕೊಟ್ಟವ ಭೀಮನಿದ್ದಾನೆ. ಆಮೇಲೆ ಏಕಚಕ್ರಪುರದಲ್ಲಿ ಬಕಾಸುರನನ್ನು ಕೊಲ್ಲುವುದಕ್ಕಾಗಿ ಒಂದು ಗಾಡಿ ಅನ್ನವನ್ನು ಸೇರಿಸಿಕೊಂಡು ಅವನಲ್ಲಿಗೆ ಹೋಗಿ ಆ ಅನ್ನವನ್ನೆಲ್ಲ ಭೀಮನೇ ತಿಂದುಕೊಂಡು ಆ ಬಕಾಸುರನನ್ನು ಬುದ್ಧಿ ಕೊಂದ. ಆಗ ಹೊಟ್ಟೆ ತುಂಬ ತಿಂದುಕೊಂಡು ಕೂಡ ನೀನು ಬಲಿಷ್ಠ, ಹಸಿವಿನಿಂದ ಇರುವಾಗಲೂ ನೀನು ಬಲಿಷ್ಠ ಎಂಬುದನ್ನು ತೋರಿಸಿದೀಯ. ಆಮೇಲೆ ಅರ್ಜುನನು ಮಾಡಿದ ಕಾರ್ಯ ಕಮ್ಮಿ ಇದೆ. ಅರ್ಜುನ ಪಾಂಚಾಲಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಗಂಗಾ ನದಿ ತೀರದಲ್ಲಿ ನಮ್ಮನ್ನು ಅಡ್ಡಗಟ್ಟಿ ನಿಂತಹ ಗಂಧರ್ವನಾದಂತಹ ಅಂಗಾರಪರ್ಣನೊಂದಿಗೆ ಕಾದಾಡಿ ಅವನನ್ನು ಸೋಲಿಸಿ ನೀನು ಚಾಕ್ಷುಷಿ ಎಂಬಂತಹ ವಿದ್ಯೆಯನ್ನು ನೀನು ಗಳಿಸಿದೆ. ಅಷ್ಟು ಮಾತ್ರವಲ್ಲ, ಪಾಂಚಾಲಕ್ಕೆ ಹೋಗಿ ಬ್ರಾಹ್ಮಣ ವೇಷದಲ್ಲಿದ್ದುಕೊಂಡು ಅಲ್ಲಿ ಮತ್ಸ್ಯಯಂತ್ರವನ್ನು ಭೇದಿಸಿ ಆ ದ್ರೌಪದಿಯನ್ನು ತೆಗೆದುಕೊಂಡು ಬಂದೆ. ತಾಯಿಯಾದ ಕುಂತಿಯಲ್ಲಿ ಹೇಳಿದವಾಗ ತಾಯಿ ಹೇಳಿದ್ದೇನು, ನೀವು ಐವರು ಸಮಾನಾಗಿ ಹಂಚಿಕೊಳ್ಳಿ ಎಂಬುದಾಗಿ ಹೇಳಿದವಾಗ ಆ ವೇದ ವ್ಯಾಸರ ಸೂಚನೆಯಂತೆ ನಾವೈವರೂ ಅವಳನ್ನು ಮದುವೆಯಾದೆವು. ಆಮೇಲೆ ನಾರದರ ಸೂಚನೆಯಂತೆ ಯತಿವೇಷದಲ್ಲಿದ್ದುಕೊಂಡು ಸುಭದ್ರೆಯನ್ನು ಕೂಡ ನೀನು ಮದುವೆಯಾದೆ. ಅಷ್ಟು ಮಾತ್ರವಲ್ಲ, ಅನಿವಾರ್ಯವಾಗಿ ಆಯುಧ ಶಾಲಕ್ಕೆ ಹೋಗಂತಹ ನೀನು ತೀರ್ಥಯಾತ್ರೆಗಾಗಿ ಹೋಗುವಂತೆ ಆಯಿತು. ಅಲ್ಲಿ ನಾರದರ ತೀರ್ಥಾಟನೆಯ ಎಲ್ಲಾ ಮಂತ್ರವನ್ನು ನೀನು ಕಲಿತುಕೊಂಡೆ. ಆಮೇಲೆ ನಾರಿ ತೀರ್ಥದಲ್ಲಿ ಮುಳುಗಿ ಅಲ್ಲಿ ಆ ನಾರಿ ತೀರ್ಥದಲ್ಲಿದ್ದಂತಹ ಎಲ್ಲ ಅಪ್ಸರೆಯರ ಶಾಪವನ್ನು ವಿಮೋಚನೆ ಕೂಡ ಮಾಡಿದೆ. ಅಷ್ಟು ಮಾತ್ರವೇ ಅರ್ಜುನ, ನೀನು ಮಾಡಿದಂತಹ ಪರಾಕ್ರಮ ಕಮ್ಮಿ ಇದೆಯೇ? ಇಷ್ಟೆಲ್ಲ ಮಾಡಿಯೂ ಕೂಡ ನಾವು ಮಾಡಿದಂತಹ ಸಂಪತ್ತು ಅಷ್ಟಿಷ್ಟೇ ಇದೆ. ಸಕಲ ರಾಜ್ಯವನ್ನು ನಾವು ಗೆಲ್ಲಿದೆವು. ಸರ್ವ ರಾಜರ ಗಿಲಿದು ಕರುಬದನ ಪಡೆದಿಗೆವೋ ಆ
ಕಂಡ ಕರಳಿವು ಪರ್ವವಾಯ್ತಲ್ಲ. ಸರ್ವರಾಜರ ಗೆಲಿದು ಕರ್ಮದನ ಪಡೆದಿಗೆವು ಊರ್ವಿ ಕಂಡ ಕರಳಿವು ಪರ್ವವಾಯ್ತಲ್ಲ. ಯಾಗ ಸುಖದಂತ್ಯವಾಯ್ತೀಗ ಭಾಗ್ಯದೊಳಿಗೆ ಯಾಗ ಸುಖದಂತ್ಯವಾಯ್ತೀಗ ಭಾಗ್ಯದೊಳಿಗೆವು ನಾಗಚಯನನ ಲೀಲೆಯಾಗಿಸಿತು ಶುಭವಾಗ. ಸರ್ವರಾಜರ ಗೆಲಿದು ಕರುವತನ ಮೆರೆದಿಗೆವು ಕಾಂಡವ ಪ್ರಸ್ಥದಲ್ಲಿ ಸಂರಕ್ಷಿಸಲ್ಪಟ್ಟಂತಹ ಆ ಮಯ ಬ್ರಹ್ಮನಿಂದಾಗಿ ನಮಗೆ ಇಂದ್ರಪ್ರಸ್ಥದ ಪ್ರಾಪ್ತಿಯಾಯಿತು. ಯಾಕೆ ಗೊತ್ತೇ? ಕಾಂಡವವನವನ್ನು ದಯಿಸುವಂತಹ ಸಂದರ್ಭದಲ್ಲಿ ಅವನನ್ನು ಸಂರಕ್ಷಣೆ ಮಾಡಿದ್ದು ಕೃಷ್ಣ ಮತ್ತು ಅರ್ಜುನರು. ಅದಕ್ಕಾಗಿ ಭೂಲೋಕದಲ್ಲಿ ಅತಿ ಸುಂದರವಾದಂತಹ ಸಭಾಭವನವನ್ನು ನಿರ್ಮಿಸಿಕೊಡುತ್ತೇನೆ. ಯಾರು ನೋಡದಂತಹ, ಇನ್ನು ಮುಂದೆಯೂ ನೋಡಲಿಕ್ಕೆ ಆಗದಂತಹ ಸಭಾಭವನವನ್ನು ನಿರ್ಮಿಸಿಕೊಟ್ಟಿದ್ದಾನೆ ಆ ಮಯಬ್ರಹ್ಮ. ಯಾವ ರೀತಿಯಲ್ಲಿ ಗೊತ್ತೇ? 16,000 ಉದ್ದಗಲವುಳ್ಳಂತಹ 8,000 ದೈತ್ಯ ಶಿಲ್ಪಿಗಳಿಂದ 14 ವರ್ಷದಿಂದ ಶ್ರಮಿಸಿ ಈ ರಾಜಭವನವನ್ನು ನಿರ್ಮಿಸಿದ್ದಾನೆ. ಎಷ್ಟೊಂದು ಸುಂದರ! ಆಮೇಲೆ ನಾವು ಈ ಮಯಬ್ರಹ್ಮನು ನಿರ್ಮಿಸಿದಂತಹ ಸಭಾಭವನದ ಚಿತ್ರಣವನ್ನು ಕಾಣುವುದಕ್ಕಾಗಿ ನಾರದರು ನಮ್ಮಲ್ಲಿಗೆ ಬಂದರು. ನಾರದರು ಹೇಳಿದಂತಹ ಮಾತೇನು? ನಾರದರು ಬರುವಂತಹ ದಾರಿಯಲ್ಲಿ ನಮ್ಮ ತಂದೆಯಾದಂತಹ ಪಾಂಡು ಚಕ್ರವರ್ತಿಯ ಭೇಟಿಯಾಯಿತಂತೆ. ಅವರು ಈಗಲೂ ನರಕಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಅದಕ್ಕಾಗಿ ಮಕ್ಕಳಾದಂತಹ ನೀವು ಅವರ ನರಕ ಯಾತನೆಯಿಂದ ಮುಕ್ತಗೊಳಿಸಿ ಸ್ವರ್ಗವನ್ನು ಸಿಗುವಂತೆ ಮಾಡಬೇಕಾಗಿದೆ ಎಂಬುದಾಗಿ ನಾರದರ ಅಂಬೋಣವಾಯಿತು. ಆದರೆ ನಾರದರು ಹೇಳಿದಂತಹ ಮಾತೇನು? ಅದಕ್ಕಾಗಿ ನೀವು ರಾಜಸೂಯ ಅದ್ಭುರವನ್ನು ಮಾಡಬೇಕು. ರಾಜಸೂಯ ಅದ್ಭುರವನ್ನು ಮಾಡಿದೆಯಾದ್ರೆ ನಿಮ್ಮ ತಂದೆಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬುದಾಗಿ ಹೇಳಿದರು. ಅದೇ ರೀತಿ ಶ್ರೀಕೃಷ್ಣ ದೇವರ ನಿರ್ದೇಶನದಂತೆ ನಾವು ರಾಜಸೂಯ ಯಾಗವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದೆವು. ಅದರಲ್ಲಿ ನಿಮ್ಮೆಲ್ಲರ ಸಹಕಾರ ತುಂಬಾ ಇತ್ತು. ಅದರಲ್ಲಿ ಪ್ರಸಿದ್ಧರಾದಂತಹ ಆ ಶಿಶುಪಾಲ ಮಾಗಧರನ್ನು ಕೊಂದು ಅವರ ಆಧೀನದಲ್ಲಿದ್ದಂತಹ 96 ರಾಜರುಗಳನ್ನು ಬಿಡುಗಡೆಗೊಳಿಸಿ ಅವರಿಂದ ಕಪ್ಪ ಕಾಣಿಕೆಗಳನ್ನು ಗಳಿಸಿ ಅಧಿಕವಾದಂತಹ ಸಂಪತ್ತನ್ನು ಪಡೆದವರು ನಾವಿದ್ದೇವೆ. ಆದರೆ ರಾಜಸೂಯವನ್ನು ನಾವು ಮುಗಿಸಿದೆವು. ಆದರೆ ಇದರಿಂದ ಮಾತ್ಸರ್ಯಗೊಂಡಂತಹ ಕೌರವೇಶ್ವರ ಇದ್ದಾನಲ್ಲ, ನಮ್ಮ ಈ ಇಂದ್ರಪ್ರಸ್ಥವನ್ನು ನೋಡಿ ತುಂಬಾ ಒಳಗಾಗಿದ್ದಾನೆ. ಈ ಪಾಂಡವರನ್ನು ಯಾವ ರೀತಿಯಲ್ಲಿ ಸೋಲಿಸಬೇಕು ಎಂಬಂತಹ ಸಂಚನ್ನು ಹೂಡುತ್ತಾ ಇದ್ದಾನೆ. ಏನೇ ಆಗಲಿ ಅವನ ಮತ್ಸರ್ಯ ಅವನಿಗೆ ಕೇಡಾದೀತು. ನಾವು ಅದಕ್ಕಾಗಿ ಭಯಪಡುವುದು ಬೇಡ. ಆ ದೇವರ ದಯೆ ನಮ್ಮಲ್ಲಿ ಯಾವಾಗಲೂ ಇದ್ರೆ ನಾವು ಯಾವುದಕ್ಕೂ ಹೆದರುವವರಲ್ಲ. ಆದ್ದರಿಂದ ನಾವು ಇಂದಿಗೆ ಈ ಸಭೆಯನ್ನು ಇಲ್ಲಿಯೇ ಮುಕ್ತಾಯಗೊಳಿಸಿ ನಮ್ಮ ಸ್ವಸ್ಥಾನಗಳಿಗೆ ಹೋಗೋಣವಂತೆ.
ಪಾಂಡವರ ಸಿರಿಗತಿಗೆ ಮತ್ಸರಿಸಿ ತನಗಾದ ಬವಣೆಯ ನೆನೆದು ಮನದಿಗೆ ಇತ್ತ ಗಜಪುರದೊಳಗೆ ಕೌರವ ನಮ್ಮ ಪ್ರಬಲ ವಿರೋಧಿಗಳಾದಂತಹ ಪಾಂಡವರ ಗತಿಗಳ ಬಗ್ಗೆ ಆಗಾಗ ನಮಗೆ ವರ್ತಮಾನ ಬರುತ್ತಾ ಇದೆ. ಇದೆಲ್ಲ ಕೇಳಿದ ಕ್ಷಣ ನಮಗೆ ಸಹಿಸುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಪಾಂಡವರನ್ನು ನಮಗೆ ಕಂಡ್ರೆ ಆಗುವುದಿಲ್ಲ. ಪ್ರಪಂಚ ಹೇಳುತ್ತಾ ಇದೆ ಕೌರವರಿಗೆ ಮತ್ಸರ ದ್ವೇಷ ಎನ್ನುವ ಹಾಗೆ. ಹೌದು, ಅಲ್ಲ ಎನ್ನುವ ಹಾಗೆ ನಾವು ಅಲ್ಲಗಳೆಯುವುದಿಲ್ಲ. ಅದಕ್ಕೆ ಕಾರಣೀಭೂತವಾದಂತಹ ವಿಷಯವಾದರೂ ಯಾವುದು? ಅದು ನಮಗೆ ನಮ್ಮ ತಾಯಿಯಿಂದ ಬಂದಂತಹ ಬಳುವಳಿ. ಕುಂತಿ ಹೆತ್ತಿದ್ದಾಳೆ ಎನ್ನುವಂತಹ ವಿಚಾರ ಕೇಳಿದ ಕ್ಷಣ ನಮ್ಮಮ್ಮನಾದಂತಹ ಗಾಂಧಾರಿ ದೇವಿ ಹೊಟ್ಟೆಯನ್ನು ಹಿಸುಕಿದಳಂತೆ. ಓರ್ವ ವೀರನಾಗಿ ನಾನು ಹುಟ್ಟಬೇಕಿತ್ತು. ಅದರ ಬದಲಾಗಿ ಆ ಹಿಸುಕಿದ ಕಾರಣದಿಂದ ಒಂದಕ್ಕೆ 101 ನಾವು ಹುಟ್ಟಿಕೊಂಡೆವು. ಹಾಗಿದ್ರೆ ಅಲ್ಲೇ ಆ ರೀತಿಯ ಸ್ವಭಾವ ನನ್ನ ತಾಯಿಯಲ್ಲಿ ವ್ಯಕ್ತವಾಗಿತ್ತು ಎಂದಾದರೆ ಮಗನಾದಂತಹ ನನಗೆ ಆ ಗುಣ ಬಂದ್ರೆ ಖಂಡಿತವಾಗಿಯೂ ಅಪರಾಧವಲ್ಲ. ಆಮೇಲೆ ಆ ಸ್ವಭಾವವನ್ನು ಬೆಳೆಸಿಕೊಂಡದ್ದು ನಾವೇ. ಅದಕ್ಕೆ ಕಾರಣ ಉಂಟು. ನಮ್ಮ ಜೀವನದಲ್ಲಿ ಒಂದೇ ಒಂದು ಉದ್ದೇಶ, ನಮ್ಮದಾದಂತಹ ಭರತ ಖಂಡ ಅದು ಖಂಡವಾಗಿಯೇ ಇರಬೇಕು, ಇಡಿಯಾಗಿಯೇ ಇರಬೇಕು. ಅದು ಖಂಡವಾಗಬಾರದು, ಅಖಂಡವಾಗಿ ಉಳಿಯಬೇಕು. ಪಾಂಡವರಿಗೆ ಅಧಿಕಾರವನ್ನು ಕೊಟ್ಟೆವು ಎಂದಾದ್ರೆ ಅದು ಖಂಡವಾಗುವುದಕ್ಕೆ ಸಾಧ್ಯ, ಅಖಂಡವಾಗಿ ಉಳಿಯುವುದಕ್ಕೆ ಸಾಧ್ಯ ಇಲ್ಲ. ಆದ ಕಾರಣವೇ ಎಳವೆಯಿಂದಲೇ ಪಾಂಡವರನ್ನು ನಾನು ವಿರೋಧಿಸುತ್ತಾ ಬಂದೆ. ಪಾಂಡವರ ನಾಶಕ್ಕಾಗಿ ನಾನು ಪ್ರಯತ್ನಪಟ್ಟೆ. ನನ್ನ ಪ್ರಬಲ ಪ್ರತಿಸ್ಪರ್ಧಿ ಭೀಮಸೇನ ಆತನ ವಧೆಯನ್ನು ಮಾಡುವುದಕ್ಕಾಗಿ ವಿಷದ ಅಡುಗೆಯನ್ನು ಬಳಸಿದೆ. ಆದ್ರೆ ಏನು ಮಾಡೋಣ, ಪ್ರಯೋಜನ ಆಗಲಿಲ್ಲ. ಪುನಃ ಉಳಿದು ಬಂದ. ನನಗೆ ಬೇಸರ ಆಗ್ತಾ ಇದೆ. ಯಾಕೆ ಬಂದಿರ? ನಾನು ಕೊಟ್ಟಂತಹ ವಿಷ ಸ್ವಲ್ಪ ಕಡಿಮೆಯಾಗಿ ಹೋಯಿತು ಎನ್ನುವಂತಹ ಬೇಸರ. ಆಮೇಲೆ ಅರಗಿನ ಅರಮನೆಯಲ್ಲಿ ಅವರೆಲ್ಲರ ನಾಶವನ್ನು ಮಾಡಬೇಕು ಎನ್ನುವಂತಹ ಪ್ರಯತ್ನವನ್ನು ಮಾಡಿದೆ. ಅರಗಿನ ಅರಮನೆ ಸುಟ್ಟು ಹೋಯಿತು. ಆದರೆ ಪಾಂಡವರು ಹಾಗೂ ದ್ರೌಪದಿ ಬದುಕಿ ಉಳಿದ್ರು. ಬದುಕಿ ಉಳಿದಂತಹ ಅವರಿಗೆ ಅದೆಷ್ಟೋ ರೀತಿಯ ಅನುಗ್ರಹಗಳಾಗಿದೆ ಎನ್ನುವಂತಹ ವಿಚಾರವು ನಮಗೆ ತಿಳಿದು ಬಂದಿದೆ. ಆಮೇಲೆ ಗುರು ಹಿರಿಯರು ಹೇಳಿದ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಇಂದ್ರಪ್ರಸ್ಥವನ್ನೂ ಅವರಿಗೆ ನಾವು ಬಿಟ್ಟುಕೊಟ್ಟೆವು. ಆಮೇಲೆ ನಾನು ಸ್ವಲ್ಪ ನನ್ನ ಸ್ವಭಾವದಲ್ಲಿ ಮೃದು ಧೋರಣೆಯನ್ನು ತಳೆದಿದ್ದೆ. ಹೀಗೆ ಇರೋಣ ಎನ್ನುವ ಹಾಗೆ. ಆದ್ರೆ ಏನು ಮಾಡೋಣ, ರಾಜಸೂಯಾದುರ ಸಂದರ್ಭದಲ್ಲಿ ನಡೆದಂತಹ ಪ್ರಕರಣದಿಂದಲಾಗಿ ನಮ್ಮ ಮಾನಹಾನಿಯದಾಯ್ತು ವೈರಿಗಳ ಮುಂದೆ ನಗೆ. ಫಲವೇನು ಮುಂದೆ ದುರುಳನಾಮಯ ಕೈದ ಮಂಟಪದೊಳಗೆನ್ನ ದುರುಳನಾಮಯ ಕೈದ ಮಂಟಪದೊಳಗೆಲ್ಲ ಪರಿಕಾಸ್ಯ ಮಾಡಿದರಯ್ಯ. ಅದೇ ರೀತಿಯಾಗಿ ಆ ವಂಶವನ್ನು ನಾಶ ಮಾಡುವಲ್ಲಿಯೂ ಅವಳು ಸಮರ್ಥಳಾಗುತ್ತಾಳೆ.
ಎನ್ನುವುದಕ್ಕೆ ಸ್ಪಷ್ಟವಾದಂತಹ ಉದಾಹರಣೆ ದ್ರೌಪದಿ. ನಾನು ಮೃದು ಧೋರಣೆಯನ್ನು ತಳೆದಿದ್ದೆ, ಭವಿಷ್ಯದಲ್ಲಿ ಪಾಂಡವರೊಂದಿಗೆ ಅನ್ಯೋನ್ಯತೆಯಿಂದ ಜೀವಿಸೋಣ ಎನ್ನುವ ಹಾಗೆ ಭಾವಿಸಿಯೇ ರಾಜಸೂಯಾಧ್ವರ ಸಂದರ್ಭದಲ್ಲಿ ನಾನು ಭಾಗವಹಿಸಿದ್ದೆ. ಹೋಗಿದ್ದೆ ಮನಪೂರ್ವಕ, ಅಲ್ಲಿ ನನ್ನದಾದಂತಹ ಸೇವೆಯನ್ನು ನಾನು ಮಾಡಿದ್ದೆ. ಆದ್ರೆ ಏನು ಮಾಡೋಣ, ಪುನಃ ವೈಮನಸ್ಸು ಇಮ್ಮಡಿಯಾಗಿಸುವುದಕ್ಕೆ ದ್ರೌಪದಿಯೇ ಕಾರಣಳಾಗಿ ಹೋದ್ರು. ಮಾಯ ನಿರ್ಮಿತವಾದಂತಹ ಮಂಟಪದಲ್ಲಿ ನಾನು ಸಂಚರಿಸುತ್ತಾ ಇದ್ದೆ. ಮಾಯಾ ಮಂಟಪವಾದ ಕಾರಣ ನಾನು ಸ್ವಲ್ಪ ಎಡವಟ್ಟುಗೊಂಡೆ. ನೀರು ಎನ್ನುವ ಹಾಗೆ ಭಾವಿಸಿ ನಾನು ಮೆಲ್ಲ ಕಾಲನ್ನಿಟ್ಟರೆ ಅಲ್ಲಿ ಜಲ ಇತ್ತು. ಜಲ ಎನ್ನುವ ಹಾಗೆ ಭಾವಿಸಿ ನಾನು ಮುಂದುವರಿದ್ರೆ ಅಲ್ಲಿ ನೆಲ. ಗೋಡೆ ಎನ್ನುವ ಹಾಗೆ ಭಾವಿಸಿ ಮುಂದುವರಿದ್ರೆ ಅಲ್ಲಿ ಗೋಡೆಯೇ ಇರಲಿಲ್ಲ. ಕನ್ನಡಿ ಎನ್ನುವ ಹಾಗೆ ನಾನು ಭ್ರಮಿಸಿದ್ರೆ ಅಲ್ಲಿ ಕನ್ನಡಿ ಇರಲಿಲ್ಲ. ಹಾಗೆ ಜಲ ಇಲ್ಲ, ವಿಶಾಲವಾದಂತಹ ನೆಲ ಎನ್ನುವ ಹಾಗೆ ಭಾವಿಸಿ ನಾನು ಮುಂದುವರಿದಾಗ ಜಲದ ಮೇಲೆ ನನ್ನ ಕಾಲು ಹೋಗಿ ನಾನು ಜಾರಿ ಬಿದ್ದೆ. ಜಾರಿ ಬಿದ್ದಂತಹ ಸಂದರ್ಭದಲ್ಲಿ ದ್ರೌಪದಿ ಏನು ಮಾಡಬೇಕಿತ್ತು, ಭಾವಯ್ಯ ಏನಾಯ್ತು ನಿಮಗೆ ಎನ್ನುವ ಹಾಗೆ ನನ್ನ ಸನಿಹಕ್ಕೆ ಬಂದು ನನ್ನನ್ನು ಎತ್ತುವಂತಹ ಪ್ರಯತ್ನವನ್ನು ಅವಳು ಮಾಡಬೇಕಿತ್ತು. ನಾನು ಅತಿಥಿ, ಅವಳು ಆತಿಥೇಯಳು. ಮನೆಗೆ ಬಂದಂತಹ ಅತಿಥಿಗೆ ಯಾವ ರೀತಿಯ ಸತ್ಕಾರವನ್ನು ಮಾಡಬೇಕು ಎನ್ನುವಂತಹ ಸಾಮಾನ್ಯ ಜ್ಞಾನವೂ ಇಲ್ಲದೆ ಅವಳು ಮಾಡಿದಂತಹ ಕಾರ್ಯವಾದರೂ ಏನು, ಉಪ್ಪರಿಗೆಯ ಮೇಲೆ ಕುಳಿತಂತಹ ಅವಳು ಸಖಿ ವೃಂದದವರೊಂದಿಗೆ ಇದ್ದಂತಹ ಅವಳು ನನ್ನನ್ನು ಕಂಡು ಪರಿಹಾಸ್ಯ ಮಾಡುವುದಕ್ಕೆ ಪ್ರಾರಂಭವಾಗಿದೆ. ಅರಿಯದೆ ಬಿದ್ದಿರೆ ಭಾವ, ಕುರುಡರೆ ಕುರುಕುಲ ದೇವ ಎನ್ನುವ ಹಾಗೆ ಅದೆಷ್ಟೋ ರಾಜಾದಿ ಮಹಾರಾಜನ ಮಧ್ಯೆ ನನ್ನನ್ನು ಅಪಮಾನ ಮಾಡಿದ್ದಾಳೆ. ಸಹಿಸುವುದಕ್ಕೆ ಸಾಧ್ಯವಾಗದೆ ನೇರವಾಗಿ ನಾನು ಹಸ್ತಿನಗೆ ಬಂದಿದ್ದೇನೆ. ಮುಂದೇನು ಮಾಡಬೇಕು, ಬದುಕಬೇಕು ಸಾಯಬೇಕು ಎನ್ನುವಂತಹ ಪರಿಸ್ಥಿತಿ ನನಗಾಗಿದೆ. ಏನೋ ದಾರಿ ಕಾಣಿಸುತ್ತಾ ಇದೆ. ಅನಭಿಷಿಕ್ತ ದೊರೆಯಾಗಿ ಅಪರಿಮಿತವಾದಂತಹ ಸಾಮರ್ಥ್ಯವನ್ನು ಹೊಂದಿರುವ, ಇನ್ನು ಸಂಪೂರ್ಣ ಅರಿವನ್ನ ಪಡೆದಿರುವಂತಹ ಈ ನಿನ್ನ ಮಿತ್ರ ಕರ್ಣ ನಿನಗಾಗಿ ವಂದಿಸುತ್ತಿದ್ದೇನೆ. ಈ ಸಾಮ್ರಾಜ್ಯದ ಅನಭಿಷಿಕ್ತ ದೊರೆಯಾದಂತಹ ನೀನು ಯುವರಾಜನಾಗಿ ಗರ್ವದಿಂದ ಗೌರವದಿಂದ ಮುಖ ಎತ್ತಿ ನಡೆಯುವವನಿದ್ದೆ. ಇಂದು ನೋಡಿದರೆ ಅವನತ ವದನನಾಗಿದ್ದೀಯ. ಯಾಕಯ್ಯ, ಈ ಕುರುಕುಲ ಅನ್ವಯ ತಿಲಕನಾಗಿ ಮೆರೆಯುತ್ತಿದ್ದಂತಹ ನೀನು ಮಾನಧನನೆನಿಸಿಕೊಂಡವ ನೀನು ಮ್ಲಾನವದನಾಗಿ ಮೌನವದನಿಯಾಗಿ ತಲೆ ತಗ್ಗಿಸಿ ಕುಳಿತಿದ್ದೀಯಲ್ಲ. ಆಟದಲ್ಲಿ ಕೂಟದಲ್ಲಿ ಪಾಠದಲ್ಲಿ ಓಟದಲ್ಲಿ ಸಹಭಾಗಿಗಳಾಗಿ
ಮಿತ್ರ ಎನಿಸಿಕೊಂಡು ನಾನು ನಿನ್ನನ್ನ ಸಹಭಾಗಿತ್ವವನ್ನ ಪಡೆದದ್ದಿದ್ದು. ಆದರೆ ಆ ಮಿತ್ರತ್ವದ ಸಲುಗೆಯಿಂದ ಅಂಗದ ಅಧಿಕಾರಿಯಾಗಿ ಅಧಿಕಾರದಿಂದಲೂ ಕೇಳುತ್ತಿದ್ದೇನೆ, ಯಾಕಯ್ಯ ಈ ಮೌನ? ಯಾಕಾಗಿ ಮ್ಲಾನವದನಾಗಿದ್ದೀಯ? ಮಿತ್ರ ಕರ್ಣ, ಏನಾಯ್ತಯ್ಯ ಹೇಳು. ಯಾವ ವಿಚಾರದಲ್ಲಿಯೂ ನಮಗೆ ಉತ್ಸಾಹ ಇಲ್ಲ. ಕಾರಣ ಮತ್ತೇನೂ ಅಲ್ಲ. ಏನು ಕಾರಣ? ರಾಜಸೂಯಾಧ್ವರದಲ್ಲಿ ನಡೆದಂತಹ ಆ ಪ್ರಕರಣ ನಿನಗೂ ತಿಳಿದಿದೆ. ಅದಕ್ಕೆ ಕಾರಣೀಭೂತಳಾದವಳು ಬೇರೆ ಯಾರು ಅಲ್ಲ, ಯಾರು? ಆ ದ್ರೌಪದಿ ಕಾರಣಳು. ಏನು ಮಾಡಿ ಮುಡಿಯ ಕೇಳಿ ನಿಂದೆ ಕೈಗೋ ದಾಸಿ ಕೂಟಗೆ ಸೇರಿಸುವೆ ಕಡು ಹನಿ ನೋಡ್ಪರಾಗೆ. ನಿನ್ನ ಅವಮಾನಕ್ಕೆ ಕಾರಣ ಆ ಯಕಶ್ಚಿತ ದ್ರೌಪದಿ. ನಿನಗಾದಂತಹ ಅವಮಾನ ನಿನ್ನ ಮಿತ್ರನಾದಂತಹ ನನಗೂ ಅವಮಾನವೇ ಸರಿ. ಯಾಕೆ ತಿಳಿಯದೆ ಮಾಡಿದಂತಹ ಪ್ರಮಾದವನ್ನ ಆ ಪ್ರಮೋದವೆಂಬುದಾಗಿ ಪರಿಹಾಸ್ಯ ಮಾಡಿದಳು ಅಂತಾದ್ರೆ ಅದಕ್ಕೆ ತಕ್ಕ ಶಾಸ್ತಿ ನಿನ್ನಿಂದ ಅಲ್ಲ, ನಿನ್ನ ಆತ್ಮೀಯ ಮಿತ್ರ ನಡೆಸಿದ ನನ್ನಿಂದ. ಏನು ಮಾಡ್ತೀನಿ? ಹೋಗಿ ಆಕೆಯ ಜುಟ್ಟಿಗೆ ಕೈ ಹಾಕಿ ರಟ್ಟೆಯನ್ನ ಹಿಡಿದಾಡಲು ನಿನ್ನ ಕಾಲುಗುಡಕ್ಕೆ ತಟ್ಟನೆ ತಂದು ಒಪ್ಪಿಸದಿದ್ದರೆ, ನಿನ್ನ ವೃತ್ತಿಯ ವರ್ಗಕ್ಕೆ ಸೇರಿಸದಿದ್ದರೆ ನಾನು ಏನು ಮಹಾ ನನ್ನ ಯಾರು ತರಿತಾರೆ ನೋಡ್ತೇನೆ. ಕರ್ಮ, ಏನು ನಿನಗಂತಹ ಸಾಮರ್ಥ್ಯ ಇದೆ. ದ್ರೌಪದಿಯನ್ನು ಎಳೆ ತಂದು ಕೆಡಹುವಂತಹ ಬಲ ನಿನಗೆ ಇದ್ದರೂ ಕೂಡ ದ್ರೌಪದಿಗೆ ರಕ್ಷಕರಿದ್ದಾರಲ್ಲ, ಬಲಾಢ್ಯರಾದಂತಹ ಭೀಮಾರ್ಜುನರಿದ್ದಾರಲ್ಲ. ಬಡಿದು ಭೀಮಾರ್ಜುನರನ್ನು ಬಡಿದು ನಿರ್ಜರರ ಪಡೆಗಂಜಿನಯ್ಯ ನಾನು. ಆ ಭೀಮಾರ್ಜುನರು ನಿರುಪದ್ರವದ್ವಯರು, ಉಪಯೋಗಕ್ಕೆ ಬಾರದಂತಹ ಸಮರ್ಥರು. ಆ ಭೀಮಾರ್ಜುನರು ಬಂದರೆ ಅವರನ್ನ ಬಡಿದು ಕಳೆದುಕೊಳ್ಳುತ್ತೇನೆ. ಅವರೇಕೆ ಒಂದು ವೇಳೆಗೆ ಆ ಮೃಡನೆ ಬಂದರು, ದೇವಗಣಗಳೇ ಬಂದರು, ಹೊಡೆದು ಬಡೆದು ನನ್ನ ಗುರಿಯನ್ನು ನಾನು ಸಾಧಿಸುತ್ತೇನೆ. ಕೊಡುವ ಪಡೆ ಮುಂದುವರಿತೇನೆ. ಕರ್ಣ, ಏನು ಹೇಳುವುದಕ್ಕೆ ಏನೋ ಸುಖವಾಗ್ತದೆ, ಆದರೆ ಕಾರ್ಯಪ್ರವರ್ತರಾಗುವುದಕ್ಕೆ ಸಾಧ್ಯ ಉಂಟೋ ಇಲ್ಲವೋ ಎನ್ನುವ ಹಾಗೆ ನಾನು ನನ್ನಷ್ಟಕ್ಕೆ ಚಿಂತಿಸ್ತಾ ಇದ್ದೇನೆ. ಇಂತರ್ಕ ಜನನೆ ಬಳಿಕ ಅಂತರ ತಿಳಿದಾಗ ಸೌಬರ ನುರೆದನಯದೋಳ್ ಕೌಂತೆಯರುಳ್ ಆಗದು ಕೀಳ್ಪಂತಗಳೀ ವಿಧದಿ ಸೈರಿಸೆನುತೋ ಆಗದಾಗದು ಕುರುರಾಯ ಕರ್ಣನೀಗ ಬೆಳೆದ ಮಾತು ಸರಸವಲ್ಲಯ್ಯ ಹಡುಗಲಿಗಳು ಭೀಮಾರ್ಜುನರ
ಬಿಡದೆ ಕಾದಿರ್ಪನಯ್ಯ ಬಲ್ಲಿದರ ಹುಡುಕಾಟವಪ್ಪುದು ಕಡೆಗೆ ಬೇಡ ಬಿಡು ಬೇಳ್ವೆನಿದ ಕೊಂದು ಎತ್ತವ ನಿನಗೆ ಆಗದಾಗದು ಆಗದಾಗದು ಗುರುರಾಯ ಕರ್ಣನೀಗ ಬೇಡಿದ ಮಾತು ತದರ ಬಲ್ಲಯ್ಯ ಆಗದು ಗುರುರಾಯ. ಮುಗಿಸಿಕೊಂಡವರಿದ್ದೇವೆ. ಎದ್ದೇಳಿ ಎದ್ದೇಳಿ. ಗುರುರಾಯ ಆಗದಯ್ಯ ಆಗದು ಆಗದು. ಯಾವುದು ಆಗದು ಅಂತ ನನಗೆ ಅರ್ಥ ಆಗಲಿಲ್ಲ. ನೀನು ಕರ್ಣನ ಮಾತನ್ನು ಕೇಳಿದರೆ ಅದು ನಿನಗಾಗದು. ಕರ್ಣನಾಡಿದಂತಹ ಮಾತುಗಳನ್ನು ಕೇಳಿದ್ರೆ ನಮ್ಮ ಕಾರ್ಯ ಆಗದು. ಆಗುವುದಿಲ್ಲ, ಅವಳನ್ನು ಎಳೆ ತರುವುದಕ್ಕೆ ಸಾಧ್ಯ ಸಾಧ್ಯವಿಲ್ಲ, ಭೀಮಾರ್ಜುನರನ್ನು ಯುದ್ಧದಲ್ಲಿ ಸೋಲಿಸುವುದಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಕರ್ಣ ನಿನ್ನ ಪ್ರಾಣ ಸಖ. ನಿಜ. ನೀನು ಬೆವರು ಸುರಿಸಿದಲ್ಲಿ ಹ, ಅವನು ರಕ್ತ ಸುರಿಯುವುದಕ್ಕೆ ಮುಂದಾಗುತ್ತಾನೆ ಖಂಡಿತವಾಗಿ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಸರಿ. ಹಾಗಾಗಿ ಆ ಕಾರಣದಿಂದಲಾಗಿ ನಿನಗಾದಂತಹ ಅವಮಾನಕ್ಕೆ ಹ, ಪ್ರತಿಕಾರವನ್ನು ನೀಡಬೇಕೆನ್ನುವಂತಹ ಉತ್ಕಟವಾದ ಕಾಂಕ್ಷೆ ಆತನದ್ದು. ನಿಜ. ಹಾಗೆಂದು ಕೋಪದ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟರೆ ಹೇಗೆ? ಹ, ಅನರ್ಥ ಕಟ್ಟಿಟ್ಟ ಬುದ್ಧಿ. ಸರಿ. ಇದನ್ನು ಅನಭಿಷಿಕ್ತ ದೊರೆಯಾದ ನೀನು ಆಲೋಚಿಸಬೇಕಾದ್ದು. ಓಹೋ. ಇಂದ್ರಪ್ರಸ್ಥದಲ್ಲಿ ನಿನಗಾದಂತಹ ಅವಮಾನ ಅಥವಾ ಪಾಂಡವರು ನಿನಗೆ ಅಪಹಾಸ್ಯ ಮಾಡಿದರು ಹೌದು. ಎನ್ನುವುದಕ್ಕಾಗಿ ಯುದ್ಧವನ್ನು ಸಂಘಟಿಸುವುದಾಗ್ತದೆ ಹೇಳು? ಆಗುವುದಿಲ್ಲ. ಆಗುವುದಿಲ್ಲ. ಯಾಕೆಂದರೆ ಯುದ್ಧ ಮಾಡುವುದು ತರವಲ್ಲ. ಅವಮಾನಕ್ಕೆ ಅವಮಾನವೇ ಪ್ರತೀಕಾರ. ಹ. ಹಾಗಿದ್ರೆ ಏನಾದರೂ ಒಂದು ಪ್ರತೀಕಾರ ಮಾಡಲೇಬೇಕು ಹಾ. ಎನ್ನುವಂತಹ ಆಕಾಂಕ್ಷೆ ನಮಗೆ ಇರುವರಿಗೂ ಇದೆ. ಇದೆ. ಅದೇ ಆಶೆ ನಿಮಗೂ ಇರುವುದಕ್ಕೆ ಸಾಧ್ಯತೆ ಇದೆ. ಯುದ್ಧ ಮಾಡಿ ಗೆದ್ದುಕೊಳ್ಳದೆ ಹಾ. ಅವರಿಗೆ ಅಪಮಾನ ಮಾಡುವುದಕ್ಕೆ ಯಾವ ಹಾದಿ ಅಂತಲೇ ನಮಗೆ ಅರ್ಥ ಆಗುವುದಿಲ್ಲ. ಹಾ. ಅದಕ್ಕೆ ನಾವು ಏನು ಮಾಡಬೇಕು? ಏನಾದರೂ ದಾರಿ ಇದ್ರೆ ಹೇಳಬಹುದಾ? ದಾರಿ ನನ್ನಲ್ಲಿ ಹೇಳಿ. ಕರೆಸಿಕೊಡಯ್ಯ ಪಾಂಡವರ ಆ ಹರಿಕಿಸೆನ್ನಯ ಚಮತ್ಕಾರವ ಕುವರ ಅರೆ ಕ್ಷಣದೊಳಗವರ ಸಿರಿಯ ಹರೆ ಬೆಳಸಿ ಸೆಳೆದೀವೆನು ನೋಡುತ್ತಾಗದವ ನೀ ನೋಡುತ್ತಾಗದವ ಕರೆಸಿ ಕೊಡಯ್ಯ ಪಾಂಡವರ ಏನಾದರೂ ಹಾದಿ ಇದ್ರೆ ಹೇಳಿಬಿಡಿ. ಭೂಪತಿ, ಈ ಪಾಂಡವರಿಗೆ ಹೇಗೆ ಮದ್ದನ್ನರೆಯಬೇಕೆನ್ನುವುದು ನನಗೆ ಗೊತ್ತು. ಹೇಳಿಬಿಡಿ ಹೇಳಿಬಿಡಿ. ಆ ಪಾಂಡವರನ್ನು ಅವರಿಗೆ ಬೇಕಾದಂತಹ ಬುದ್ಧಿಯನ್ನು ನಾನು ಕಲಿಸುವವನಿದ್ದೇನೆ. ಅದಕ್ಕಾಗಿ ಏನು ಮಾಡಬೇಕು? ನೀನು ಒಂದು ಕೆಲಸ ಮಾಡಬೇಕು. ಏನು? ಆ ಪಾಂಡವರನ್ನು ಇಲ್ಲಿಗೆ ಪ್ರೀತಿಯಿಂದ ಬರಮಾಡಿಕೊಳ್ಳಬೇಕು. ಪ್ರೀತಿಯಿಂದ ಅಲ್ಲಿರುವ ಪಾಂಡವರನ್ನು ಹಸ್ತಿನಾವತಿಗೆ ಹಾ. ನಾನು ಬರಮಾಡಿಸಿಕೊಳ್ಳಬೇಕು. ಮಾಡಿಸಿಕೊಂಡ್ರೆ ಹಾ, ಅವರಲ್ಲಿದ್ದಂತಹ ಸಕಲ ಐಶ್ವರ್ಯಗಳನ್ನು ಎಲ್ಲ ನನ್ನ ಕರದ ಚಮತ್ಕಾರದಿಂದಲೇ ನಿನ್ನ ಕೈವಶವಾಗುವ ಹಾಗೆ ನಾನು ಮಾಡುತ್ತೇನೆ. ಅವರನ್ನು ನಾನು ಬರಮಾಡಿಸಿಕೊಳ್ಳಬೇಕು. ಹಾ. ಕೆಲವೇ ಗಳಿಗೆಗಳ ಒಳಗೆ ಅರೆ ಕ್ಷಣದೋಳು ಅರೆ ಕ್ಷಣದೊಳು ಆ ಇಂದ್ರಪ್ರಸ್ಥದಲ್ಲಿ ಇರುವಂತಹ ಎಲ್ಲಾ ಸಂಪತ್ತು ನನ್ನ ಕಡೆಗೆ ಬರುವ ಹಾಗೆ ನೀವು ಮಾಡಿದ್ದೀರಿ. ನಿನ್ನ ಕಡೆಗೆ ಬರುವ ಹಾಗೆ ನಾನು ಮಾಡಬಲ್ಲೆ. ಇದು ಒಂದು ಮಾಯಾಜಾಲ ಅಂತ ಹೇಳಬೇಕು. ಯಾವ ಹಾದಿ ಅಂತ ಹೇಳ್ತಿದ್ರೆ ನನಗೆ ಸಮಾಧಾನ ಆಗ್ತಿತ್ತು. ಈಗ ನೀನು ಕರೆದ್ರೆ ಪಾಂಡವರು ಬರುವರು? ಬರುವುದಕ್ಕೆ ಸಾಧ್ಯವೇ ಇಲ್ಲ. ಅವರು ಬರುವುದಕ್ಕೆ ಇಲ್ಲ. ಹಾಗಿದ್ರೆ ಏನು ಮಾಡಬೇಕು? ಒಂದು ಉಪಾಯ ಉಂಟು. ಏನು?
ನಿನ್ನ ಅಪ್ಪ ಇದ್ದಾನಲ್ಲ ಬೆಪ್ಪ, ಅವನನ್ನು ಈ ತಂತ್ರದಲ್ಲಿ ಉಪಯೋಗಿಸಿಕೊಳ್ಳ. ನಮಗೆ ಹಾಗೆ ಹೇಳಲಿಕ್ಕೆ ಆಗ್ತದ? ನೀವೆಲ್ಲ ಸಮಾನ ವಯಸ್ಕರು, ನನ್ನ ಭಾವ, ನೀವಷ್ಟು ಪ್ರೀತಿಯಲ್ಲಿರುವವರು. ಅವರನ್ನು ನೀವು ಬೆಪ್ಪ ಅಂತ ಹೇಳ್ತೀರಿ, ಅವರು ನಿಮ್ಮನ್ನು ಹುಚ್ಚ ಅಂತಲೂ ಹೇಳ್ತಾರೆ. ಹೇಳಿ, ನನ್ನ ಭಾವ ಅಲ್ಲ. ನೀವಂದ್ರೆ ಸಮಾನ ವಯಸ್ಸು, ಹೆಚ್ಚು ಆತ್ಮೀಯತೆಯಲ್ಲಿರುವವರು ಅಂತ ಶಬ್ದಗಳನ್ನೆಲ್ಲ ಉಪಯೋಗಿಸ್ತಾರೆ. ನಾನೆಷ್ಟಾದ್ರೂ ಮಗ ಅಲ್ವಾ, ಬೆಪ್ಪ ಅಂತ ಹೇಳಲಿಕ್ಕೆ ನನಗಾಗ್ತದೆ. ಅದೇ ನಾನು ಹೇಳಿದ್ದು. ಸರಿ, ಆತನನ್ನು ಈ ತಂತ್ರದಲ್ಲಿ ಉಪಯೋಗಿಸಿಕೊಳ್ಬೇಕು. ಪಾಂಡವರನ್ನು ಬರಮಾಡಿಸಿಕೊಳ್ಳುವಲ್ಲಿ ನನ್ನ ತಂದೆಯನ್ನು ನಾನು ಉಪಯೋಗಿಸಬೇಕು. ಆಯ್ತು, ಈಗ ನನ್ನ ತಂದೆಯವರಲ್ಲಿ ಹೇಳಿ ಪಾಂಡವರನ್ನು ಇಲ್ಲಿಗೆ ಬರಮಾಡಿಸಿಕೊಳ್ಳೋಣ. ಬರಮಾಡಿಸಿದ ಮೇಲೆ ಅವರ ಸಂಪತ್ತು ನಮ್ಮ ಕೈವಶವಾಗುವುದು ಹೇಗೆ? ಅದಕ್ಕೂ ಉಪಾಯ ಉಂಟು. ಏನು ಕನಕ ಚಮತ್ಕೃತಿ ನಿಮ್ಮದು? ಅವರ ಸೋಲಿದುವೆ ಹಾದೇನು ಅಂತ ನನಗೆ ಅರ್ಥ ಆಗ್ಲಿಲ್ಲ. ನಿನಗೆ ಅರ್ಥ ಆಗ್ಲಿಲ್ಲ? ಕರ ಚಮತ್ಕೃತಿ ಅಂತ ಹೇಳ್ತೀವಿ. ಅರ್ಧ ಗಳಿಗೆ ಒಳಗೆ ಅವರ ಸಂಪತ್ತು ನಮ್ಮ ಕಡೆಗೆ, ನಿಮ್ಮ ಕಡೆ. ಆ ರೀತಿಯಾಗಿ ಅವರನ್ನು ಅಪಮಾನ ಮಾಡಬೇಕು, ನಮ್ಮ ಪ್ರತೀಕಾರವನ್ನು ತೀರಿಸಬೇಕು. ಹೇಗಂದ್ರೆ ನನ್ನಲ್ಲಿ ಇಂದ್ರಾದಿ ದೇವತೆಗಳು ಅರಿಯದಂತಹ ಒಂದು ವಿದ್ಯೆ ಉಂಟು. ಹೇಳುದು ಕೇಳಿದ್ದೇವೆ ನಾವು, ಆದ್ರೆ ನಿಮ್ಮ ಬಾಯಲ್ಲೇ ನಾವು ಕೇಳಿದ್ರೆ ಸಂತೋಷ. ಸಪ್ತ ವ್ಯಸನಗಳಲ್ಲಿ ಒಂದಾದಂತಹ ದ್ಯೂತದ ಮೂಲಕ ಆ ಪಾಂಡವರ ಸಂಪತ್ತನ್ನೆಲ್ಲ ನಮ್ಮ ವಶ ಮಾಡಬೇಕು. ಹಾಗಿದ್ರೆ ಪಾಂಡವರನ್ನು ಬರಮಾಡಿಸಿಕೊಳ್ಳಬೇಕು, ಅವರನ್ನು ಜೂಜಿಗೆ ಎಳೆಯಬೇಕು, ನೀವು ಜೂಜಿಗೆ ಕುಳಿತುಕೊಳ್ಳಬೇಕು ಅವರೊಂದಿಗೆ. ಆ ಮೂಲಕವಾಗಿ ಅವರ ಎಲ್ಲ ಸಂಪತ್ತು ನಮ್ಮ ಕೈ ಸೇರುವ ಹಾಗೆ ಮಾಡುತ್ತೇನೆ ನಾವು. ಇದು ನೀವು ಹೇಳಿದಂತ ಹಾದಿ. ಹೇಗೆ? ಕರ್ಣನೂ ಒಂದು ಹಾದಿಯನ್ನು ಹೇಳಿದ, ನೀವು ಮತ್ತೊಂದು ಹಾದಿಯನ್ನು ಹೇಳಿದ್ದೀರಿ. ನನಗೀಗ ಕಾಣ್ತದೆ ನೀವು ಹೇಳಿದಂತಹ ಹಾದಿಯಲ್ಲೇ ಕ್ರಮಿಸಿದ್ರೆ ಹೇಗೆ. ನನ್ನ ಮುಖವೊಮ್ಮೆ ನೋಡಿ. ಅರಳಿದರ ತನವದನ ಅರಳಿತರ ತನವದನ ಮನಸ್ಸಿನ ಕೊರತೆಗಿಂಗಿತು. ಬಳಿಕ ಮಾವನ ಚರಣಗೆರಗುತ್ತಲೆಂದ ಮಾವನ ಚರಣಗೆರಗುತ್ತಲೆಂದ ಕೇಳೆಮ್ಮವರು ನೀವೈಸೆ ಎಮ್ಮವರು ನೀವೈಸೆ ಅರುಗಲೇನೆಮ್ಮ ಕಿಳವೈಭವ ಸಿರಿಯು ನಿಮ್ಮಿಂದುಳಿಯಬೇಗುದು ಕರೆಸೆ ಯತ್ನವದೆಂತು ಕೂಳರ ಇಲ್ಲಿಗೆನಲು ಅರಳಿದರ ತನವದನ ಆ ಎಂದಿನ ದಿನ ಆ ದ್ರೌಪದಿಯಿಂದ ನನಗೆ ಅಪಮಾನವಾಗಿತ್ತು, ಅದು ಮೊದಲುಗೊಂಡು ನನ್ನ ಶರೀರದಲ್ಲಿ ಉತ್ಸಾಹ ಎನ್ನುವುದಿರಲಿಲ್ಲ. ಸರಿಯಾಗಿ ಆಹಾರವನ್ನು ಸ್ವೀಕರಿಸಿದವನಲ್ಲ, ವಿಶ್ರಾಂತಿಯನ್ನು ಅನುಭವಿಸಿದವನಲ್ಲ. ಏನು ಮಾಡೋಣ?
ಆತ್ಮಹತ್ಯೆಯನ್ನೇ ಮಾಡಿಕೊಳ್ಳೋಣ ಎನ್ನುವ ಹಾಗೆ ನನಗೆ ಮನಸ್ಸಾಗಿತ್ತು. ಆದರೆ ಈ ಕ್ಷಣದಲ್ಲಿ ಇಂತಹ ಒಂದು ಹಾದಿಯನ್ನು ನೀವು ಹೇಳಿದ ಕ್ಷಣ ನೋಡಿ, ನನ್ನ ಮನದಲ್ಲಿರುವಂತಹ ದುಗುಡ ಎಲ್ಲ ಜಾರಿ ಹೋಗಿದೆ. ನನ್ನ ಮುಖವನ್ನೊಮ್ಮೆ ನೋಡಿ, ಮುಖ ಅರಳಿ ನಿಂತಿದೆ. ನನಗೊಂದು ವಿಶ್ವಾಸ ಹುಟ್ಟಿಕೊಂಡಿದೆ. ಹೇಗಾದರೂ ಮಾಡಿ ಪಾಂಡವರ ನಾಶವನ್ನು, ಆ ಮೂಲಕವಾಗಿ ಅಪಮಾನವನ್ನು ಮಾಡಬಹುದು ಎನ್ನುವ ಹಾಗೆ. ಖಂಡಿತವಾಗಿ ಅಪಮಾನವಾಗ್ತದೆ. ತಂದೆಯವರು ಕರೆದರೆ ಅವರು ಬಂದೇ ಬಂದಾರು. ಆದರೆ ತಂದೆಯವರು ಅವರನ್ನು ಕರೆಸುವ ಹಾಗೆ ಮಾಡುವುದಕ್ಕೆ ಏನಾದರೂ ಹಾದಿ ಇದ್ರೆ ಹೇಳಿ. ಅದಕ್ಕೂ ಒಂದು ಉಪಾಯ ಉಂಟು. ಏನೋ, ನಮ್ಮಲ್ಲಿ ನಾವು ಸ್ವರ್ಣ ಮಂದಿರವನ್ನು, ಭವ್ಯವಾದ ವಿಸ್ತಾರವಾದಂತಹ ಸ್ವರ್ಣ ಮಂದಿರವನ್ನು ರಚಿಸಿ ಅದರ ಉದ್ಘಾಟನೆಗೆಂದು ಅವರನ್ನು ಬರಮಾಡಿಸಿಕೊಳ್ಳಬೇಕು. ಹಾಗೆ ಹೇಳಿ ಅವರನ್ನು ಬರಮಾಡಿಸಿಕೊಳ್ಳಬೇಕು. ಸರಿ, ನಿನ್ನ ಅಪ್ಪನ ಮುಖೇನವಾಗಿ ಅವರನ್ನು ಬರಮಾಡಿಸಿಕೊಳ್ಳಬೇಕು. ಅಪ್ಪನವರ ಅಭಿಪ್ರಾಯವನ್ನು ತಿಳಿದು ಈ ಮಗನಿಗೋಸ್ಕರ ಯಾವ ರೀತಿಯಲ್ಲಿ ನಡೆಯಬೇಕು ಹಾಗೆ ನಾನು ಮಾಡುವಲ್ಲಿ ಖಂಡಿತವಾಗಿಯೂ ಗೆಲುವನ್ನು ಸಾಧಿಸ್ತೇನೆ. ನಿನ್ನ ಅಪ್ಪ ನಿನ್ನ ಮಾತನ್ನು ಕೇಳುತ್ತಾರೆ, ಖಂಡಿತವಾಗಿ ಓಹೋ, ಹಾಗಾಗಿ ಅವರನ್ನು ಬರಮಾಡಿಸಿಕೊಳ್ಳಬೇಕು. ಮಾವಯ್ಯ, ನಿಮ್ಮಿಂದಲಾಗಿಯೇ ನನ್ನದಾದಂತಹ ಮಾನಸಿಕ ಸ್ಥಿತಿ ಸುಧಾರಣೆಗೊಂಡಿತು. ಅದೇ ರೀತಿಯಾಗಿ ನಮ್ಮ ಸಿರಿಯು ಉಳಿಯಬೇಕು ಎನ್ನುವ ಹಾಗೆ ಪ್ರಾರ್ಥಿಸುತ್ತಾ ಇದ್ದೇನೆ. ನೀವಿಂದು ವಿಶ್ರಾಂತಿ, ಅಗತ್ಯ ಬೀಳುವಾಗ ನೀವು ಬರಬೇಕು. ಖಂಡಿತವಾಗಿ ನಿಮ್ಮನ್ನು ಬರಮಾಡಿಸಿಕೊಳ್ತೇನೆ. ನೀನು ವಿಶ್ರಾಂತಿಯನ್ನು ಹೇಗಾದರೂ ಮಾಡಿ ಪಾಂಡವರನ್ನು ಬರಮಾಡಿಸಿಕೊಳ್ಳಬೇಕು. ತಂದೆಯವರ ಮೇಲೆ ವಿಶೇಷವಾದಂತಹ ಭಕ್ತಿ ಗೌರವ. ದೊಡ್ಡಪ್ಪ ಏನು ಹೇಳಿದ್ರು ಧರ್ಮರಾಯ ಕೇಳುವವ. ಹಾಗಿದ್ರೆ ನೇರವಾಗಿ ತಂದೆಯವರ ಸನಿಹಕ್ಕೆ ಹೋಗಿ ಹೇಗಾದರೂ ಮಾಡಿ ತಂದೆಯವರನ್ನು ಒಪ್ಪಿಸಿ ಪಾಂಡವರನ್ನು ಬರಮಾಡಿಸಿಕೊಳ್ಳಬೇಕು. ಖಂಡಿತವಾಗಿಯೂ ತಂದೆಯವರು ಒಪ್ಪಲಾರರು ಎನ್ನುವ ಹಾಗೆ ನನ್ನ ಮನಸ್ಸು ಹೇಳುತ್ತಾ ಇದೆ. ಅದಕ್ಕೂ ಒಂದು ಹಾದಿ ಇದೆ. ನೀವು ಪಾಂಡವರನ್ನು ಬರಮಾಡಿಸಿಕೊಳ್ಳುವುದಿಲ್ಲ ಎಂದಾದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಹೇಳುವಾಗ ಯಾವುದನ್ನಾದರೂ ತಂದೆಯವರು ಮರೆತಾರು. ಮಗನ ಮೇಲೆ ಪ್ರೀತಿ ಮಾತ್ರ ಅತಿಶಯವಾದದ್ದು. ಮಗನ ಪ್ರೀತಿಗೋಸ್ಕರವಾಗಿ ಅವರು ಖಂಡಿತವಾಗಿಯೂ ಯಾವ ಕಾರ್ಯವನ್ನು ನಡೆಸುವುದಕ್ಕೆ ಸಾಧ್ಯ. ಆಮೇಲೆ ತಂದೆಯವರ ಮೂಲಕ ವಿದುರನನ್ನೇ ಆ ಕಡೆಗೆ ಕಳುಹಿ ಪಾಂಡವರನ್ನು ಇಲ್ಲಿಗೆ ಬರಮಾಡಿಸಿಕೊಂಡು ಮಾವಯ್ಯನವರ ಆದೇಶದಂತೆ ದ್ಯೂತವನ್ನಾಡಿದೆವು ಎಂದಾದರೆ ಸಂಪತ್ತು ನಮ್ಮದಾಗುವುದಕ್ಕೆ ಸಾಧ್ಯ. ಆ ಪ್ರಯತ್ನವನ್ನು ಮಾಡಿ. ಕೇಳಿದಿರೆ ತಗಬವರಿ ವಿದುರನು, ಕೇಳಿದಿರೆ ದಿನಗಳ ಮರೆತು ಸಹಮತದೇಳಿಗೆಗಳ ಕೇಳಿದಿರೆ ಸಗಮವರಿ ಬಹಳ ದೊಡ್ಡ ಸಂತೋಷದ ವಿಚಾರವನ್ನು ನಾನು ನಿಮ್ಮೊಳಗೆ ಇಡುವವನಿದ್ದೇನೆ. ಏನು ಗೊತ್ತೇ? ಹಸ್ತಿನಾವತಿಯಿಂದ ನಮ್ಮ ದೊಡ್ಡಪ್ಪನಾದಂತಹ ಧೃತರಾಷ್ಟ್ರ ಮಹಾರಾಜರು ಅಲ್ಲಿಯ ಮಹಾಮಂತ್ರಿಯಾದಂತಹ ವಿದುರನನ್ನು ನಿನ್ನೆಯ ದಿವಸ ನಮ್ಮಲ್ಲಿಗೆ ಕಳುಹಿಸಿಕೊಟ್ಟಿದ್ರು. ಏನು ವಿಷಯ? ಯಾಕೆ ಗೊತ್ತೇ? ಇದೀಗಲೇ ಎಲ್ಲ ಪಾಂಡವರು ಒಟ್ಟು ಸೇರಿಕೊಂಡು ಆದಷ್ಟು ಶೀಘ್ರವಾಗಿ ಹಸ್ತಿನಾವತಿಗೆ ಬರಬೇಕು ಎಂಬುದಾಗಿ ಓಲೆಯನ್ನು ಕಳುಹಿಸಿದ್ದಾರೆ. ಯಾಕೆ ಗೊತ್ತೇ? ಆ ದುಷ್ಟನಾದಂತಹ ಕೌರವೇಶ್ವರ ಎಷ್ಟು ವೈರೋತ್ವವನ್ನು ನಮ್ಮ ಮೇಲೆ ಸಾಧಿಸ್ತಾನೆ ಆದರೂ ಕೂಡ ನಮ್ಮ ದೊಡ್ಡಪ್ಪನಾದಂತಹ ಧೃತರಾಷ್ಟ್ರರ ನಮ್ಮ ಮೇಲೆ ಕರುಣೆಯನ್ನು ಇಟ್ಟಿದ್ದಾರೆ ಎಂಬುದು ಇದರಿಂದ ಅರ್ಥವಾಗುತ್ತಾ ಇದೆ. ಯಾಕೆ ಗೊತ್ತೇ?
ಇಲ್ಲದಿದ್ದರೆ ಆ ವಿದುರನನ್ನು ನಮ್ಮನ್ನು ಕರೆಯುವುದಕ್ಕೆ ಕಳುಹಿಸ್ತಾರೆ. ಸಾಧ್ಯವೇ ಇಲ್ಲ. ಆದರೂ ಆ ದುಷ್ಟನಾದಂತಹ ಕೌರವನ ಮಾತನ್ನು ಕೇಳಿ ಹಠವಾದಿ ಎಂಬುದನ್ನರಿತಂತಹ ಆ ತಂದೆಯಾದಂತಹ ಧೃತರಾಷ್ಟ್ರ ಮಹಾರಾಜರು ಅವನ ಮೇಲೆ ಕರುಣೆ ತೋರಿ ಅವರು ಸುಮ್ಮನಾಗುತ್ತಿದ್ರು. ಪುತ್ರ ಮೋಹ ಎಂಬುದಾಗಿ ಅವರನ್ನು ಕಾಡುತ್ತಾ ಇತ್ತು. ಆದರೆ ಇವತ್ತಿನ ದಿನ ಆ ಹಿಂದಿನದನ್ನೆಲ್ಲ ಮರೆತುಕೊಂಡು ನಮ್ಮ ಒಳಿತಿಗಾಗಿ ಇನ್ನು ಹಸ್ತಿನಾವತಿಗೆ ಬಂದು ಕೌರವರೊಂದಿಗೆ ಸಹಭಾಗಿತ್ವವನ್ನು ಹೊಂದಬೇಕು ಎಂಬುದಾಗಿ ನಮಗೆ ಓಲೆಯನ್ನು ಕಳುಹಿಸಿಕೊಟ್ಟಿದ್ದಾರೆ ತಮ್ಮಂದಿರೇ. ಆದ್ದರಿಂದ ಆದಷ್ಟು ಶೀಘ್ರವಾಗಿ ನಾವು ಹೊರಡೋಣವೇ? ಏನು ನಿಮ್ಮ ಅಭಿಪ್ರಾಯ? ಅಣ್ಣ ದೇವ ದುರನಿಂದ ಕೌರವೇಂದ್ರ ಕಿತವ ಮಾಡನು ಕನ್ನ ಗತಗ ಗೈವ ಪೋಪುದು ಕಿತವಲ್ಲವು ನಿನ್ನಗಿಹುದು ಬೇಡವೆಮಗೆ ಅವನ ತಳ್ಳಿಯು ನಿನ್ನಾಗಿಯೂ ಬೇಡ ನಮಗೆ ಅವನ ತಳ್ಳಿಯು ಹುಟ್ಟು ಬುದ್ಧಿ ದೊಡ್ಡ ಹತ್ತಿದರೂ ಬಿಡದಂತೆ ಹಾಗೆ ಈ ಕೌರವ ಎಷ್ಟಾದರೂ ಆತ ಗೋಮುಖ ವ್ಯಾಘ್ರ ಮುಂದೊಂದು ನಿನಗೆ ಪ್ರಸಂಗ ಗೊತ್ತಿಲ್ಲವೇ? ಅರಗಿನಾಲಯದ ಪ್ರಸಂಗ ಏನು ಮಾಡಿದ? ಜೀವಂತವಾಗಿ ಸುಡುವುದಕ್ಕೆ ಹೊರಟ ವಿದುರನಿಂದ ನಾವು ಬದುಕಿ ಉಳಿದೆವು. ಹಾಗಾಗಿ ಅಣ್ಣ ಒಂದು ಮಾತು, ಹಸ್ತಿನಾವತಿಗೆ ತೆರಳುವುದು ಉಚಿತವಲ್ಲ. ಬೆಳ್ಳಗಿರುವ ದ್ರವ್ಯಳೆಂಬ ವಿಷದ ಹಾವಿ ನೊಡನೆ ಸರತವು ಪಲ್ಲೆ ನೀನು ಬೇಡ ಬೇಡ ಸಾರಿ ಬೇಳೆವು ಪಲ್ಲೆ ನೀನು ಬೇಡ ಸಾರಿ ಬೇಳ್ವೆವು. ಬೆಳ್ಳಗಿರುವಂತಹ ದ್ರವಗಳೆಲ್ಲ ಹಾಲಲ್ಲ. ಹಾಗೆಯೇ ಒಂದು ವೇಳೆ ಬೆಳ್ಳಗಿರುವಂತಹ ಸುಣ್ಣದ ನೀರನ್ನು ನೀನು ಕುಡಿದೆ ಅಂತಾದರೆ ಹೊಟ್ಟೆ ಸುಡುವುದಕ್ಕಿಲ್ವೇ? ಅಣ್ಣ, ಏನು ಬೇವಿನ ಗಿಡವನ್ನು ನೆಟ್ಟು ಅದರ ಸುತ್ತಲೂ ಸಕ್ಕರೆಯನ್ನು ಹಾಕಿದ್ರು. ಹೌದು, ಸಕ್ಕರೆಯನ್ನು ಹಾಕಿದೆ ಅಂತಾದರೆ ಆ ಬೇವು ಕೇವಲ ಕಹಿ ನಿನಗೆ ಕೊಡುವುದಲ್ವೇ? ರುಚಿ ಯಾವಾಗ ಕೊಡುವುದಿಲ್ಲ. ಹಾಗೆಯೇ ಹುಟ್ಟಿನಿಂದಲೇ ಕೆಟ್ಟ ಬುದ್ಧಿಯನ್ನು ಗೊತ್ತಿರುವಂತಹ ಈತ ಕೌರವ ಆತನ ಚಿಕ್ಕಪ್ಪರನ್ನು ಕಳುಹಿಸಿದ ಅಂತಾದರೆ ಏನು ಕುತಂತ್ರ ಇರಬೇಕು. ಹಾಗಾಗಿ ನಾವು ಹೋಗದಿರುವುದೇ ಒಳ್ಳೆಯದಲ್ಲ, ಹೋಗದಿರುವುದು ಒಳ್ಳೆಯದು. ಕೇಳನ ಸಕಜಾತ ಮಾತಾ ಮಾತಾ ಈಗ ಬೆಳಿ ಅಟ್ಟಿಗ ಎಮ್ಮತ ಕಳುಗಿರ್ಪ ವಿದುರನ ತಿಳಿದಿ ಅದನವೆಲ್ಲ ಕಳುಗಿರ್ಪ ವಿದುರನ ತಿಳಿದೆ ಅದನವೆಲ್ಲ ಮುಳಿದಿನ ಭಯವಿಲ್ಲ ಕಳವಳವೇದಗೆ
ಸಹಜಾತ ಮಾತ ಈಗ ಬೇಳಿ ಅಟ್ಟಿಗ ಎಂಬ ತಾತ ನಿಮ್ಮ ಈ ಕೋಪದ ಮಾತುಗಳನ್ನು ಕೇಳುವಾಗ ನನಗೆ ಏನು ಸರಿ ಎನಿಸುವುದಿಲ್ಲ ತಮ್ಮಂಗೆ. ಯಾಕೆ ಗೊತ್ತೇ, ನಾವು ಕಾಡಿನಲ್ಲಿರುವಂತಹ ಸಂದರ್ಭದಲ್ಲೇ ಆ ವಿದುರನು ಯಾವಾಗಲೂ ನಮ್ಮ ಮೇಲೆ ಕರುಣೆಯನ್ನು ತೋರಿದವ, ಯಾವಾಗಲೂ ದ್ರೋಹವನ್ನು ಅವ ಬಗೆಯಲಿಲ್ಲ. ಅವರಾಗಿಯೇ ನಮ್ಮಲ್ಲಿಗೆ ಬಂದು ನಮ್ಮನ್ನು ಕರ್ಕೊಂಡು ಹೋಗಬೇಕು ಎಂಬುದಾಗಿ ಧೃತರಾಷ್ಟ್ರನ ಮಾತನ್ನು ಕೇಳಿ ಇಲ್ಲಿಗೆ ಬಂದವರು. ಆದರೆ ನೀವು ಅನ್ಯತಾ ಬೇರೆ ಭಾವಿಸಬಾರದು. ದೊಡ್ಡಪ್ಪನಾದಂತಹ ಧೃತರಾಷ್ಟ್ರರು ಮೊದಲು ನಮಗೆ ಬೇಕಾದಂತಹ ಅನ್ಯಾಯವನ್ನು ಮಾಡಿರಬಹುದು, ಆದರೆ ಇವತ್ತಿಗೆ ಯಾಕೆ ಅವರಿಗೆ ಒಳ್ಳೆ ಬುದ್ಧಿ ಬರುವುದಕ್ಕಿಲ್ಲ? ಎಷ್ಟಾದರೂ ಆ ದುರ್ಯೋಧನ ಮಾತ್ರ ನಮ್ಮ ಮೇಲೆ ಶತ್ರುತ್ವವನ್ನು ಹೊಂದಿದವ, ದೊಡ್ಡಪ್ಪನು ಎಂದು ಹೊಂದಿಲ್ಲವೆಂದು ನಾವು ಭಾವಿಸಬೇಕು. ಆದ್ದರಿಂದ ನೀವು ಏನು ಕೋಪ ಪಟ್ಟುಕೊಳ್ಳಬೇಡಿ. ಆದಷ್ಟು ಶೀಘ್ರವಾಗಿ ನಾವು ಅಶ್ರಾವತಿಯನ್ನು ಸೇರೋಣ. ಬನ್ನಿ ಬನ್ನಿ. ಧರ್ಮರಾಯ ಸೋದೆಯೇನೈ ಪೌರುಷವಯ್ಯ ಮಾತೊಂದನಾದದೆ ಮೌನದೊಲಿಗ ನಿನ್ನ ಮಾತೊಂದನಾಡದೆ ಮೌನದೊಳಿಗ ನಿನ್ನ ಪಾತಕ ಬಲವಿದ್ದು ಅಪಜಯಗೊಳಿಸಿತು. ಸೋತೆ ಸೋತೆ ಸೋತೆಯದೈ ಧರ್ಮರಾಯ ನಿನಗೆ ತಗೆ ಪೌರುಷವಯ್ಯ ಸೋತೆಯದೈ. ಧರ್ಮರಾಯ, ನೆಲಮೋಟಕನಾಗಿದ್ದಿ, ಮುಖ ಸಣ್ಣದಾಗಿದೆ, ಕಣ್ಣಿನ ಕಾಂತಿ ಕಡಿಮೆಯಾಗಿದೆ. ಸೋತೆಯ ಸೋತೆಯ ಈ ಸೋಲನ್ನು ಆಹ್ವಾನಿಸಿಕೊಂಡದ್ದು ನೀನು. ಇದಕ್ಕೆ ಕಾರಣೀಕರ್ತನಾದವ ಈ ಕೌರವೇಶ್ವರ ಖಂಡಿತವಾಗಿಯೂ ಅಲ್ಲ. ವಿದುರನ ಮೂಲಕ ನಿಮ್ಮನ್ನು ನಾವು ಬರಮಾಡಿಸಿಕೊಂಡೆವು. ನವ ಮಂಟಪವನ್ನು ಕಾಣುವುದಕ್ಕಾಗಿ ಆ ಕಡೆಗೆ ಹೋಗುವಾಗ ಚಾರು ಹಾಸಂಗಿಗಳನ್ನು ನೀನು ಕಂಡೆ. ಕಂಡಾಕ್ಷಣ ನಿನಗೆ ಆಸಕ್ತಿ ಹುಟ್ಟಿಕೊಂಡಿತು. ನಾನು ಹೇಳಿದೆ ಸುಖದ್ಯೂತವನ್ನಾಡೋಣ ಎನ್ನುವ ಹಾಗೆ. ಆಗ ಒಂದು ಮಾತು ನಿನ್ನಿಂದ ಬಂತಲ್ಲ, ಅದು ಸರಿಯಲ್ಲ, ಸಪ್ತ ವ್ಯಸನಗಳಲ್ಲಿ ಒಂದು ಎನ್ನುವ ಹಾಗೆ. ನಾನು ಹೇಳಿದೆ ಸುಖದ್ಯೂತ ಆಡೋಣ, ಅದರಿಂದ ಏನೂ ಹೆಚ್ಚು ಕಡಿಮೆ ಆಗುವುದಕ್ಕೆ ಸಾಧ್ಯವಿಲ್ಲ. ನೀನು ಸಿದ್ಧನಾದೆ. ಸುಖದ್ಯೂತವನ್ನಾಡುವುದಕ್ಕೆ ಸಿದ್ಧನಾದಂತಹ ನೀನು ಹಣ ಇಟ್ಟೆ. ನಾನು ಹೇಳಿದರೆ ನಿನ್ನಲ್ಲಿ ಹಣ ಇಡು ಎನ್ನುವ ಹಾಗೆ ನೀನಾಗಿಯೇ 8 ಕೋಟಿ ನಾಣ್ಯವನ್ನು, ಸುವರ್ಣ ನಾಣ್ಯವನ್ನು ಪಣವಾಗಿಟ್ಟೆ. ಅದಕ್ಕೆ ಬದಲಾಗಿ ನಾನು 8 ಕೋಟಿಯನ್ನಿಟ್ಟೆ. ಪರಿಣಾಮವಾಗಿ ನೀನು ಸೋತೆ. ಈ ಮಧ್ಯೆ ನನ್ನ ಮಾವನಾದಂತಹ ಶಕುನಿ ನನ್ನ ಬದಲಾಗಿ ಆಡುವುದಕ್ಕೆ ಇಳಿದಾಗ ನೀನು ಆಕ್ಷೇಪವನ್ನು ವ್ಯಕ್ತಪಡಿಸಲಿಲ್ಲ. ಯಾರಾದರೇನು, ನಿನಗೆ ನಿನ್ನ ಮೇಲೆ ಅಷ್ಟು ವಿಶ್ವಾಸ ಇತ್ತು. ಮೊದಲಾಗಿ ಅಷ್ಟು ಧನಕನಕಗಳನ್ನು ಕಳೆದುಕೊಂಡೆ. ಆಮೇಲೆ
ಇಂದ್ರಪ್ರಸ್ಥದ ಸಕಲ ಭಂಡಾರವನ್ನು ನೀನು ಪಣವಿಟ್ಟೆ. ಅದಕ್ಕೆ ಬದಲಾಗಿ ಹಸ್ತಿನಾವತಿಯ ಭಂಡಾರವನ್ನು ನಾನು ಪಣವಿಟ್ಟೆ. ಅಲ್ಲಿಯೂ ನೀನು ಸೋತೆ. ನಿನ್ನದಾದಂತಹ ಭಂಡಾಗಾರವನ್ನು ನೀನು ಕಳೆದುಕೊಂಡ ಕ್ಷಣ ಮಾಡಿದ್ದಾದರೂ ಏನು, ನಿನ್ನ ಸಣ್ಣ ತಮ್ಮನಾದಂತಹ ನಕುಲನನ್ನು, ಆಮೇಲೆ ಸಹದೇವ, ಅರ್ಜುನ, ಭೀಮ, ಹೀಗೆ ಪ್ರತಿಯೋರ್ವರನ್ನು ಪಣ ಇಟ್ಟು ನೀನು ಅವರನ್ನು ಕಳೆದುಕೊಂಡೆ. ಕೊನೆಯದಾಗಿ ನೀನು ನಿನ್ನನ್ನೇ ಪಣವಾಗಿಟ್ಟು ಅಲ್ಲಿಯೂ ನಿನಗೆ ಸೋಲವಾಯಿತು. ಒಂದು ಆಟದಲ್ಲಾದರೂ ನಿನಗೆ ಗೆಲುವಾಗಿಲ್ಲ. ಕೊನೆಗೆ ನೀನು ಮಾಡಿದಂತಹ ವ್ಯವಸ್ಥೆ ಹೇಗೆ, ನಿನ್ನ ಮಡದಿಯಾದಂತಹ ಪಾಂಚಾಲೆಯನ್ನೇ ಪಣವಾಗಿಟ್ಟೆ, ನನ್ನ ಮಡದಿಯಾದಂತಹ ಭಾನುಮತಿಯನ್ನು ನಾನಿಟ್ಟೆ. ಏನಾಯಿತು ಪರಿಣಾಮ? ಅವಳನ್ನು ನೀನು ಕಳೆದುಕೊಂಡೆ. ಈಗ ಸಂಪೂರ್ಣ ನಿಮ್ಮನ್ನು, ನಿಮ್ಮದಾದಂತಹ ರಾಜ್ಯವನ್ನು, ನಿಮ್ಮದಾದಂತಹ ಭಂಡಾರವನ್ನು ಕಳೆದುಕೊಂಡು ನೀವೆಲ್ಲರೂ ಈ ಕೌರವೇಶ್ವರನ ದಾಸರಾಗಿದ್ದೀರಿ. ನೀವು ನಮ್ಮ ಅಡಿಯಾಳುಗಳು. ಆದ ಕಾರಣ ಹೇಳುವುದಿಷ್ಟೇ, ಎಲ್ಲಿಗೂ ಹೋಗುವುದಕ್ಕಿಲ್ಲ. ಒಳಗೆ ಹೋಗಿ, ನಿಮಗೇನು ಕೆಲಸ ಅಂತ ಆಮೇಲೆ ನಾನು ಹೇಳ್ತೇನೆ. ಹೋಗಿ ಒಳಗೆ. ಇಷ್ಟೆಲ್ಲ ಪ್ರಕರಣಗಳು ನಡೆಯುತ್ತಾ ಇದ್ದರೂ ಕೂಡ ದ್ರೌಪದಿ ಮಾತ್ರ ಅಂತಃಪುರದಲ್ಲೇ ಇದ್ದಾಳೆ. ತಮ್ಮ ಪತಿದೇವರು ಎಲ್ಲವನ್ನೂ ಕಳೆದುಕೊಂಡಿದ್ದಾರೆ, ತಮ್ಮನ್ನೂ ಕಳೆದುಕೊಂಡಿದ್ದಾರೆ, ಅವಳನ್ನೇ ಒತ್ತೆ ಇಟ್ಟಿದ್ದಾರೆ ಎನ್ನುವಂತಹ ವಿಚಾರ ತಿಳಿದು ಕೂಡ ಅಹಂಕಾರಿಯಾಗಿ ವರ್ತಿಸುತ್ತಾ ಇದ್ದಾಳೆ. ನಮ್ಮ ಕೇಂದ್ರ ಬಿಂದು ಅವಳು. ಈ ಪಾಂಡವರಿಗೆ ಅಪಮಾನ ಮಾಡಬೇಕು ಎನ್ನುವುದು ಕೌರವೇಶ್ವರನ ಆಶಯವಲ್ಲ, ಅವಳಿಗೆ ಅಪಮಾನ ಮಾಡಬೇಕು ಎನ್ನುವ ಹಾಗೆ. ಆ ಕಾರಣದಿಂದಲೇ ಸೋತಂತಹ ದ್ರೌಪದಿಯನ್ನು ಸಭೆಗೆ ಕರೆದುಕೊಂಡು ಬಾ ಎನ್ನುವ ಹಾಗೆ ವಿದುರನಲ್ಲಿ ಹೇಳಿದ್ರೆ ಅವ ಸ್ವಲ್ಪ ವಿರೋಧ ಮಾತನಾಡಿದ. ಮೋಸದಿಂದ ನೀವು ದ್ಯೂತದಲ್ಲಿ ಗೆದ್ದು ಆ ಹೆಣ್ಣನ್ನು ಅಪಮಾನ ಮಾಡುವುದಕ್ಕಾಗಿ ಸಭೆಗೆ ಬರಮಾಡಿಸಿಕೊಳ್ಳುತ್ತಾ ಇದ್ದೀರಿ ಎನ್ನುವಾಗ ನನಗೆ ಕೋಪ ಬಂತು. ವಿದುರನನ್ನು ನಿವಾರಿಸಿದೆ. ಅವ ಎಷ್ಟಾದರೂ ಕೂಡ ಪಾಂಡವ ಪಕ್ಷಪಾತಿ. ಆತನನ್ನು ಆ ಕಡೆಗೆ ಕಳುಹಿಸಿದ್ದೇನೆ. ಇನ್ನು ಒಂದು ಹಾದಿ ಇದೆ, ಅವನೇ ಸಮರ್ಥ. ಪ್ರಾತಿಗಾಮಿ ಎಲ್ಲವೋ ದೂತನೆ ಕಳಿಲನೆ ತೆರಳ ಸದ್ಯ ಇಲ್ಲಿ ನಡೆಯುವಂತಹ ವಿದ್ಯಮಾನಗಳೆಲ್ಲವನ್ನು ನೀನು ನೋಡುತ್ತಾ ಇದ್ದಿದ್ದಾನೆ. ದ್ಯೂತದಲ್ಲಿ ಪಾಂಡವರು ಎಲ್ಲವನ್ನೂ ಸೋತಿದ್ದಾರೆ. ಮಡದಿಯಾದಂತಹ ಪಾಂಚಾಲೆಯನ್ನು ಪಣವಿಟ್ಟು ಸೋತಿದ್ದಾರೆ. ಈಗ ಅವರೆಲ್ಲರೂ ಕೂಡ ನಮ್ಮ ಆಳುಗಳಾಗಿದ್ದಾರೆ, ನಮ್ಮ ದಾಸರಾಗಿದ್ದಾರೆ. ಆದ್ರೇನು ಮಾಡೋಣ, ದ್ರೌಪದಿ ಮಾತ್ರ ಅಂತಃಪುರದ ಒಳಗೆ ಅಹಂಕಾರದಿಂದ ಮೆರೆಯುತ್ತಾ ಇದ್ದಾಳೆ. ಆದ ಕಾರಣ ನೀನು ಮಾಡಬೇಕಾದ ಕಾರ್ಯ ಇಷ್ಟೇ. ಏನು ಜಿಯ? ನೇರವಾಗಿ ಅವಳಿದ್ದಲ್ಲಿಗೆ ಹೋಗು, ಹೋಗಿ ಅವಳಲ್ಲಿ ಹೇಳು ಏನು ಅಂತ, ಕೌರವೇಶ್ವರ ನಿನ್ನನ್ನು ಕಾಣಬೇಕು ಎನ್ನುವಂತಹ ಉದ್ದೇಶದಲ್ಲಿದ್ದಾನೆ, ಬರಬೇಕು ಎನ್ನುವ ಹಾಗೆ ಹೇಳು. ಒಂದು ವೇಳೆ ನಿಮ್ಮ ಮಾತಿಗೆ ಮನ್ನಣೆಯನ್ನು ಕೊಡದೆ ಬರಲು ಒಪ್ಪದಿದ್ದರೆ ಜಿಯ? ಅದರ ನಿರೀಕ್ಷೆಯಲ್ಲೇ ನಾನಿದ್ದೇನೆ. ಬರುವುದಕ್ಕೆ ಸಾಧ್ಯ ಇಲ್ಲ. ಅಹಂಕಾರಿ ಹೆಣ್ಣು ಒಂದು ವೇಳೆ ಬರಲಿಲ್ಲ ಎಂದಾದರೆ ಪೂರ್ಣವಾದಂತಹ ಸ್ವಾತಂತ್ರ್ಯ ನಿನಗಿದೆ. ಅವಳನ್ನು ಹಿಡಿದು ದರನೆ ಎಳೆದುಕೊಂಡು ಬಾ, ಮುಂದುವರಿ.
ಗಜಮುಖಿಯರ ಮೊತ್ತದೊಡನ ಕನಕ ಪುತ್ಥಳಿಯಂತೆ ರಂಜಿಪ ಮನುಮತನ ಮದದಾನಿಗೆ ಎರಗುತೆಂದನ ದೂತ ಎರಗುತೆಂದನ ದೂತ ವಂದಿಸಿಕೊಂಡಿದ್ದೇನೆ ತಾಯಿ. ರಾಧಿಕಾಮಿ ಹೌದಮ್ಮ, ಹಸ್ತಿನಾವತಿಯ ಸ್ವಾಮಿ ಇಷ್ಟ ಸೇವಕನಲ್ಲವೇ? ಇಷ್ಟು ದೂರ ಬರಬೇಕಾದರೆ ಕಾರಣ ಏನಪ್ಪ? ಕಾರಣ ದೇವಿ ನೀ ಲಾಲಿಸಮ್ಮ ಲಾಲಿಸಮ್ಮ ಎಮ್ಮಯ ಕುರುಭೂವರನೆಂದ ನಿಮ್ಮ ಆವಿಭವತಿ ರಂಜಿಸುವ ಸಭೆಗೀಗಲೇ ಆವಿಭವತಿ ರಂಜಿಸುವ ಸಭೆಗೀಗಲೇ ನೀವೈತರುವುದೆಂದನು ಮತ್ತವನು ದೇವಿ ನೀನಾನಿತೋ ದೇವಿ ನೀಲಾಲಿಸಮ್ಮ ನಿಮ್ಮಯ ಕುರುಪೂವರನೆಂದ ಅಮ್ಮ ದೇವಿ ನೀಲಾಲಿಸಮ್ಮ ರಾಧಿಕಾಮಿ ಮತ್ತೊಮ್ಮೆ ವಂದಿಸಿಕೊಳ್ಳುತ್ತಾ ಇದ್ದೇನೆ ತಾಯಿ. ಶುಭವಾಗಲಿ. ನಾನಾಗೆ ಬಂದದ್ದಲ್ಲವಮ್ಮ. ಅತ್ತೆ ಒಡೆಯರಾದಂತಹ ಗೌರವೇಶ್ವರನ ಆಣತಿಯನ್ನು ಹೊತ್ತುಕೊಂಡು ನಿಮ್ಮ ಸನ್ನಿಧಾನಕ್ಕೆ ಬಂದವನಿದ್ದೇನೆ. ಹೌದೇ? ಕಾರಣ ಹೇಳಿ ಕಳಿಸಿದ್ದಾರೆ. ಏನು ಅಂತ? ನೇರವಾಗಿ ನಿಮ್ಮಲ್ಲಿಗೆ ಹೋಗಿ ನಿಮ್ಮನ್ನು ನೇರವಾಗಿ ಹಸ್ತಿನಾವತಿಗೆ ಸಭೆಗೆ ಕರೆತರಬೇಕು ಎನ್ನುವ ಹಾಗೆ ನಮ್ಮ ಒಡೆಯನ ಆಜ್ಞೆಯಮ್ಮ. ರಾಧಿಕಾಮಿ ಅಮ್ಮ, ನಿನ್ನ ಮಾತನ್ನು ಕೇಳುವಾಗ ನನಗೆ ಬಹಳಷ್ಟು ಆಶ್ಚರ್ಯವಾಗುತ್ತಾ ಉಂಟು. ಯಾಕೆ ತಾಯಿ? ಕಾರಣ ನನ್ನನ್ನು ಸಭೆಗೆ ಕರೆಯಬೇಕಾದದ್ದು ಅದು ಧರ್ಮರಾಜ ಮಹಾಪ್ರಭುಗಳು. ಆದರೆ ಈಗ ಕೌರವನ ಆಜ್ಞೆಯಾಗಬೇಕಂತಾದರೆ ಅದಕ್ಕೆ ಬಲವಾದಂತಹ ಕಾರಣ ಏನಾದರೂ ಇರಬೇಕಲ್ಲ. ಏನಾಯ್ತಯ್ಯ? ವಿಚಾರ ತಿಳಿದಿರುವೆ ತಾಯಿ. ಆಡಿದನು ಸೋತನು ನಿಮ್ಮ ಯೂತವನಾಡಿದನು ಅಮ್ಮ ಯೂತವನಾಡಿದನು ಸೋತನು ನಿಮ್ಮ ನಾಥ ಯುಧಿಷ್ಠಿರನು ಭೂತಳ ಸಕಲ ಭಂಡಾರಾದಿಗಳ ಸಗಾ ಜಾತ ಭೀಮಾರ್ಜುನರ ಮಾದ್ರೇಯರ ದೇವಿ ನೀಲಾಲಿಸವ್ವ ಲಾಲಿಸವ್ವ ರಾಧಿಕಾಮಿ, ಹಾಗಾದರೆ ನಡೆದಿರುವಂತಹ ವಿಚಾರ ಯಾವುದು ನಿಮಗೆ ತಿಳಿದಿಲ್ಲ ಎನ್ನುವುದು ಸ್ಪಷ್ಟವಾಗಿ ಅರಿವಾಗುತ್ತಾ ಉಂಟು ತಾಯಿ. ಇದರ ನಷ್ಟದಿಂದ ನೇರವಾಗಿ ಹಸ್ತಿನಾವತಿಗೆ ಬಂದಂತಹ ನಿಮ್ಮ ಗಂಡಂದಿರು ನೇರವಾಗಿ ಕೌರವನ ಆಸ್ಥಾನವನ್ನು ಸೇರಿದವರಿದ್ದಾರೆ. ಹಾಗೆಯೇ ಮಾತಾಡುತ್ತಾ ಮಾತಾಡುತ್ತಾ ಸುಖ ಜೂತವನ್ನು ಆಡೋಣ ಎನ್ನುವ ಹಾಗೆ ಕೌರವನ ಬಯಕೆ ಯುದ್ಧ ಆಟ ಪ್ರಾರಂಭವಾಯಿತು. ಹೌದಮ್ಮ.
ತಮ್ಮಲ್ಲಿರುವಂತಹ ಅಲ್ಪ ಸ್ವಲ್ಪ ಒಡವೆ ವಸ್ತ್ರವನ್ನೆಲ್ಲವೂ ಒಟ್ಟಿ ಆಡುವುದಕ್ಕೆ ಪ್ರಾರಂಭಿಸಿದ್ರಮ್ಮ. ಮನೋರಂಜನಾತ್ಮಕವಾಗಿ ಪ್ರಾರಂಭವಾದಂತಹ ಯುದ್ಧ ಅನಂತರ ಸರಸ ಬೇಡ, ಏನಾದರೂ ಒಟ್ಟಿ ಆಡಿದರೆ ಮಾತ್ರ ಅದಕ್ಕೆ ಸ್ವಾರಸ್ಯ ಬರುವುದು ಎನ್ನುವ ಹಾಗೆ ಕೌರವನ ಆಡಿದಂತಹ ನುಡಿಗೆ ತಮ್ಮಲ್ಲಿರುವಂತಹ ಒಡೆಯ ಆಭರಣವನ್ನು ಸ್ವಲ್ಪ ಪ್ರಮಾಣದಲ್ಲಿ ಆ ಆಟಕ್ಕೆ ಪಣವಿಟ್ಟು ಆಡಿದ್ರು. ಹೌದೇ? ಹೌದು. ಮುಂದೆ ಆಟ ಮುಂದುವರಿಯಿತು. ಇಟ್ಟಂತಹ ಒಡವೆ ವಸ್ತ್ರಗಳು ಜೂತದಲ್ಲಿ ಸೋಲವಾಗಿ ಹೋಯ್ತಮ್ಮ. ಹೌದೇ? ಆ ಬಳಿಕ ಆಟ ಅಲ್ಲಿಗೆ ನಿಲ್ಲಲಿಲ್ಲ ತಾಯಿ. ಮತ್ತೆ ಮುಂದುವರಿದಂತಹ ಆಟ ಧರ್ಮರಾಯರು ಸಮಸ್ತವಾದಂತಹ ಇಂದ್ರಪ್ರಸ್ಥದ ಭಂಡಾರವನ್ನೇ ಒತ್ತೆಯಾಗಿರಿಸಿ ಆಡಿದ್ರಮ್ಮ. ಇಂದ್ರಪ್ರಸ್ಥವನ್ನು ಒತ್ತೆಯಾಗಿಟ್ಟರೆ ಇಂದ್ರಪ್ರಸ್ಥದ ಭಂಡಾರವೂ ಕೂಡ ಆಟದಲ್ಲಿ ಕೌರವೇಶ್ವರನ ಪಾಲಾಯಿತು. ಹೌದೇ? ಮುಂದೆ ನಂತರ ಸಮಸ್ತವಾದಂತಹ ಇಂದ್ರಪ್ರಸ್ಥವನ್ನು ಸೇನೆಯನ್ನು ಒತ್ತೆಯಾಗಿಟ್ರು. ಅದನ್ನು ಆಟದಲ್ಲಿ ಕಳೆದುಕೊಂಡವರಿದ್ದಾರೆ. ಇಲ್ಲಿಗೆ ಆಟ ನಿಂತಿರಬೇಕಲ್ಲ, ನಿಲ್ಲುತ್ತಿದ್ರೆ ಸುಖಾಂತ್ಯವಾಗುತ್ತಿತ್ತೋ ಏನೋ ತಾಯಿ. ಮತ್ತೆ ಆಟ ಮುಂದುವರಿಯಿತು. ಹೀಗೆ ಒಡವೆ ವಸ್ತ್ರ ಸೇನೆ ಕಳೆದುಕೊಂಡರೇನು, ತನ್ನ ತಮ್ಮಂದಿರಿದ್ದಾರೆ ಎನ್ನುವ ಕಾರಣದಿಂದಾಗಿ ತಮ್ಮಂದಿರನ್ನು ಒತ್ತೆಯಾಗಿರಿಸಿ ಆಟವನ್ನು ಮುಂದುವರಿಸಿದ್ರು ತಾಯಿ. ಆಟದ ಪರಿಣಾಮ ಏನಾಯ್ತು? ಭೀಮಾರ್ಜುನರನ್ನು ಸೋತರು. ಮುಂದೆ ಅಮ್ಮ ಓ ಮುಂದುವರಿಯುತ್ತಾ ಬಣಕ್ಕೆ ತನ್ನನ್ನೇ ತಾನು ಇರಿಸಿ ಜೂತವನ್ನಾಡಿದರು ತಾಯಿ. ಯುದ್ಧವನ್ನಾಡಿದರೆ ಹೌದು, ಅದರಲ್ಲಿಯೂ ಸೋಲವೇ ಆಯ್ತಮ್ಮ. ಇಲ್ಲಿಗೆ ಆಟ ನಿಂತಿರಬೇಕಲ್ಲ, ತನ್ನನ್ನು ತಾನು ಸೋತ ಆ ಬಳಿಕ ಅಲ್ಲಿಗೆ ದ್ಯೂತ ನಿಂತಿರಬೇಕಲ್ಲವೇ? ಇಲ್ಲ ತಾಯಿ, ಮತ್ತೆ ನಿಲ್ಲಲಿಲ್ಲ. ಮತ್ತೆ ಗೌರವ ಖಂಡಿಸಿ ಆಡಿದ ಎನ್ನುವಂತಹ ಕಾರಣದಿಂದಾಗಿ ಕೊನೆಗೆ ನಿಮ್ಮನ್ನು ಪಣಕ್ಕಿರಿಸಿ ಜೂತವನ್ನಾಡಿದರು ತಾಯಿ. ಅದರ ಪರಿಣಾಮ ಏನಾಯ್ತು? ಸೋತರಮ್ಮ. ಸೋತರೆ ಪ್ರಾತಿಕಾಮಿಕನೆಲ್ದ ನುಡಿ ಕೀಳ್ದಾತಳೋದರಿ, ಪ್ರಾತಿಕಾಮಿಕನೆಲ್ದ ನುಡಿ ಕೀಳ್ದಾತಳೋದರಿ, ಮರುಗಿ ನುಡಿದಳೋ ಸೋತರೆ ಸೋದನೆ ಎಲ್ಲಯ ಸೋದನೆ ಎನ್ನರದ ಹಿರಿಯರ ಮಾತು ನಿಜವಾಯ್ತು. ಹೌದಲ್ಲ? ಸೋತನೇ ಎನ್ನರಸ ಹೌದು. ಹಿರಿಯರ ಮಾತು ನಿಜವಾಯ್ತು. ಆ ಆ ಆ ಎಂತಹ ಮಾತುಗಳನ್ನು ಕೇಳಿಕೊಂಡೆ. ಧರ್ಮರಾಜ ಮಹಾಪ್ರಭುಗಳು ಸಕಲ ಸಂಪತ್ತನ್ನು, ಸಹೋದರರನ್ನು, ತನ್ನನ್ನು ತಾನು ಒತ್ತೆ ಇಟ್ಟು ಸೋತರೆ, ಮನದಿಯಾದಂತಹ ನನ್ನನ್ನು ಕೂಡ ಕಳೆದುಕೊಂಡರೆ, ಛೇ, ಯಾಕೆ ಹೀಗಾಯಿತು? ನಮ್ಮವರೇನು ದ್ಯೂತವನ್ನಾಡುವುದು ಇದೇನು ಮೊದಲ ಬಾರಿ ಅಲ್ಲವಲ್ಲ. ನಮ್ಮವರು ಅದೆಷ್ಟೋ ಬಾರಿ ದ್ಯೂತವನ್ನು ಆಡಿದ್ದಾರೆ. ಇಷ್ಟರವರೆಗೆ ಅವರಿಗೆ ಜಯ ಲಭಿಸಿದ್ದುಂಟು. ಹಾಗಂತಾದರೆ ಇಂದಿನ ದಿವಸ ಈ ರೀತಿಯಾಗಿ ಸೋಲು ಆಗಬೇಕಂತಾದರೆ ಅದಕ್ಕೆ ಕಾರಣ ಏನಾಗಿರಬಹುದು? ಪ್ರಾಯಶಃ ಹೀಗೆ ಪ್ರತಿಸ್ಪರ್ಧಿಯಾಗಿ ಆಟವಾಡಿದವರು ಶಕುನಿ ಮಹಾಶಯರು, ಕೈವಟದ ದೀಕ್ಷಾಗುರು ಎನ್ನುವ ಹಾಗೆ ಅವರಿಗೊಂದು ಬಿರುದುಂಟು. ಕಪಟ, ಮೋಸ, ವಂಚನೆಗಳ ತವರೂರು ಅವರಾಗಿದ್ದಾರೆ. ಅವರ ಎದುರಲ್ಲಿ ನಮ್ಮದಂತಹ ಧರ್ಮರಾಜ ಮಹಾಪ್ರಭುಗಳು ಸೋಲನ್ನು ಕಂಡುಕೊಂಡಿದ್ದಾರೆ. ಈ ವಿಚಾರ ನಮಗೆ ಮೊದಲೇ ತಿಳಿದಿತ್ತಲ್ಲವೇ? ನಮ್ಮನ್ನು ಬರ ಹೇಳುವಂತಹ ಸಂದರ್ಭದಲ್ಲಿ ವಿದುರ ಮಹಾಶಯರಲ್ಲಿ ಎಲ್ಲವನ್ನೂ ಸರಿಯಾಗಿ ಭೀಷ್ಮಾಚಾರ್ಯ, ದ್ರೋಣಾಚಾರ್ಯರು ನಮ್ಮಲ್ಲಿ ಹೇಳಿದ್ದಾರೆ.
ಆ ವಿದುರನ ಮಾತನ್ನು ಕೇಳಿದ ಆ ಬಳಿಕ ನಮ್ಮ ಅರಸರಾದಂತಹ ಧರ್ಮರಾಯರಲ್ಲಿ ನಾವೆಲ್ಲರೂ ಬೇಡಿಕೊಂಡೆವು, ಹೋಗುವುದು ಬೇಡ ಎನ್ನುವ ಹಾಗೆ. ಆದರೆ ನಮ್ಮ ಮಾತನ್ನು ಕೇಳಲಿಲ್ಲ. ಅವರಿಗೆ ದೊಡ್ಡಪ್ಪನ ಮಾತೇ ವೇದವಾಕ್ಯವಾಯಿತು. ಈಗ ಸಮಸ್ಯೆಯನ್ನು ನಾವೇ ಒಡ್ಡಿಕೊಂಡ ಹಾಗಾಯ್ತಲ್ಲ. ನಾವೇನು ಮಾಡೋಣ ಏನು? ಯೂತದಲ್ಲಿ ಸೋತರೇನಂತೆ? ಯೂತದ ಬಗ್ಗೆ ಸರಿಯಾಗಿ ನಾನು ಕೇಳಬೇಕಾಗಿದೆ. ಭೂತ ಗೀಳೈ ಭೂತ ಗೀಳೈ ದ್ಯೂತದಲ್ಲಿ ಯಮಜಾತ ತನ್ನನು ಸೋತ ಬಳಿಕ ವಸುಂಧರೆಯ ಸೋತ ಬಳಿಕ ತನ್ನನು ಸೋತ ಬಳಿಕ ಸೋತನೇ ತಾನೆಲ್ಲ ಎನಲಗುದೆಂದ ಕೈ ಮುಗಿದೋ ಧೂತ ಕೀಳೈ ದ್ಯೂತದಲ್ಲಿ ಯಮಜಾತ ತನ್ನನು ಸೋತ ಬಳಿಕವೇ ಸೋತನೇ ಪ್ರಾತಿಕಾಮಿಕ ಆ ಮೊದಲಾಗಿ ನಿನ್ನ ಬಗ್ಗೆ ನಾನು ಹೇಳಿದ್ದೇನೆ. ಅಸ್ಥಿರೆಯ ಸ್ವಾಮಿನಿಷ್ಠಕ ಸೇವಕ ನೀನು. ಕಪಟ ಮೋಸ ವಂಚನೆಗಳು ಎನ್ನುವುದು ನಿನ್ನಲ್ಲಿಲ್ಲ. ದೂತ, ಆ ಸಭೆಯಲ್ಲಿ ನಡೆದಂತಹ ದ್ಯೂತವನ್ನು ಕಣ್ಣಾರೆ ಕಂಡವನು ನೀನಲ್ಲವೇ? ನಿನ್ನಲ್ಲಿ ಒಂದು ಪ್ರಶ್ನೆಯೊಂದನ್ನು ಕೇಳುತ್ತೇನೆ, ಅದಕ್ಕೆ ಉತ್ತರವನ್ನು ನೀಡುವೆಯಾ? ಧರ್ಮರಾಜ ಮಹಾಪ್ರಭುಗಳು ತನ್ನನ್ನು ತಾನು ಸೋತ ಆ ಬಳಿಕ ನನ್ನನ್ನು ಒತ್ತೆ ಇಟ್ಟುದೆ, ಅಥವಾ ನನ್ನನ್ನು ಒತ್ತೆ ಇಟ್ಟು ಸೋತುದ ಬಳಿಕ ಅವರನ್ನು ಅವರು ಒತ್ತೆ ಇಟ್ಟುದೆ? ಇದನ್ನು ಹೇಳುವೆಯಾ? ಓ ಸ್ವಾಮಿನಿಷ್ಠ ಸೇವಕನಾದರೂ ಕೂಡ ಸತ್ಯವನ್ನೇ ಆಡಿದ್ದೇನಮ್ಮ. ಏನದು? ಧರ್ಮರಾಯರು ತಾವು ಸೋತ ಬಳಿಕ ನಿಮ್ಮನ್ನು ಒತ್ತೆ ಇಟ್ಟು ಆಡಿದ್ದೇ ಹೊರತು ನಿಮ್ಮನ್ನು ಸೋತ ಬಳಿಕ ತಮ್ಮನ್ನು ಒತ್ತೆ ಇಟ್ಟದಲ್ಲವ ತಾಯಿ. ನಿಜ ತಾನೇ? ಹೌದಮ್ಮ. ಹೌದಾ? ದೂತ ನೀಲಾಲಿಸಯ್ಯ ಹೇಳುವೇನೊಂದು ಮಾತನು ಪಾಲಿಸಯ್ಯ ದ್ಯೂತದಿ ತನ್ನ ಸೋತ ಮೇಲ್ಯಮಜನೋ ದ್ಯೂತದಿ ತನ್ನ ಸೋತ ಮೇಲ್ಯಮಜನು ಸೋದರೆ ನನಗೀಗ ನೀತಿಯ ಪುದೆ ಬೇಳೋ ಭೂತ ನೀಲಾಲಿಸಯ್ಯ ಲಾಲಿಸಯ್ಯ ನೀನು ಹೇಳುತ್ತಿರುವುದು ಯಮಜಾತರು ಮೊದಲಾಗಿ ಅವರು ಸೋತು ಆ ಬಳಿಕ ನನ್ನನ್ನು ಪರ ಇಟ್ಟದ್ದಲ್ಲವೇ? ಹೌದು ತಾಯಿ. ಜ್ಞಾನಿಗಳಿಗೆ ಇಲ್ಲಿಯೊಂದು ಧರ್ಮ ಸೂಕ್ಷ್ಮದ ಪ್ರಶ್ನೆಯೊಂದು ಗೋಚರವಾಗುತ್ತದೆ. ದೂತ, ನಿನ್ನಲ್ಲಿ ನಾನು ಆಜ್ಞಾಪಿಸುವುದಲ್ಲ, ನಾನೊಂದು ವಿನಂತಿಯನ್ನು ಮಾಡುತ್ತಾ ಇದ್ದೇನೆ. ನಾನೊಂದು ಸಭೆಗೆ ಪ್ರಶ್ನೆಯನ್ನು ಕಲಿಸುತ್ತೇನೆ, ಅದಕ್ಕೆ ಉತ್ತರವನ್ನು ನನಗೆ ತರುವೆಯಾ? ಧರ್ಮರಾಜ ಮಹಾಪ್ರಭುಗಳು ತನ್ನನ್ನು ತಾನು ಸೋತ ಆ ಬಳಿಕ ಅವರು ನನ್ನನ್ನು ಫಲ ಇಟ್ಟುವುದಕ್ಕೆ ಅವರಿಗೆ ಅಧಿಕಾರ ಉಂಟೆ? ಇದು ನ್ಯಾಯವೇ? ಈ ಪ್ರಶ್ನೆಗೆ ಉತ್ತರ ಅಲ್ಲಿಂದ ನನಗೆ ತರುವೆಯಾ? ಖಂಡಿತವಾಗಿಯೂ ನಿನ್ನ ಉತ್ತರಕ್ಕೆ ನಾನು ಕಾಯುತ್ತಾ ಇರುತ್ತೇನೆ. ಸರಿಯಮ್ಮ, ಸರಿ. ಹೋಗಿ. ಬರಿಗೈಯಲ್ಲಿ ಬಂದೆ. ಹೋಗಿ ಹೇಳಿದೆ. ಏನು ನಡೆಯಿತು ಸ್ಪಷ್ಟವಾಗಿ ಹೇಳು. ನಿಮ್ಮ ಆಜ್ಞೆಯನ್ನು ಅವರಲ್ಲಿ ಬಿತ್ತರಿಸಿದ್ದೇವೆ. ದೊರೆ, ಏನು ಇರುವ ಹಾಗೆ ಆಡಿದೆ. ಏನಂತೆ? ಕಾರಣ ಉಂಟದ್ದೇ. ಏನು? ಯೂತದ ಬಗ್ಗೆ ಸಮಸ್ತವನ್ನು ನನ್ನಿಂದ ತಿಳಿದುಕೊಂಡಂತಹ ಅವರು
ಒಂದು ಪ್ರಶ್ನೆಯನ್ನು ಮಾತ್ರ ಇಲ್ಲಿ ತನಕ ನಿಮ್ಮ ಮುಂದೆ ಬಿತ್ತರಿಸುವುದಕ್ಕಾಗಿ ಕಳುಹಿಸಿಕೊಟ್ಟಿದ್ದಾರೆ. ಏನಂತ ಪ್ರಶ್ನೆ? ಮತ್ತೇನೂ ಅಲ್ಲ. ಜೂತದಲ್ಲಿ ತನ್ನನ್ನು ತಾನು ಸೋತ ಬಳಿಕ ಇನ್ನೊಬ್ಬರನ್ನು ಒತ್ತೆ ಇಟ್ಟುದು ಸರಿಯೇ ಎನ್ನುವ ಹಾಗೆ ಧರ್ಮ ಸೂಕ್ಷ್ಮವಾದಂತಹ ಪ್ರಶ್ನೆಯಂತೆ ಉತ್ತರದ ನಿರೀಕ್ಷೆಯಲ್ಲಿದ್ದಾರಂತೆ. ಇದನ್ನು ಕೇಳಿ ನೀನು ಹಾಗೆ ಬಂದೆ, ನನ್ನ ಮುಂದೆ ನಿಂದೆ. ಹೊಡಿರಿ ಬಂದು ಬಗುಳುವನು ಹೊಡಿ. ಹೊಡಿರಿವ ಬಂದು ಬಗುಳುವನು ಚಕ್ರದ ವಾಯುಜನ ಭೀತಿಗರ ಹೊಡೆದು ಆಯತಾಕ್ಷಿಯ ನೆಳೆದು ತಾರದೇತಗೆ ಬಂದೆ. ಆಯತಿಗೆ ಸಾಕು ತೆರಳಿನ್ನೋ. ದ್ರೌಪದಿ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಆ ವಿಷಯವನ್ನು ಹೇಳುವುದಕ್ಕಾಗಿ ನೀನು ಇಲ್ಲಿಗೆ ಬಂದೆ. ನಿನ್ನಲ್ಲಿ ನಾನು ಹೇಳಿದ್ದೇನು, ಅವಳನ್ನು ಎಳೆತ ಎನ್ನುವ ಹಾಗೆ ಎಳೆತ ಎನ್ನುವ ಹಾಗೆ. ಆದರೆ ಆ ಕಾರ್ಯವನ್ನು ಮಾಡಲಿಲ್ಲ. ಅವಳು ಕೇಳಿದಂತಹ ಪ್ರಶ್ನೆಯನ್ನು ಇಲ್ಲಿ ಬಂದು ಹೇಳ್ತಾ ಇದ್ದಿ. ನಿನ್ನಲ್ಲಿ ಒಂದು ಪ್ರಶ್ನೆ, ನೀನು ಯಾರ ಆಳು, ಯಾರು ಹೇಳಿದ ಹಾಗೆ ಕಾರ್ಯವನ್ನು ಕೈಗೊಳ್ಳಬೇಕು. ಈಗ ನೀನು ಮಾಡಿದ್ದೇನು, ಅವಳ ಆಳಾಗಿ ನೀನು ವರ್ತಿಸಿದೆ. ಈ ರೀತಿಯಾಗಿ ವರ್ತಿಸುವುದಕ್ಕೆ ಕಾರಣ ಏನು ಎನ್ನುವ ಹಾಗೆ ನನಗೆ ಸ್ಪಷ್ಟವಾಗಿ ಅರ್ಥವಾಗುತ್ತಾ ಇದೆ. ಭೀಮಸೇನನ ಭುಜ, ಅರ್ಜುನನ ಮೀಸೆ ಇವುಗಳನ್ನು ಕಂಡು ನೀನು ಭಯಗೊಂಡಿರಬೇಕು. ನನ್ನ ಮುಂದೆ ನಿಲ್ಬೇಡ. ಸರಿ, ಇದಕ್ಕೆ ಸಮರ್ಥ ಓರ್ವರೇ ತಮ್ಮ ದುಶ್ಯಾಸನ. ಯಾಕೆ ವಿಕ್ರಮನವೋ ನಿನ್ನ ಪಾದ ಪದ್ಮಗಳಿಗೆ ವಂದನೆ. ಶುಭವಾಗಲಿ. ಮುಂದಿನ ರಾಜಸಭೆ, ಈ ರಾಜ್ಯಸಭೆಯಲ್ಲಿ ಮಾವನಂತಹ ಶಕ್ತಿಯ ಯುಕ್ತಿಯಿಂದ ಪಾಂಡವರನ್ನು ದ್ಯೂತದಲ್ಲಿ ನೀನು ಗೆದ್ದುಕೊಂಡೆ. ವಿರಾಜಮಾನನಾದೆ. ಇದನ್ನು ಕಂಡು ಆನಂದ ತುಂಬಿದ ನಾನಾದೆ. ಇಂದು ರಾಜಸಭೆಯಲ್ಲಿ ಸಿದ್ಧರಾದ ವೇಳೆ ನಮ್ಮ ದುಶ್ಯಾಸನ ಗೊತ್ತಾಗಲಿಲ್ಲ. ದುಶ್ಯಾಸನ
ಎಮ್ಮೆಗಾತಿಗೆ ಎಳೆದು ದಾರಿಗೆಮ್ಮ ಸಭೆಗೆ ದ್ಯೂತದಲ್ಲಿ ಪಾಂಡವರು ಎಲ್ಲವನ್ನೂ ಕಳೆದುಕೊಂಡಿದ್ದಾರೆ. ಪಾಂಡವ ಹಾಗೂ ದ್ರೌಪದಿಯರು ನಮ್ಮ ದಾಸರಾಗಿದ್ದಾರೆ. ಆದ್ರೆ ಆ ದ್ರೌಪದಿ ಅಂತಃಪುರದ ಒಳಗೆ ಅಹಂಕಾರದಿಂದ ಮೆರೆಯುತ್ತಾ ಇದ್ದಾಳೆ. ಸಭೆಗೆ ಬರಬೇಕು ಎನ್ನುವ ಹಾಗೆ ಪ್ರಾತಿಕಾಮಿಕನನ್ನು ಕಳುಹಿಸಿದೆ. ಏನಾಯಿತು? ಅವಳ ಪ್ರಶ್ನೆ ಅಂತೆ. ಏನು ಪ್ರಶ್ನೆ? ತನ್ನನ್ನು ಸೋತ ಮೇಲೆ ಧರ್ಮಜ ನನ್ನನ್ನು ಒತ್ತೆ ಇಟ್ಟದ್ದು ಸರಿಯೇ? ಆ ಪ್ರಶ್ನೆಯನ್ನು ಕೇಳಿ ಪ್ರಾತಿಕಾಮಿ ಬರಿಗೈಯಲ್ಲಿ ಬಂದ. ಈಗ ನನ್ನನ್ನು ಕರೆಸಿದ್ದು ಯಾಕೆ? ಹೋಗು. ಎಲ್ಲಿಗೆ? ಮಾತಿನ ಅಗತ್ಯ ಇಲ್ಲ ಅವಳ ಅಂತಃಪುರಕ್ಕೆ. ಅವಳನ್ನು ಹಿಡಿದು ದರ ದರ ಎಳ್ಕೊಡುವ. ಹಿರಿಯನೇ ನನ್ನನ್ನು ಕಳುಹಿಸಿಕೊಡ್ತಾ ಇದ್ದೀಯ. ನಿಜ. ನಿನ್ನ ಆಶೀರ್ವಾದವನ್ನು ಪಡೆಯುತ್ತೇನೆ. ಈ ಕೂಡಲೇ ಅವಳ ಅಂತಃಪುರವನ್ನು ಸೇರ್ತೇನೆ. ಬರಬೇಕು ಅಂತ ಕೇಳಿಕೊಳ್ತೇನೆ. ಬರದಿದ್ರೆ ಅವಳ ಮುಡಿಗೆ ಎಳೆತಂದು ನಿನ್ನ ಕಾಲಿಗೆ ಅಡ್ಡ ಬೀಳಿಸ್ತೇನೆ. ಸಂತೋಷ. ಶುಭವಾಗಲಿ, ಶುಭವಾಗಲಿ. ಹಿರಿಯಲಿ ತಪ್ಪಣೆ ದೊರೆಯುವುದಲಾಗಲಿ. ವರು ಭೈರವನಂತೆ
ಬಿಡಬಹುದೇ? ಆ. ಬಿಡಬಹುದೇ? ಬಿಡುವುದಕ್ಕೆ ಸಾಧ್ಯವೇ? ನನ್ನ ಪರಿಚಯವೇ ಇರುವ ನಿನಗೆ ಇದ್ದರೂ ಇಲ್ಲದವಳಂತೆ ನನಗಿಂತಲೂ ಎತ್ತರವಾದಂತಹ ಆಸನದಲ್ಲಿ ನೀನು ಮಂಡಿಸಿರುವೆ. ಯಾಕೆ ಯಾಕೆ ಕ್ರಾಂತಿಗಾಮಿ ಒಂದಾಡಿದ ಮಾತನ್ನು ಕೇಳಿ ಪ್ರಶ್ನೆಯನ್ನು ಕಳುಹಿಸಿದೆಯಂತೆ. ನನ್ನ ಪ್ರಶ್ನೆ ನವೆಯಬೇಕೇನೆ? ಮಾತಲ್ಲಿ ಹೇಳ್ತೇನೆ, ನನ್ನನ್ನು ಕೌರವೇಶ್ವರನ ಆಜ್ಞೆ ಇದೆ ನಿನ್ನನ್ನು ಕರೆತರಬೇಕೆಂದು. ಹಾಗಾಗಿ ನನ್ನ ಜೊತೆಗೆ ಬಾ. ಬಾರದಿರೆ ಪರಿಣಾಮವನ್ನು ಜನ ಬಗೆಯೇಳಿತು ಘೋಳನು ವನಿತೆಗಾಡಲು ಕೇಳಿ ದ್ರೌಪದಿಯೇ ವನಿತೆಗಾಡಲು ಕೇಳಿ ದ್ರೌಪದಿ ಮನದಿ ಬೆದರುತ ಮತ್ತೆ ನುಡಿದಳು ನಯದಿ ದುರುಳನಿಗೆ ನನಗೆ ಮೈದುನ ನೀನು ನನಗೆ ಮೈದುನ ನೀನು ಮರುಮಾತೆನಗೆ ದೊರೆಯಲಿ ಪ್ರಶ್ನೆಗಲ್ಲದೆ ಮರುಮಾತೆನಗೆ ದೊರೆಯಲಿ ಪ್ರಶ್ನೆಗೆ ಅಲ್ಲದಿನ ಅನುಜ 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 ಕೇಳ ಪುಷ್ಪವತಿ ಬರಲೆಂದು ಸಭೆಗೆ ನಾನು ಎನಗೆ ಮೈದುನ ನೀನೋ ಆ ನನ್ನ ಅಂತಃಪುರಕ್ಕೆ ಬಂದವನು ಯಮನು ಅಲ್ಲವಲ್ಲ. ಪ್ರಾಯಶಃ ಯಮ ಬರುತ್ತಿದ್ದರೂ ಕೂಡ ಅವನಿಗೆ ಇಷ್ಟೊಂದು ಸಿಟ್ಟು ಬರುತ್ತಿರಲಿಲ್ಲ. ಕಾರಣ ಸಂಬಂಧದಲ್ಲಿ ಆತನಿಗೆ ನಾನು ಸೊಸೆಯಾಗಬೇಕು. ಮಗಳು ಎನ್ನುವಂತಹ ಮಮಕಾರ ಆ ಯಮಧರ್ಮ ನನ್ನ ಮೇಲೆ ಬೀರುತ್ತಿದ್ದ. ಆದರೆ ಈತನ ಬರೋಣವನ್ನು ಕಾಣುವಾಗ ಬಹಳಷ್ಟು ಸಿಟ್ಟುಕೊಂಡಿದ್ದಾನೆ. ಇದರಿಂದ ಮುಂದಕ್ಕೆ ನನಗೇನಾದರೂ ಆಪತ್ತು ಇದೆ ಎನ್ನುವುದು ಸ್ಪಷ್ಟ. ಇವ ಯಾರು? ಇವನ ಹೆಸರೇ ಸೂಚಿಸುವುದಲ್ಲವೇ ದುಷ್ಟ ಶಾಸನ ದುಶ್ಯಾಸನ ಇಂತಹ ಹೇಯ ಕೃತ್ಯವನ್ನು ಮಾಡುವುದಕ್ಕೆ ಹಿಂಜರಿಯುವವನಲ್ಲ. ಮೂರ್ಖರಲ್ಲಿ ಶತಮೂರ್ಖನಿದ್ದ. ಮೂರ್ಖರಲ್ಲಿ ಯಾವಾಗಲೂ ಕೂಡ ವಾದವನ್ನು ಮಾಡಬಾರದು. ವಿನಯದಿಂದಲೇ ಮಾತನಾಡಿಸಬೇಕು. ಅದಕ್ಕೆ ವಿನಯದಿಂದಲೇ ಮಾತನಾಡಿಸುತ್ತೇವೆ. ಓ ಮೈದುನ, ಮೈದುನ, ಯಾಕಪ್ಪ ನಿನಗೆ ನನ್ನ ಮೇಲೆ ಇಷ್ಟೊಂದು ಸಿಟ್ಟು? ನಾನೇನು ಅನ್ಯಳೆ? ನಿನ್ನ ಅಣ್ಣಂದಿರ ಹೆಂಡತಿಯಲ್ಲವೇ? ನಿನಗೆ ಅತ್ತಿಗೆ. ಅತ್ತಿಗೆ ಎಂದರೆ ತಾಯಿಗೆ ಸಮಾನ. ಮೈದುನ ಎಂದರೆ ಮಗನಿಗೆ ಸಮಾನ. ಕಂದ, ಈ ಕೌರವೇಶ್ವರ ಆಜ್ಞೆಯನ್ನು ಮಾಡಿದ ಆ ಕ್ಷಣದಲ್ಲಿಯೇ ನಾನು ಸಭೆಗೆ ಬರಬೇಕಾಗಿತ್ತು. ಬರ್ಲಿಕ್ಕೆ ಆಗುದಿಲ್ಲವಪ್ಪ. ಏನು ರೋಗವ ನಿನಗೆ? ಒಂದು ರೀತಿಯ ರೋಗವೇ ಸರಿ. ಇದು ಈ ರೋಗ ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಆ
ವಾಯುದೇವ ನೀಡಿದಂತಹ ರೋಗ ಇದು. ಈಗ ನಿನಗೆ ಅರ್ಥವಾಗಬೇಕಲ್ಲ. ಅರ್ಥ ಆಗಲಿಲ್ಲ ನನಗೆ. ಈ ರೋಗ ನಿನ್ನ ತಾಯಿಯನ್ನು ಕೂಡ ಬಿಟ್ಟದಿಲ್ಲ. ಋತುಮತಿ ನಾನು. ಅರ್ಥ ಆಗಲಿಲ್ಲ ನನಗೆ. ರಜಸ್ವಲೆ ನಾನು. ಅರ್ಥವೇ ಆಗಲಿಲ್ಲ. ಯಾಕಪ್ಪ ಅಂತಹ ಅಶ್ಲೀಲ ಪದವನ್ನು ನನ್ನ ಬಾಯಿಂದಲೇ ಕೇಳಬೇಕೆನ್ನುವಂತಹ ಆಸೆಯೇ ನಿನಗೆ. ಎಷ್ಟೇ ಆದರೂ ನೀನು ಮಗನಲ್ಲವೇ? ತಾಯಿಗೆ ಏನು ಮಕ್ಕಳಲ್ಲಿ ಮುಚ್ಚುಮರೆ? ಇದು ನನ್ನ ದೇಹ ಧರ್ಮಕ್ಕೆ ಅನುಸಾರವಾಗಿ ಏಕವಸನಧಾರಿಯಾಗಿ ಅಲಂಕಾರ ಶೂನ್ಯಲಾಗಿ ಮನೆಯ ಮೂಲೆಯಲ್ಲಿ ಇರಬೇಕಾದಂತಹ ಮುಟ್ಟಾದ ಹೆಣ್ಣು ಮಗಳು ನಾನು. ಇಂದಿನ ದಿವಸ ಹಿರಿಯರಿಗೆ ಮುಖ ತೋರಿಸಬಾರದು, ಸಭಾ ಪ್ರವೇಶ ಮಾಡಕೂಡದು. ನಾನು ಪುಷ್ಪವತಿ. ಸಾಕು ಸಾಕು ಕಣಹ, ಬಿಡಮ್ಮ. ಸಾಕು ಸಾಕು. ಸಾಕು ಕಣಹ, ಬೇಡ ಇಲ್ಲಿಯ ಯೋಗ್ಯಗಿಂತ ಬಾರೆ ಒಡನೆ. ಎಲ್ಲಿ ನಿನ್ನ ದುಷ್ಟ ಪ್ರಜ್ಞೆ ಎಲ್ಲ ತಿಳಿದನೀಗ ಯುಕ್ತಿ. ಸಾಕು ಬೇಡ. ನಾನು ಬರಲಾಗದು, ಬರಕೂಡದು ನಾನು. ಸಾಕೆ ಸಾಕು. ಕಣ್ಣೀರು ಸುರಿಸುತ್ತಾ ಇರುವೆ. ಆ, ಅಂದು ಮಯನ ಮಂಟಪದಲ್ಲಿ ಯಾವುದೋ ಒಂದು ಪ್ರಮಾದದಿಂದ ನನ್ನಣ್ಣ ಬಿದ್ದಾಗ ಬಿದ್ದಿರೇ ಬಾವಯ್ಯ ಅಂತ ನೀನು ರಾಗದಿಂದ ಹೇಳಿದವಳು. ಸೆರಗು ಬೇಕೆ ಕೇಳಿದವಳಲ್ಲವೇನೆ ನೀನು. ಆವಾಗ ನಿನಗೆ ಮೈದುನ ಮಗನಾಗಿ ಕಾಣಲಿಲ್ಲ. ಇವಾಗ ಮೈದುನ ಮಗನಾಗಿ ಕಾಣ್ತಾ ಇದ್ದಾನೆ. ಕಾಲಕ್ಕೆ ತಕ್ಕ ಹಾಗೆ ನಡೆದುಕೊಳ್ಳುವ ಹೆಣ್ಣು ನೀನು ಅಂತ ನಮಗರ್ಥವಾಯಿತು. ಏನಂದ ನೀನು? ಪುಷ್ಪವತಿ. ಒಳ್ಳೆಯದೇ ಆಯಿತು. ಪುಷ್ಪವತಿಯಾದ ನೀನು ನನ್ನಣ್ಣನ ಅಂತಪುರಕ್ಕೆ ಬಂದು ಫಲವತಿಯಾಗು. ಯಾಕೆ ಬಾಯಿ ಮುಚ್ಚಬೇಕು? ಫಲವತಿಯಾಗೆ ಕೆಟ್ಟವಳ ಹೋಗ. ಬೇಡ ಬೇಡ. ಬೇಡ ಬೇಡ ಅಂತ ಹೇಳಿದ್ರೆ ನನ್ನ ಮೈ ಮೇಲೆ ಕೈ ಹಾಕಬೇಡ, ಮೈ ಮೇಲೆ ಕೈ ಹಾಕಬೇಡ ಮಗನೇ. ಮಗ ಯಾರಿಗೆ? ತಾಯಿ ತಂದೆಗೆ. ಮೈದುನ. ಮೈದುನ ಮಾವನಿಗೆ. ಓ ಬಂಧುವೇ, ಬಂದು ಬಾಂಧವರಿಗೆ ಬಿಡೆ. ಅನ್ಯಾಯವನ್ನು ಮಾಡಬೇಡ, ಅನ್ಯಾಯವನ್ನು ಮಾಡಬೇಡ. ನಿನ್ನಂತವಳಿಗೆ ಮಾಡದ ಅನ್ಯಾಯ ಮತ್ತೆ ಯಾರಿಗೆ ಮಾಡುವುದು ಅಂತ ಬೇಕಲ್ಲ. ಬಾರೆ.
ಈ ಗೂಢ ಅನ್ವಯ ತರಿವೆ ಎಂದೇಳಲಾಗ ದುಶ್ಯಾಸನ ಆಡಿದ ಮಾತನ್ನು ನಡೆಸಿದೆಯಲ್ಲ, ಬಹಳಷ್ಟು ಸಂತೋಷವಾಗಿದೆ. ಈಗ ವಿಶ್ರಾಂತಿಯನ್ನು ಪಡೆ, ಅಗತ್ಯ ಬೀಳುವಾಗ ಬರಮಾಡಿಸಿಕೊಳ್ತೇನೆ. ತಾಳುದು ಗುಡವಿದೇಕೆ ಪಾಂಚಾಲೆ ಪಾಂಚಾಲೆ ನಿನ್ನ ರಸ ಮಾರಿದ ಮೇಲೆ ಮರುಗಿದರೇನು ಫಲ ಬೇಳೆ ಕೂಳತನವನ್ನು ಬಿಟ್ಟು ಗರುಜದಿ ಬಾಳು ರಾಣಿವಾಸ ಅಲ್ಲದಡೇಳು ತೊತ್ತಿರ ನೆರು ನೀನೆನೆ ಬಾಲಕಿಯು ಮಗುಳೆಂದ ನವನೋಳೋ ತಾಳು ಗುಡವಿದೇಕೆ ಪಾಂಚಾಲೆ ನಿನ್ನ ರಸ ಮಾರಿದ ಮೇಲೆ ಮರುಗಿದರೇನು ಫಲ ಬೇಳೆ ಪಾಂಚಾಲೆ, ಅಳುತ್ತಾ ಇರುವೆ. ದುಗುಡ ಅಲ್ವ ನಿನಗೆ? ಜೀವನ ಅಂದ್ರೆ ಅಷ್ಟೇ, ನಗು ಹಾಗೂ ಅಳುವಿನ ಸಮ್ಮಿಶ್ರ ಜೀವನ. ಒಮ್ಮೆ ನಾವು ಅತ್ತೆವು ಎಂದಾದರೆ ಮರುಕ್ಷಣದಲ್ಲೇ ನಗುವುದಕ್ಕೆ ಸಾಧ್ಯ. ಈ ಕ್ಷಣದಲ್ಲಿ ನಾವು ನಕ್ಕೆವು ಎಂದಾದರೆ ನಾಳೆಯೇ ಅಳುವುದಕ್ಕೆ ಸಾಧ್ಯ. ಇದು ಜೀವನದ ಸತ್ಯ. ಅರ್ಥೈಸಿಕೊಂಡು ಪ್ರತಿಯೊರ್ವರು ವ್ಯವಹರಿಸಬೇಕು. ನೀನು ನಕ್ಕೆಯಲ್ಲ, ಈಗ ಪುನಃ ಅಳಬೇಕಾದಂತಹ ಪರಿಸ್ಥಿತಿ ನಿನಗೆ ಬಂದಿದೆ. ಏನು ನಡೆದಿದೆ ಎನ್ನುವ ಹಾಗೆ ನಿನಗೂ ಸ್ಪಷ್ಟವಾಗಿ ತಿಳಿದಿರಬಹುದು. ಆದರೂ ಏನು ತಿಳಿಯದವರ ಹಾಗೆ ನೀನು ವರ್ತಿಸುತ್ತಾ ಇದ್ದಿ. ನಿನ್ನ ಗಂಡ ನಿನ್ನನ್ನು ಕಳೆದುಕೊಂಡವರಿದ್ದಾನೆ, ನಿನ್ನನ್ನು ಸೋತವನಿದ್ದಾನೆ. ಇನ್ನು ನೀನು ಅತ್ತರೂ ಪ್ರಯೋಜನ ಇಲ್ಲ, ಏನು ಮಾಡಿದರೂ ಪ್ರಯೋಜನ ಇಲ್ಲ. ಇನ್ನುಳಿದಿರುವಂತಹ ದಾರಿ ಎರಡೇ. ನಾನು ಹೇಳಿದ ಹಾಗೆ ಕೇಳತಕ್ಕದ್ದು. ಎರಡು ಹಾದಿಗಳಿವೆ. ಒಂದು, ನನ್ನ ಅಂತಃಪುರವನ್ನು ಸೇರು, ಅರ್ಥವಾಯ್ತಲ್ಲ? ನನ್ನ ರಾಣಿ ವಾಸವನ್ನು ಸೇರು. ರಾಣಿ ವಾಸವನ್ನು ಸೇರುವುದಕ್ಕೆ ನಿನಗೆ ಮನಸ್ಸಿಲ್ಲ ಎಂದಾದರೆ ದಾಸಿ ವೃಂದದವರನ್ನು ಸೇರು. ನಿರ್ಧಾರ ಮಾಡುವಾದಷ್ಟು ಬೇಗ. ತನ್ನ ಸೋದ ಮೇಲೆ ಧರ್ಮಜನು ಪಣವಿಟ್ಟು ಸೋತರೆ ಎನ್ನ ಸಲುವುದೇ ಬೇಣು ಧರ್ಮವನು. ಇನ್ನಿದರ ಧರ್ಮವನು ನಿಶ್ಚಯವನ್ನರುಗಿ ಸಭೆಯವರು ಮೆಚ್ಚಿಸಲೆಲ್ಲ ಏನು ತೆಂದರು ತನ್ನ ಸೋತ ಮೇಲೆ ಧರ್ಮಜನೋ ಪಣವಿಟ್ಟು ಸೋತರೆ ಎನ್ನ ಸಲುವುದೇ ಪೇಳು ಧರ್ಮವನೋ. ಅಯ್ಯ ತಾರವೇಶ್ವರ, ಆರ್ತರ ಸಂಕಷ್ಟವನ್ನು ದೂರ ಮಾಡಬೇಕಾದಂತಹ ರಾಜಸಭೆ ಇದು. ಇಂತಹ ರಾಜಸಭೆಯಲ್ಲಿ ಹೆಣ್ಣಾದಂತಹ ನನಗೆ ಕಷ್ಟವನ್ನು ನೀಡುತ್ತಾ ಇರುವೆಯಲ್ಲ. ಯಾಕಯ್ಯ, ನಾನೇನು ಅನ್ಯಾಯ ಹೇಳು? ಈ ಮನೆತನಕ್ಕೆ ಬಂದಂತಹ ಸೊಸೆಯಲ್ಲವೇ ನಾನು ಈ ರಾಜಸಭೆಗೆ ಬರಕೂಡದು, ಬರಬಾರದು ಎಂದು ಎಷ್ಟು ಹೇಳಿದರೂ ಕೂಡ ನನ್ನ ಮಾತನ್ನು ಕೇಳಲಿಲ್ಲ ನಿನ್ನ ತಮ್ಮ. ಕುಲವಧುವಾದಂತಹ ನನ್ನ ಸಿರಿಮುಡಿಗೆ ಕೈ ಇಕ್ಕಿ ಮಾರಿಗೆ ಬಲಿ ಕೊಡುವಂತಹ ಕುರಿಯನ್ನು ಎಳೆದುಕೊಂಡು ಬರುವ ರೀತಿ
ಇಲ್ಲಿಗೆ ಎಳೆದು ತಂದರಲ್ಲ ಯಾಕಯ್ಯ, ಅಂತಹ ದ್ವೇಷ ಯಾಕೆ ನನ್ನ ಮೇಲೆ, ಅಂತಹ ದ್ವೇಷ ಯಾಕೆ ನನ್ನ ಮೇಲೆ? ಏನು ಈ ಮನೆತನದ ಹೆಣ್ಣು ಮಕ್ಕಳಿಗೆ ಪ್ರಶ್ನೆಯನ್ನು ಕೇಳುವಂತಹ ಅಧಿಕಾರವೇ ಇಲ್ಲವೇ? ಅಥವಾ ನಿನ್ನ ಈ ಸಭೆಯಲ್ಲಿ ನನ್ನ ಪ್ರಶ್ನೆಗೆ ಉತ್ತರವನ್ನು ಹೇಳುವಂತಹ ಜ್ಞಾನಿಗಳಿಲ್ಲವೇ? ಅಥವಾ ಹೆಣ್ಣಿನ ಪ್ರಶ್ನೆ ಎನ್ನುವುದು ತಾತ್ಸಾರ ಭಾವವೇ ಹೇಳಿ? ಯಾವನೇ ಆಗಲಿ ತನ್ನ ದೇಹ ಸ್ವಾತಂತ್ರ್ಯವನ್ನು ಕಳೆದುಕೊಂಡ ಆ ಬಳಿಕ ಇನ್ನೊಂದು ವಸ್ತುವನ್ನಾಗಲಿ ಆತನಿಗೆ ಅಧಿಕಾರಿ ಇರುವುದೇ ಹೇಳು? ಇನ್ನು ಧರ್ಮರಾಜ ಮಹಾಪ್ರಭುಗಳು ತನ್ನ ದೇಹ ಸ್ವಾತಂತ್ರ್ಯವನ್ನು ಕಳೆದುಕೊಂಡ ಆ ಬಳಿಕ ನನ್ನನ್ನು ಪಣ ಇಟ್ಟದ್ದು ಇದು ನ್ಯಾಯವೇ? ಇದು ಸರಿಯೇ? ಇದು ಚಬಳೆ ಬಿಡು ವಿಚಾರ ಕುಪಿತಗೊಳಿಸಿ ಕೆಡಲು ಬೇಡ ದ್ರುಪದ ನಂದನೆ, ಕುಪಿತಗೊಳಿಸಿ ಕೆಡಲು ಬೇಡ ದ್ರುಪದ ನಂದನೆ. ಅಬ್ಬಾ ಪಾಂಚಾಲೆ, ನೀನು ಚಪಲೆ ಎನ್ನುವುದು ನಮಗೆ ಮೊದಲೇ ತಿಳಿದಿತ್ತು. ಇವತ್ತಿನ ದಿನಕ್ಕೆ ಅದು ಸಂಪೂರ್ಣವಾಗಿ ನಿರ್ಧಾರವಾಯಿತು. ಯಾಕೆ ಹೇಳ್ತಾ ಇದ್ದೇನೆ ಈ ಮಾತು? ಅವಕಾಶಕ್ಕೆ ತಕ್ಕವಾಗಿ ಸಂದರ್ಭೋಚಿತವಾಗಿ ಭಾವ ಪ್ರಕಟಣೆಯನ್ನ ಮಾಡುವಂಥ ಧೂರ್ತ ಶಿಖಾಮಣಿ ಎನ್ನುವುದು ನಮಗಿಂದು ಅರ್ಥವಾಯಿತು. ಅಂದು ನಮ್ಮ ಒಡೆಯ ಬಿದ್ದಾಗ ಹಾಸ್ಯ ಪ್ರಜ್ಞೆಯಿಂದ ನಗಾಡಿದೆಯಾ? ಅದೇ ನಂಜಿಗೆ ಇಂದು ನೀನು ದೈನ್ಯ ಭಾವದಿಂದ ಅಳಬೇಕಾದಂತಹ ಪರಿಸ್ಥಿತಿ ಬಂತು. ನೀನು ಅತ್ತರೂ ಸತ್ತರೂ ಕೇಳುವವರಿಲ್ಲ. ಯಾಕಂದರೆ ಇದು ರಾಜಸೂಯದ ಸಭೆಯಲ್ಲ, ರಾಜ ಅಸೂಯೆಯ ಸಭೆ, ಕೌರವೇಶ್ವರನ ಸಭೆ. ಇಲ್ಲಿ ಯಾರೂ ನಿನಗೆ ಕೇಳುವರಿಲ್ಲ. ಏನು ನಿನ್ನ ಧರ್ಮ ಜಿಜ್ಞಾಸೆ, ಧರ್ಮ ಪ್ರಶ್ನೆ? ಏನು ಧರ್ಮ ಪ್ರಜ್ಞೆ ಕೇಳುವವರು ಧಾರ್ಮಿಕರೇ ಅಥವಾ ಧರ್ಮ ಪ್ರಜ್ಞೆ ಇಲ್ಲವರೇ ಎಂದು ಪ್ರಶ್ನೆ ಮಾಡುತ್ತಾ ಇದ್ದೇನೆ. ನೀನು ಸತಿ ಪ್ರಜ್ಞೆಯನ್ನ, ಸತಿ ಧರ್ಮವನ್ನ ಎಲ್ಲಿ ಪಾಲಿಸಿದ್ಯಾ? ಈ ಪ್ರಪಂಚದಲ್ಲಿ ಒಬ್ಬ ಸತಿಗೆ ಒಬ್ಬ ಪತಿ ಇಲ್ಲ, ಒಬ್ಬ ಪತಿಗೆ ಹಲವಾರು ಮಂದಿ ಸತಿಯರಿರಬಹುದು. ಆದರೆ ನಿನಗೆ 5 ಪತಿಗಳು, ಒಬ್ಬರಲ್ಲ ಇಬ್ಬರಲ್ಲ 5. ಎಲ್ಲಿದೆ ನಿನ್ನ ಸತಿ ಧರ್ಮ? 5 6 100 106 ನೋಡು, ಇಲ್ಲಿದ್ದಾಳೆ ಕುಲದೊಳದಿಕ ಕೀರ್ತಿವಂತ ಬಹಳ ಭಾಗ್ಯಗಳನ್ನು ಹೋಗಿತು. ಕೀರ್ತಿವಂತನು, ರೂಪವಂತನು, ಅಧಿಕಾರವಂತನು, ಧನವಂತನು ಆಗಿರುವಂತ ನಮ್ಮ ಕೌರವೇಂದ್ರ ಇದವು ನಿನ್ನ ಮುಂದೆ ಇದ್ದಾನೆ. ಆತ ನನ್ನ ಓಲೈಸಿದೆ ಅಂತ ಆದ್ರೆ ನಿನ್ನ ಭಾವಿ ಭವಿತವ್ಯ ಭವ್ಯವಾಗುವುದರಲ್ಲಿ ನಿಸ್ಸಂದೇಹ. ನಿನ್ನ ಗೋಳಿನ ಕತೆ ಇಲ್ಲಿಗೆ ಮುಗಿಯಿತು ಎಂಬುದಾಗಿ ಹೇಳು. ಆದರೆ ಒಂದು ವೇಳೆ ನಿನ್ನ ಪ್ರಶ್ನೆಯನ್ನೇ ಮುಂದಿಟ್ಟುಕೊಂಡು ಮುನ್ನಡೆದೆ ಅಂತಾದರೆ ನಾನು ಉತ್ತರಿಸುತ್ತೇನೆ. ವಾರಾಂಗನೆಯರಂತೆ ಪ್ರತಿಯೊಬ್ಬ ಒಂದು ದಿನ ರಾತ್ರಿಗೆ ಪ್ರತಿಯೊಬ್ಬರಲ್ಲಿ ಮಲಗುವಂತ ನಿನಗೆ ಯಾಕೆ ಧರ್ಮ ಪ್ರಶ್ನೆಗೆ ಉತ್ತರಿಸಬೇಕು? ಯಾರು ಉತ್ತರಿಸುವಂತ ಅವಶ್ಯಕತೆ ಇಲ್ಲ. ನೋಡೋಣ ಎನ್ನುವ ನುಡಿಲಾಲಿದುದ ನಿಲಜನು ಕಲಲಿ ಸಖದೇವನನು ಕರೆದಿರಿ ದೆಕ್ತಿದ ಅಗ್ರಜನ ಕರಸುಡಲಗ್ನಿ ತಾರೆಂದ. ತುಂಬಿದ ಸಭೆಯಲ್ಲಿ ನಮ್ಮ ಇವರ ಮಡದಿಯಾದಂತಹ ಪಾಂಚಾಲೆಗೆ
ಅನ್ಯಾಯ ಏನು ಪ್ರಶ್ನಿಸುವುದಕ್ಕಿಲ್ಲವೇ? ಪ್ರಶ್ನಿಸುವುದಕ್ಕೆ ಇಲ್ಲ. ಅಗ್ನಿ ತರುವುದಕ್ಕೆ ಹೇಳಿದ್ದ ನೀನಾದ್ರೆ ಕಾರಣ ಯಾರು? ಕಾರಣ ಯಾರು? ಅಣ್ಣ ಅಣ್ಣನ ಕೈ ಹಿಡದಿಲ್ಲ. ಏನು ನಮ್ಮ ಧರ್ಮ? ಧರ್ಮ ಇದು ನಮ್ಮ ಕರ್ಮ. ಧರ್ಮ ಅಕಟ ಧರ್ಮಜ ಭೀಮಾ ಫಲುಗುಣ ನಕುಲ ತಗದೇ ಬಲಿರನಿ ಮಾಲಕಿಯನೊಪ್ಪಿಸಿಕೊಟ್ಟಿರೆ ಮೃತ್ಯುವಿನ ನಾಲಿಗೆಗೆ ಅಕಟ ಧರ್ಮಜ, ಭೀಮಸೇನ, ಅರ್ಜುನ, ನಕುಲ ಸಹದೇವರಿರ ನೀವೈವರು ಅಣ್ಣ ತಮ್ಮಂದಿರರು ನೀವೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಮೃತ್ಯುವಿನ ಬಾಯಿಗೆ ನನ್ನನ್ನು ದೂಡಿದಿರಾ. ಈ ವೈರಿಗೆ ನಮ್ಮನ್ನು ಅರ್ಪಿಸಿ ಬಿಟ್ಟಿರ. ಈ ವೈರಿಗಳಿಗೆ ನನ್ನನ್ನು ಸಮರ್ಪಿಸಿ ಬಿಟ್ಟಿರ. ಇದರ ಬದಲಾಗಿ ನನಗೆ ವಿಷವನ್ನು ನೀಡುತ್ತಿದ್ದರೆ ಅದರಿಂದ ಬರುವಂತಹ ಮರಣವನ್ನಾದರೂ ನಾನು ಸಂತೋಷವಾಗಿ ಸ್ವೀಕರಿಸುತ್ತಾ ಇದ್ದೆ. ಧರ್ಮರಾಜ, ನನ್ನಯ್ಯನಾದಂತಹ ಧ್ರುಪದ ಮಹಾರಾಜ ತನ್ನ ಕಣ್ಣೀರ ಧಾರೆಯನ್ನೇ ಹರಿಸಿಕೊಂಡು ನಿಮ್ಮ ಇವರಿಗೆ ನೀಡಿದಂತಹ ಸಂದರ್ಭದಲ್ಲಿ ನೀವಾಡಿದಂತಹ ಮಾತಾದರೂ ಏನು? ಧರ್ಮದಲ್ಲಿ, ಅರ್ಥದಲ್ಲಿ, ಕಾಮದಲ್ಲಿ ಈಕೆಯನ್ನು ಸಂರಕ್ಷಿಸುತ್ತೇನೆ ಎನ್ನುವ ಹಾಗಲ್ಲವೇ? ಹಾಗಾದರೆ ಇದೇನು ನಿಮ್ಮ ಧರ್ಮವೇ? ಇದರಿಂದ ಅರ್ಥ ಸಿಗುವುದಕ್ಕುಂಟೆ, ಇದರಿಂದ ಕಾಮ ಬರುವುದಕ್ಕುಂಟೆ, ಇದರಿಂದ ಮೋಕ್ಷ ಲಭಿಸುವುದಕ್ಕೆ ಸಾಧ್ಯ ಉಂಟೆ ಹೇಳಿ? ಇಲ್ಲ ಇಲ್ಲ, ನಾನೇನು ನಿಮ್ಮ ಭೋಗಪತ್ನಿ ಅಲ್ಲ ಸ್ವಾಮಿ, ನಾನೇನು ಉಪಪತ್ನಿ ಅಲ್ಲ. ಭೋಗಪತ್ನಿಯ ಅಥವಾ ಉಪಪತ್ನಿಯರನ್ನಾದರೂ ಒತ್ತೆ ಇಡುವುದಕ್ಕೆ ಸಾಧ್ಯ ಉಂಟಂತೆ. ನಾನು ನಿಮ್ಮ ಧರ್ಮಪತ್ನಿ, ನಾನು ನಿಮ್ಮ ಧರ್ಮಪತ್ನಿ. ನಿಮ್ಮ ಇವರ ಮಕ್ಕಳ ತಾಯಿಯಲ್ಲವೇ? ನನ್ನನ್ನು ಒತ್ತೆ ಇಟ್ಟಿರಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಮಾತನಾಡಿ ಏನು ಪ್ರಯೋಜನ? ನೀವು ಉತ್ತರಿಸಲಾರಿರಿ, ಆದರೆ ಈ ಸಭೆಯನ್ನು ನೋಡಬಾರದೇ? ಅಕುಟಿಲರು ಅಕುಟಿಲರು ಗುರು ಭೀಷ್ಮ ಕೃಪರಿರಾ ಭೀಷ್ಮಾಚಾರ್ಯರು ಸಕಲ ಧರ್ಮವನರಿತವರು ನೀವಲ್ಲವೇ ಸ್ವಾಮಿ? ಅಕುಟಿಲರು ಗುರು ಭೀಷ್ಮ ಕೃಪರಿರಾ ಸಕಲ ಧರ್ಮವನರಿತವರು ನೀವಲ್ಲವೇ ಸ್ವಾಮಿ? ದುರ್ಮುಖರಿಗಲ್ಯುತ ದುರ್ಮುಖರಿಗಲ್ಯುತ ಸುಮ್ಮನೆ ಕಿರುವಿರೆಂದಳಿಂದು ಮುಖಿ ಯಾಕೆ? ಸುಮ್ಮನಿರುವಿರೇಕೆಂದಳಿಂದು ಮುಖಿ ಅಕಟ ನೀವು ಬಾಲಕಿಯನೊಪ್ಪಿಸಿಕೊಟ್ಟಿರೆ ಮೃತ್ಯುವಿನ ನಾಲಿಗೆಗೆ ಅಕಟ ಸಭೆಯಲ್ಲಿ ರಾರಾಜಿಸುವವರು ಭೀಷ್ಮಾಚಾರ್ಯ, ದ್ರೋಣಾಚಾರ್ಯರು. ಓ ಭೀಷ್ಮಾಚಾರ್ಯರೇ, ದ್ರೋಣಾಚಾರ್ಯರೇ, ಸ್ವಾಮಿ ಇಲ್ಲಿ ನೋಡಿ, ಈ ಮಕ್ಕಳನ್ನು ನೀವು ಸಾಕಿದವರಲ್ಲವೇ? ಇವರು ತಪ್ಪಿ ನಡೆಯುವಾಗ ಇವರಿಗೆ ತಿದ್ದಿ ಬುದ್ಧಿಯನ್ನು ಹೇಳುವವರು ನೀವಲ್ಲವೇ? ಯಾಕೆ ಸ್ವಾಮಿ ಈ ಅನ್ಯಾಯವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ
ಮುಂಭಾಗದಲ್ಲಿ ನಡೆಯುತ್ತಾ ಇದೆ. ನೀವಾದರೂ ಉತ್ತರವನ್ನು ಕೊಡಿ, ಉತ್ತರವನ್ನು ಕೊಡಿ, ಉತ್ತರವನ್ನು ಕೊಡಿ. ಎಂದ ನುಡಿಯ ಕೇಳಿದು ಗಣನುತ ವಿಕರ್ಣನಾಯಿ ತಂದ ಎದ್ದು ಎದ್ದು ನೀವು ಬೇಡ ಆಳುತ್ತಾ ಹಸ್ತಿನಾವತಿಯ ರಾಜ ಸಭೆಯಲ್ಲಿ ದ್ರೌಪದಿಯು ಪ್ರಶ್ನೆಯೊಂದನ್ನು ಮುಂದಿಟ್ಟಿದ್ದಾಳೆ. ಯಾರೂ ಎದ್ದು ಉತ್ತರ ಕೊಡುವುದಿಲ್ಲ. ಏನ್ ನಿಮಗೆ ಬಾಯಿ ಬರುವುದಿಲ್ಲವೇ ಅಥವಾ ಬಾಯಿ ಬಾರದಾಗೆ ನಡೆಸುತ್ತಿದ್ದೀರಾ? ಉತ್ತರ ಕೊಡುವುದಕ್ಕೆ ಸಾಮರ್ಥ್ಯವಿಲ್ಲವೇ ನಿಮ್ಮಲ್ಲಿ? ಈ ಸಭೆಯನ್ನು ನೋಡಿ. ಹರಿದ ಪ್ರಚಾರಿಂದು ನೀವು ಮೌನವಾಂತಿರೆ ಈ ಸಭೆಯಲ್ಲಿ ಯಾರಿದ್ದಾರೆ? ವೀರಾದಿ ವೀರರಿದ್ದಾರೆ. ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಹಾಗೆ ಭೀಷ್ಮಾಚಾರ್ಯರು. ಇವರೆಲ್ಲರೂ ಸುಮಾರಿದ್ದಾರೆ. ಯಾಕೆ? ನಾಳೆ ಹೊಟ್ಟೆ ಕಮ್ಮಿ ಆಗಬಾರದಲ್ಲವೇ? ಹಾಗೆ ನಾನು ಉತ್ತರ ಕೊಡ್ತೇನೆ. ದ್ರೌಪದಿಯು ಕೇಳದಂತಹ ಪ್ರಶ್ನೆಗೆ ನನ್ನಲ್ಲಿ ಉತ್ತರ ಉಂಟು. ತನ್ನನ್ನು ತಾನು ಸೋಲನಾಗಿ ಮಾಡಿದಂತಹ ಭೀಷ್ಮಾಚಾರ್ಯರು ದ್ರೌಪದಿಯನ್ನು ಇಟ್ಟುಕೊಳ್ಳುವುದು ತಪ್ಪು, ತಪ್ಪು, ತಪ್ಪು. ಏನಕ್ಕೇನು ತಗಳಿ ಕರ್ಣ ಮಾತುಗಳು ನಿನ್ನನ್ನು ಕೇಳಿದವರ ಹೇಳು. ತಪ್ಪು ತಪ್ಪು ಅಂತ ಹೇಳ್ತಾ ಇದ್ದೀಯ ನಾವಿಕರಣ. ಇದು ನಿನ್ನ ಪ್ರಶ್ನೆಗೆ ಉತ್ತರವನ್ನ ನಾನು ಕೊಡುತ್ತೇನೆ. ಯಾಕೆ? ಪರಂಪರಾನುಗತವಾಗಿಯೂ ಅನುಕ್ರಮವಾಗಿಯೂ ಬಂದಿರುವಂತಹ ಈ ಧರ್ಮ ಸಿಂಹಾಸನದ ಮುಂದಿರುವಂತಹ ಈ ಸಭೆ ಸಾಮಂತರು, ಧೀಮಂತರು, ಶ್ರೀಮಂತರು, ವಿದ್ಯಾವಂತರು ಸೇರಿರುವಂತಹ ಧರ್ಮವೀರುಗಳು, ಧರ್ಮಜ್ಞರು, ಧರ್ಮಜ್ಞಾನಿಗಳು, ಧರ್ಮದರ್ಶಿಗಳು ಸೇರಿರುವಂತಹ ಇಂತಹ ಸಭೆ, ಆಚಾರ್ಯದಿಂದ ಆದರ್ಶವನ್ನು ಬೋಧಿಸಬೇಕಾದಂತಹ ಆಚಾರ್ಯ ತ್ರಯರು, ನಿನ್ನ 99 ಮಂದಿ ಅಣ್ಣಂದಿರು ಸುಮ್ಮನೆ ಕೂತಿದ್ದಾರೆ ಎಂದು ಹೇಳಿದ್ರೆ ಅವರು ಮೌಢ್ಯದಿಂದ ಅಲ್ಲ ಅಥವಾ ಮೂಕರಾಗಿ ಕುಳಿತವರಲ್ಲ. ಯಾಕೆ ಕುಳಿತಿದ್ದಾರೆ ಹೇಳ್ತಾನೆ ಕೇಳು. ಇದು ಧರ್ಮ ಸಭೆ, ಧರ್ಮಾನಂದನ ಮುಂದೆ ನಡೆದಂತಹ ಸಭೆ. ಇಲ್ಲಿ ನಡೆದಿರುವ ಎಲ್ಲಾ ಧರ್ಮ ನಡಾವಳಿಗಳು ಧರ್ಮ ಪ್ರಕಾರವಾಗಿಯೇ ನಡೆದಿದ್ದನ್ನು ಸಮ್ಮತಿಸುವುದರ ಮೂಲಕ ಅವರು ಆ ಮೌನವನ್ನ ಅಂತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮತ್ತ್ಯಾಕೆ ಅವರು ಊಟಕ್ಕಿಲ್ಲ ಅಂತೇಳಿ ಕುಳಿತಿದ್ದಾರೆ ಎಂಬುದಾಗಿ ಭಾವಿಸಿದ್ಯಾ? ಅಲ್ಲವೇ ಅಲ್ಲ. ಒಂದು ವಿಷಯ ಹೇಳ್ತೇನೆ ಕೇಳು. ಕೆಲವರು ಈ ತರ ಇದ್ದಾರೆ, ಯಾರೂ ಮಾತನಾಡದೆ ಇದ್ದಾಗ ನಾವು ಬಂದು ಮುಂದೆ ಮಾತನಾಡಿ ಪ್ರಚಾರ ಗಿಟ್ಟಿಸಿಕೊಳ್ಳುವ ಪುಣ್ಯ ಸಲಾಪದವರು. ನಿನಗೆ ಈ ವಿಚಾರ ಬೇಡ. ನಿನ್ನ ಅಣ್ಣನವರು ಸುಮ್ಮನೆ ಕುಳಿತಿದ್ದಾರೆ,
ಸುಮ್ಮನೆ ತೆಪ್ಪಗೆ ಕುಳಿತರೆ ನಿನಗೆ ಒಳಿತು, ಇಲ್ಲದಿದ್ದರೆ ಪರಿಸ್ಥಿತಿ ನಟ್ಟಗಾಗಲಿಕ್ಕಿಲ್ಲ ನೋಡಯ್ಯ. ಏನು ಕರ್ಣ ಯಾರ ಬರುವುದಕ್ಕೆ ಹೇಳಿದ ನಡೆಯಲಿದ್ದ ತಮ್ಮ ವಿಕರ್ಣ ಏನಂತೆ ಅವನಿಗೆ? ತನ್ನ ಸೋತ ಮೇಲೆ ಧರ್ಮಜ ಒತ್ತ ಇಟ್ಟದ್ದು ತಪ್ಪಂತೆ. ಈಗ ತಪ್ಪು ಅಂತ ಹೇಳಲಿಕ್ಕೆ ಅವ ಜನವ ಅವ ಬಂದದ್ದು ಅಣ್ಣ. ಏನು ಈ ವಿಷಯ ಬಿಡು, ಹಾ. ಮುಂದೆ ನಾನೇನು ಮಾಡಬೇಕು ಹೇಳು ತಮ್ಮ. ಅಣ್ಣ. ಸೋತಂತ ಪಾಂಡವರನ್ನು ನೀನು ನೋಡಿದೆಯಾ? ಸರಿಯಾಗಿ ನೋಡು. ಹಾ. ಹಾರ ಕೇಯೂರಾದಿಗಳು ಹಾ. ಇನ್ನೂ ಇವರ ಶರೀರದಲ್ಲಿದೆ. ಸರಿ. ಸೋತಂತ ಇವರಿಗೆ ಈ ಆಭರಣಗಳ ಅಗತ್ಯ ಇದೆ. ಆದ ಕಾರಣ ಇವುಗಳೆಲ್ಲವನ್ನು ಕಳಚಿ ಏಕವಸನಧಾರಿಗಳಾಗಿ ಬರುವುದಕ್ಕೆ ಹೇಳು. ಸರಿ. ಏನ ಮುಖ ಮುಖ ನೋಡ್ತೀರಿ? ಎಲ್ಲ ಪಾಂಡವರೇ, ನೀವು ದ್ಯೂತದಲ್ಲಿ ಸೋತಾಗಿದೆ. ಇನ್ನು ನಿಮ್ಮ ಆಭರಣವನ್ನು ಹುಟ್ಟುಕೊಂಡಂತಹ ವಸ್ತ್ರವನ್ನು ಕಾಳಜಿ, ನಾನು ಗದರಿಸಿದ್ದೆ ತಡ. ಏನಾಯ್ತು? ಎಲ್ಲರೂ ಕಳಚುವುದಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ. ಕಳಚಿ. ತಮ್ಮ ಅಣ್ಣ. ಹಾಗಿದ್ದರೆ ನಮ್ಮ ಆಜ್ಞೆಯನ್ನು ಪಾಂಡವರು ಪಾಲಿಸಿದ್ದಾರೆ. ಸಂತೋಷವೇ ಸರಿ. ಇಷ್ಟು ಸಾಕಾಗುವುದಿಲ್ಲ. ಇಲ್ಲಿ ನೋಡು, ಪಾಂಡವರ ಮಡದಿಯಾದಂತಹ ದ್ರೌಪದಿ ಆ ರೀತಿಯಲ್ಲಿ ಆಭರಣಗಳೆಲ್ಲ ಧರಿಸಿ ರಂಜಿಸುತ್ತಾ ಇದ್ದಾಳೆ. ನಾರಿಗೆ ಕೀವಸನ, ಗಂಡಂದಿರಿಗೆ ಇಲ್ಲದಂತಹ ಸೌಭಾಗ್ಯ ಅವಳಿಗೆ ಅಗತ್ಯವಿದೆ. ಆದ ಕಾರಣ ಅವುಗಳೆಲ್ಲವನ್ನು ಕಳಚಿ ಶ್ವೇತವಸನಧಾರಿಯಾಗಿ ಬರುವುದಕ್ಕೆ ಆಜ್ಞಾಪಿಸು. ಕೇಳಿ ದುಶ್ಯಾಸನನು ಕಪ್ಪದಿಂಗಿ ನಡೆದ ಭಾರಿಯ ಇರದ ವಸ್ತ್ರ ಆಭರಣಗಳು ನಿನಗೆ ಒಪ್ಪುವುದೇ ಹೇಳು. ಹಾಗಾಗಿ ಹೇಳ್ತಾ ಇದ್ದೇನೆ, ಹುಟ್ಟುಕೊಂಡಂತಹ ಈ ಸೀರೆಯನ್ನು, ತೊಟ್ಟುಕೊಂಡಂತಹ ಆಭರಣವನ್ನು ಕಳೆದು ಶ್ವೇತ ವಸ್ತ್ರಧಾರಣೆಯಾಗು. ಏನಂತೆ ಅವಳಿಗೆ ಪ್ರತಿಕ್ರಿಯೆ ಇಲ್ಲ? ತಡ ಮಾಡುವುದಿಲ್ಲ. ಅಣ್ಣ ಆಶೀರ್ವಾದ. ಜಯಶೀಲನಾಗಿ ಬಾ.
ಧನಂಜಯ ಮಾದ್ರಿತನಯರೇ ಈ ದುರಾತ್ಮನು ಸೀರೆ ಸೆಳೆವನು 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 ಕಾದುಕೊಳ್ಳಿರಿ ನಿಮ್ಮ ಸತಿಯನು ಹಾ ಧರ್ಮಜ ಧನಂಜಯ, ಮಾತಿ ತನಯರೇ, ಧರ್ಮ ಧರ್ಮ ಎನ್ನುವ ಹಾಗೆ ಕೈಕಟ್ಟಿ ಕುಳಿತುಕೊಳ್ಳಬೇಡಿ. ಇದೋ ಈ ದುರಾತ್ಮನನ್ನು ಸೀರೆ ಸೆರಗಿಗೆ ಕೈ ಹಾಕಿದ್ದಾನೆ. ನನ್ನನ್ನು ಕಾಪಾಡಿ ಕಾಪಾಡಿ ಕಾಪಾಡಿ. ನೋಡಿದ ಮಾವ ನೋಡಿದ ನೋಡಿದ ಮಾವನಿ ನಿನ್ನಯ ಮಗ ಮಾಡುವ ನ್ಯಾಯವನ್ನು ನೋಡು ಮಾವ ಕೂಡಿರ್ದ ಸಭೆಯ ಮುಂದೆ ಸೀರೆಯ ಸುಲಿವ ಸೀರೆಯ ಸುಲಿವ ಗಾಡದಿ ಬಿಡಿಸೋ ಬಿಡಿಸೋ ತಂದೆ ನೋಡಿದ್ದ ಮಾವ ನೀನು ವಾವಾ ನಮ್ಮನ್ನು ಹಸ್ತಿನಾವತಿಗೆ ಬರಮಾಡಿದವರು ನೀವು ಮಾವ. ನೋಡಿ ಮಾವ, ನೋಡಿ ಬರಮಾಡಿದಂತಹ ನಮ್ಮ ಮಾನವನ್ನು ಹಾನಿ ಮಾಡುತ್ತಾ ಇದ್ದಾನೆ. ನಿಮ್ಮ ಮಕ್ಕಳಿಗೆ ಬುದ್ಧಿಯನ್ನು ಹೇಳಿ ಮಾವ. ಮಾವ, ನಿಮಗೆ ಕಾಣುವುದಕ್ಕೆ ಕಣ್ಣಿಲ್ಲದಿದ್ದರೆ ಏನಂತೆ, ಕೇಳುವುದಕ್ಕೆ ಕಿವಿ ಉಂಟಲ್ಲ. ನನ್ನ ದುಃಖ ನಿಮಗೆ ಕೇಳಿಸುವುದಿಲ್ಲವೇ? ಕಾಪಾಡಿ ಮಾವ, ಕಾಪಾಡಿ ಕಾಪಾಡಿ. ಸೊಸೆಯಲ್ಲವೇ ನಿನಗೆ ಸೊಸೆಯಲ್ಲವೇ ನಿನಗೆ ಗಾಂಧಾರಿ ದೇವಿ ಸೊಸೆಯಲ್ಲವೇ ನಿನಗೆ ಉಸುರವ್ವ ನಿನ್ನ ಸುತಗೆ ಉಸುರವ್ವ ನಿನ್ನ ಸುತಗೆ ವಸನದ ಸೆರಗನೀಗ ಬಿಡಿಸೋ ಸೆರಗ ಬಿಡಿಸೋ ಬಿಡಗೇಳು ಪಾಪಿ ಪಾಪಿ ಅಸುರನು ನಿನ್ನ ಮಗ ಸೊಸೆಯಲ್ಲವೇ ನಿನಗೆ ಅಮ್ಮ ನಾನು ನಿಮಗೆ ಸೊಸೆಯಲ್ಲವೇ?
ಕುಮಾರಿ ದ್ರೌಪದಿ ಎದ್ದುದಿಲ್ಲವೇ ನೀವೆಲ್ಲ ಗೆದ್ದುದಿಲ್ಲವೇ ನೀವೆಲ್ಲ ಎನ್ನಂತೆ ಇರುವ ಪುತ್ರಿಯ ಎದ್ದುದಿಲ್ಲವೇ ನೀವೆಲ್ಲ ಎನ್ನಂತೆ ಇರುವ ಪುತ್ರಿಯ ಹೇಳಿ ನೀವೆಲ್ಲ ಹುತ್ತದೆಡೆಯೊಳು ಬಿದ್ದು ಸಾಯಬಹುದೇ ಹುತ್ತದೆಡೆಯೊಳು ಬಿದ್ದು ಸಾಯಬಹುದೇ ಸತ್ಯವಿಲ್ಲದೆ ಹೋಯಿತೆ ಹೆತ್ತುದಿಲ್ಲವೇ ನೀವೆಲ್ಲ ಯಾಕೆ ಸುಮ್ಮನೆ ಕುಳಿತಿದ್ದೀರಿ? ಯಾಕೆ ಸುಮ್ಮನೆ ಕುಳಿತಿದ್ದೀರಿ? ನೀವು ಕೂಡ ಒಂದು ಹೆಣ್ಣು ಮಗಳನ್ನು ಎತ್ತುವುದಿಲ್ಲವೇ? ಆ ಹೆಣ್ಣು ಮಗುವಿಗೆ ಇಂತಹ ಶಿಕ್ಷೆ ಬರುತ್ತಿದ್ದರೆ ನೀವು ತಡೆಯುತ್ತಿದ್ದೀರಿ ಹೇಳಿ? ಓ ಮಾನವಿಧಿಗಳೇ, ಒಂದು ಧರ್ಮ ಸೂಕ್ಷ್ಮದ ವಿಚಾರವೊಂದನ್ನು ನಾನು ಹೇಳುತ್ತಾ ಇದ್ದೇನೆ. ಹುತ್ತ ಹಾವಿಗೆ ಆಶ್ರಯ ಸ್ಥಾನ. ಆ ಹುತ್ತದ ಮುಂಭಾಗದಲ್ಲಿ ಹಾವು ಸತ್ತು ಬಿದ್ದು ಉಂಟಾದರೆ ಅದು ಹುತ್ತಕ್ಕೆ ಅಪಮಾನ. ಮಾನನಿಧಿಗಳಾದಂತಹ ನಿಮ್ಮ ಕಣ್ಣ ಮುಂಭಾಗದಲ್ಲಿ ಮಾನವತಿಯಾದಂತಹ ನನ್ನ ಮಾನ ಹೋಯಿತು ಅಂತಾದರೆ ಅದು ನಿಮಗೆ ಅಪಮಾನವಲ್ಲವೇ? ರಾಜಕುವರಿಯಾದಂತಹ ನನಗೇನೆ ಇಲ್ಲಿ ಮಾನವ ಭಂಗವಾಯಿತು ಅಂತಾದರೆ ಇನ್ನು ಸಾಮಾನ್ಯ ಪ್ರಜಾವರ್ಗದವರು ನೀವು, ನಿಮ್ಮ ಮಾನ ನಾಳೆ ದಿವಸ ಉಳಿದಿದ್ದೆ. ಪ್ರಶ್ನಿಸಿ ಪ್ರಶ್ನಿಸಿ, ನೀವಾದರೂ ಪ್ರಶ್ನಿಸಿ. ಆರಿಗೊರಲಿದರಿಲ್ಲಿ ದೂರ ಕೇಳುವರಿಲ್ಲ ಯಾರೂ ಇಲ್ಲ, ಆರಿಗೊರಲಿದರಿಲ್ಲಿ ದೂರ ಕೇಳುವರಿಲ್ಲ ಯಾರೂ ಇಲ್ಲ. ತೋರುವಿ ಸಭೆಯು ಕಾಂತಾರವಾಯ್ತಲ್ಲ ನೀರರೇ ಕೈ ಬಿಡಲು ಕಾವರಾರಿನುಂಟು ನೀರರೇ ಕೈ ಬಿಡಲು ಕಾವರಾರುಂಟು ಗಾಂಗೇಯ ಕೃಪಾ ಮುಖ್ಯರು ಸೂರ್ಯಗೊಡ್ಡಿಗರರ್ಥ ಬೀದಿಯು ಗಾಂಗೇಯ ಕೃಪಾ ಮುಖ್ಯರು ಸೂರ್ಯಗೊಟ್ಟಿಗರರ್ಥ ಭೀತಿಯಿಂ ಪರಗಿತವ ಮೀರಿ ಸತ್ಯವಾ ಪರಗಿತವ ಮೀರಿ ಸತ್ಯವಾ ಸುತರ ಸಿರಿಯ ಬಯಸುವರು ಗಾಂಧಾರಿ ಧೃತರಾಷ್ಟ್ರರಿನ್ನಾರೆನಗೆ ಗತಿ ಆರೆನಗೆ ಗತಿ ಕೃಷ್ಣನಲ್ಲದಿರೆ ಎಂದಳ ಬಲೆ ಕೃಷ್ಣ ಆರಿಗೊರಲಿದರಿಲ್ಲಿ ದೂರ ಕೇಳುವರಿಲ್ಲ ತೋರುವಿದವೆಯೋ ಕಾಂತಾರವಾಯ್ತಲ್ಲ ಕೃಷ್ಣ ಆ
ಪ್ರತಿಯೊಬ್ಬರ ಬಳಿಗೆ ನಾನು ಹೆಸರಿಟ್ಟು ಕೂಗಿ ಕರೆದೆ. ಕಣ್ಣೀರ ಧಾರೆಯಿಂದ ಅವರ ಕಾಲನ್ನು ತೊಳೆದು ನನ್ನನ್ನು ಕಾಪಾಡಿ ಕಾಪಾಡಿ ಎನ್ನುವ ಹಾಗೆ ಗೋಗರೆದೆ. ಆದರೆ ಯಾರು ನನ್ನನ್ನು ಕಾಪಾಡುವವರು ಇಲ್ಲ, ಯಾರು ನನ್ನನ್ನು ಕಾಪಾಡುವವರು ಇಲ್ಲ. ಅವರು ಯಾಕೆ ನನ್ನನ್ನು ಕಾಪಾಡಿಯಾರು? ಅವರು ಯಾಕೆ ನನ್ನನ್ನು ಕಾಪಾಡುತ್ತಾರೆ? ಹೆಂಡತಿಯ ಮಾನವನ್ನು ಕಾಪಾಡಬೇಕಾದದ್ದು ಗಂಡನ ಕರ್ತವ್ಯ. ನನ್ನ ಸೌಭಾಗ್ಯಕ್ಕೆ ನನಗೆ 5 ಮಂದಿ ಗಂಡಂದಿರರು, 5 ಮಂದಿ ಗಂಡಂದಿರರು. ಹೌದು, ಒಬ್ಬರಿಗಿಂತ ಒಬ್ಬರು ಪುರುಷ ಸಿಂಹರು. ಅವರನ್ನು ಮೀರಿಸುವಂತಹ ವೀರರು ಈ ಪ್ರಪಂಚದಲ್ಲಿ ಇನ್ನೊಬ್ಬರು ಯಾರೂ ಇಲ್ಲ, ಯಾರೂ ಇಲ್ಲ. ಆದರೆ ಅವರು ಇಂದು ಧರ್ಮ ಅಧರ್ಮ ಎನ್ನುವ ಹಾಗೆ ಹೇಳಿಕೊಂಡು ಈ ಧರ್ಮಪತ್ನಿಯ ಮಾನವನ್ನು ಹರಾಜಿಗೆ ಇಟ್ಟಿದ್ದಾರೆ, ನೆಲನೋಟಕರಾಗಿದ್ದಾರೆ. ಅವರು ನನ್ನನ್ನು ಕಾಪಾಡುವುದಿಲ್ಲ. ಇನ್ನು ಈ ಸಭೆಗೆ ನೇತೃತ್ರಯರಾಗಿರುವವರು ಭೀಷ್ಮಾಚಾರ್ಯ, ಕೃಪಾಚಾರ್ಯ, ದ್ರೋಣಾಚಾರ್ಯರು ಸ್ವಾತಂತ್ರ್ಯವಾಗಿ ಮಾತನಾಡುವಂತಹ ಅಧಿಕಾರವನ್ನು ಹೊಂದಿದ್ದರೂ ಕೂಡ ಅವರು ಸುಮ್ಮನೆ ಕುಳಿತಿದ್ದಾರೆ. ಯಾಕೆ? ಕೌರವನು ನೀಡುವಂತಹ ಅರ್ಥಭೀತಿಗೆ ಅಂಜಿ ಅವರು ಕುಳಿತಿದ್ದಾರೆ. ಇನ್ನು ಈ ಸಭೆಯನ್ನು ನಿಯಂತ್ರಿಸಬಹುದಾದ ಸಂಬಂಧದಲ್ಲಿ ನನಗೆ ಅತ್ತೆ ಮಾವ ಅಂದರು ಧೃತರಾಷ್ಟ್ರ, ಗಾಂಧಾರಿಯರು. ಅವರಿಗೆ ಬೇರೆಯವರ ಕಷ್ಟ ಸುಖ ಅವರಿಗೆ ಬೇಕಾಗಿಲ್ಲ. ತಮ್ಮ ಮಕ್ಕಳು ಅವರ ಸುಖಕ್ಕಾಗಿ ಅದು ಏನು ಮಾಡಿದರೂ ಕೂಡ ಅದು ಅವರಿಗೆ ಚಂದ, ಅದು ಅವರಿಗೆ ಚಂದ ತೋರುವ ಈ ಸಭೆಯು ನನಗಿಂದು ಕಾಂತಾರವಾಗಿ ಪರಿಣಮಿಸಿದೆ. ಹಾಗಂತಾದರೆ ನನ್ನನ್ನು ಕಾಯುವವರು ಯಾರೂ ಇಲ್ಲ, ಕೊರೆಯುವವರು ಯಾರೂ ಇಲ್ಲ. ಯಾರೂ ಇಲ್ಲವಂತಾದ ಮೇಲೆ ನನ್ನ ಮೇಲೆ ದಯ ತೋರುವವರು ಯಾರಿದ್ದಾರೆ? ಇದ್ದಾನೆ, ಇದ್ದಾನೆ, ಅವನೇ. ಹೇ ದಯಾನಿಧಿ ಕೃಷ್ಣ, ಹೇ ದಯಾನಿಧಿ ಕೃಷ್ಣ, ದಯಾನಿಧಿ ಕೃಷ್ಣ, ಕೇಳ್ತವ ಮೈದುನರ ಮರುಳಾಟದಿಂದ ನೀಗೆ ಕೇಳ್ತವ ಮೈದುನರ ಮರುಳಾಟದಿಂದಲೀ ಹೋದುದೆಲ್ಲ ಅಭಿಮಾನ ಈ ಕೌರವರ ದೆಸೆಯಿಂದ, ಹೋದುದೆನ್ನ ಅಭಿಮಾನ ಈ ಕೌರವರ ದೆಸೆಯಿಂದ. ಬೈದು ಫಲವೇ ನಿನ್ನು, ಬೈದು ಫಲವೇ ನಿನ್ನು ಗದಾಧರ ಅಚ್ಯುತ ನರಕ ಸೂದನ ಮಾಧವ ದೀನಬಂಧೋ ಕೃಷ್ಣ ಕೃಷ್ಣ ದಯಾನಿಧೇ. ಹೇ ದಯಾನಿಧಿ ಕೃಷ್ಣ, ಹೇ ದಯಾನಿಧಿ ಕೃಷ್ಣ. ಈ ಪ್ರಪಂಚದ ಪ್ರತಿಯೊಬ್ಬರ ಅಂತರಂಗದಲ್ಲಿಯೂ ದಯೆ ಎನ್ನುವುದು ಕೇವಲ ಬಿಂದು ಮಾತ್ರವಂತೆ. ಆದರೆ ನಿನ್ನಯ ಒಡಲು ಕರುಣೆಯ ಕಡಲಂತೆ. ನೀನು ಕರುಣಾಸಾಗರ ದೇವ. ನಿನ್ನಲ್ಲಿರುವಂತಹ ಕರುಣೆಯ ಒಂದು ಬಿಂದನ್ನು ಈ ನಿನ್ನ ತಂಗಿಯ ಮೇಲೆ ಹರಿಸಲಾರೆಯ ದೇವ? ಈ ತಂಗಿಯ ಮೇಲೆ ದಯ ತೋರಲಾರೆಯ ಕೃಷ್ಣ? ಕೃಷ್ಣ, ಪತಿವ್ರತೆ ಹೆಣ್ಣೋರ್ವಳು ಯಾವತ್ತಿದ್ದರೂ ಕೂಡ ಗಂಡಂದಿರ ದೂರನ್ನು ಇನ್ನೊಬ್ಬರಲ್ಲಿ ಹೇಳಬಾರದು ಕೃಷ್ಣ. ಆದರೆ ಇವರೆಲ್ಲರೂ ನನಗೆ ಗಂಡಂದಿರಾಗುವುದಕ್ಕಿಂತ ಮುಂಚೆ ಅವರು ನಿನ್ನ ಅತ್ತೆ ಕುಂತಿದೆ
ಕುಂತಿದೇವಿಯ ಮಕ್ಕಳಲ್ಲವೇ? ಕುಂತಿದೇವಿಯ ಅನರ್ಘ್ಯ ರತ್ನಗಳು ಇವರು. ಕಾಲದೋಷವೋ ಕರ್ಮದೋಷವೋ ಇಂದಿನ ದಿವಸ ಅವರೆಲ್ಲರೂ ಕೆಸರಿನಲ್ಲಿ ಬಿದ್ದಿದ್ದಾರೆ. ಈ ನಿನ್ನ ಮೈದುನರ ಮರುಳಾಟದಿಂದ, ಈ ಕೌರವರ ದೆಸೆಯಿಂದ ನನ್ನ ಮಾನ ಹಾನಿಯಾಗುತ್ತಾ ಉಂಟು ಕೃಷ್ಣ. ನನ್ನನ್ನು ಕಾಪಾಡು, ಕರುಣದಿಂದ ದಯ ತೋರು ಕೃಷ್ಣ. ಕರುಣದಿ ಕಾಯೋ ಗೋವಿಂದ, ಕರುಣದಿ ಕಾಯೋ ಗೋವಿಂದ. ನಿನ್ನ ಮರೆಯ ಹೊಕ್ಕೆನು ಈಗ ವಸುದೇವ ಕಂದ, ನಿನ್ನ ಮರೆಯ ಹೊಕ್ಕೆನು ಈಗ ವಸುದೇವ ಕಂದ. ಗತಿಹೀನರಿಗೆ ನೀನೇ ಗತಿಯೋ, ಗತಿಹೀನರಿಗೆ ನೀನೇ ಗತಿಯೋ. ಲಕ್ಷ್ಮೀಪತಿ ಎನ್ನ ಮಾನವ, ಎನ್ನ ಮಾನವ, ಎನ್ನ ಮಾನವ ಈಗ ನೀ ಕಾಯೋ. ಪತಿತ ಪಾವನ ಪಾಪ ದೂರ, ಪತಿತ ಪಾವನ ಪಾಪ ದೂರ. ರತಿಪತಿ ಬಿದ ಕಮಲಾಕ ಭಗುತ ಮನಾರ, ಕರುಣದಿ ಕಾಯೋ ಗೋವಿಂದ. ಕೃಷ್ಣ ಮಾಧವ ಗೋವಿಂದ. ದೇವಾ ಹೇ ಗೋವಿಂದ, ಹೇ ಗೋಪಾಲಕ. ದೇವ, ಗೋವುಗಳನ್ನು ಗೋಪಾಲಕರನ್ನು ಪೊರೆದುದರಿಂದ ನಿನ್ನನ್ನು ಗೋಪಾಲ ಎನ್ನುವ ಹಾಗೆ ಕರೆಯುವುದು ಅಲ್ಲ ಸ್ವಾಮಿ. ಗೋ ಎಂದರೆ ವೇದ, ಗೋ ಎಂದರೆ ಬ್ರಾಹ್ಮಣರು, ಗೋ ಎಂದರೆ ಪ್ರಪಂಚದ ಚರಾಚರ ವಸ್ತುಗಳು. ಅವೆಲ್ಲವನ್ನು ನೀನು ಪೊರೆಯುವುದರಿಂದ ನೀನು ಗೋಪಾಲಕ. ದೇವ, ಅವನ್ನೆಲ್ಲವನ್ನು ಪೊರೆಯುವಾತ ನಿನಗೆ ನನ್ನನ್ನು ನೀನು ಪೊರೆಯಲಾರೆಯಾ ತಂದೆ, ಪೊರೆಯಲಾರೆಯಾ ದೇವ? ದೇವ, ಈ ಹಿಂದಿನ ಕಾಲದಲ್ಲಿ ಅಡವಿಯ ಮಡುವಿನಲ್ಲಿ ಗಜರಾಜನು ಮಕರಿಯ ಬಾಯಿಗೆ ಸಿಲುಕಿದಂತಹ ಸಂದರ್ಭದಲ್ಲಿ ಆ ಮೂಕ ಪ್ರಾಣಿಯ ರೋದನದಿಂದ ಆ ಮೂಕ ಪ್ರಾಣಿ ನಿನ್ನನ್ನು ನೆನೆಯಿತಂತೆ ದೇವ. ಕ್ಷಣಾರ್ಧದಲ್ಲಿಯೇ ನೀನು ಗರುಡ ಗಮನನಾಗಿ ಅಲ್ಲಿಗೆ ಹೋಗಿ ಗಜರಾಜನಿಗೆ ದರ್ಶನ ಭಾಗ್ಯವನ್ನಿತ್ತು ಮಕರಿಯನ್ನು ತರಿದು ಮೋಕ್ಷವನ್ನು ಕರುಣಿಸಿದವನಂತೆ ದೇವ. ಆ ಮೂಕ ಪ್ರಾಣಿಯಲ್ಲಿ ಇರುವಂತಹ ಪ್ರೀತಿ ಈ ನಿನ್ನ ತಂಗಿಯ ಮೇಲೆ ಇಲ್ಲವೇ ದೇವ? ಇಷ್ಟು ಮಾತ್ರವೇ ನಿನ್ನ ಲೀಲಾ ನಾಟಕ. ವೇದ ಚೋರ ತಮನ ತರಿಯಲು ನೀನು ಮತ್ಸ್ಯನಾದೆ, ಮಂದರ ಗಿರಿಯನ್ನು ಎತ್ತುವುದಕ್ಕೆ ನೀನು ಕೂರ್ಮನಾದೆ, ಭೂಮಿದೇವಿಯನ್ನು ಕೊರೆಯುವುದಕ್ಕೆ ನೀನು ವರಹನಾದೆ, ಬಾಲಕ ಭಕ್ತನ ಮಾತನ್ನು ನಿಜಪಡಿಸುವುದಕ್ಕೆ ನೀನು ನರಹರಿಯಾದೆ, ಸುರರನ್ನು ಕೊರೆಯುವುದಕ್ಕೆ ನೀನು ವಾಮನನಾದೆ, ಕ್ಷತ್ರಿಯರ ಮದವನ್ನು ಇಳಿಸುವುದಕ್ಕೆ ನೀನು ಭಾರ್ಗವ ರಾಮನಾದೆ, ರಾವಣನನ್ನು ಕೊಲ್ಲುವುದಕ್ಕೆ ನೀನು ರಾಮನಾದೆ. ದೇವ, ಧರ್ಮವನ್ನು ರಕ್ಷಣೆ ಮಾಡುವುದಕ್ಕೆ ಈ ಕಾಲದಲ್ಲಿ ಕೃಷ್ಣನಾಗಿ ಹುಟ್ಟಿದಂತೆ ದೇವ. ದೇವ, ನರಕನೆನ್ನುವಂತಹ ದೈತ್ಯನನ್ನು ಕೊಂದು ಆತನ ಸೆರೆಯಲ್ಲಿದ್ದಂತಹ 16,000 ಹೆಣ್ಣು ಮಕ್ಕಳಿಗೆ ರಕ್ಷಣೆಯನ್ನು ಒದಗಿಸಿದವನು ಇಂದು ಈ ನಿನ್ನ ತಂಗಿಯನ್ನು ರಕ್ಷಣೆ ಮಾಡುವುದಕ್ಕೆ ಬರುವುದಿಲ್ಲವೇ ಸ್ವಾಮಿ? ಕಾಪಾಡು ಅಚ್ಯುತ, ಅನಂತ, ಕೇಶವ, ಮಾಧವ, ಮಧುಸೂದನ, ಮಧುಸೂದನ, ಮಧುಸೂದನ. ತಂದೆ ತಾಯಿ ಗುರು ವರ ಪಿತಾ ಮಗ
ಬಂಧು ಬಾಂಧವ ಬಳಗ ನೀನೆನಗೆ ಬಂಧು ಬಾಂಧವ ಬಳಗ ನೀನೆನಗೆಂದು ನಂಬಿದೆ ಎನ್ನ ಮಾನವು ನಿನ್ನದೇ ಎನ್ನ ಮಾನವು ನಿನ್ನದೇ ದೇವಾ ಸಿಂಧು ಶಯನನೇ ಶುಕದ ಪೋತವ ಬಂದು ಮಗು ಘೂಕಗಳು ಪೀಡಿತು ಬಂದವಾದುದು ಮಾರದಿ ಕೈ ಕೃಷ್ಣ ಕೃಪೆ ನಿನಗೆ ಕೃಷ್ಣ ಕೃಷ್ಣ ಕಾಗೆಯ ಗೂಡಿನಲ್ಲಿಯೇ ಕೋಗಿಲೆಯು ಬೆಳೆಯುವುದು. ಆದರೆ ಕೋಗಿಲೆಯ ಮರಿಯನ್ನು ಕಾಗೆಗಳು ಯಾವತ್ತಿದ್ದರೂ ಕೂಡ ಪೀಡಿಸುವಂತೆ ಈ ಕೋಗಿಲೆಯ ಮರಿಯನ್ನು ಕಾಗೆಗಳೆನ್ನುವಂತಹ ಕೌರವರು ಪೀಡಿಸುತ್ತಾ ಇದ್ದಾರೆ ಕೃಷ್ಣ. ಇದನ್ನು ಸಹಿಸುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ ಕೃಷ್ಣ, ಸಹಿಸುವುದಕ್ಕೆ ಸಾಧ್ಯವಿಲ್ಲ. ಬೇಟೆಗಾರನ ಬಲೆಯೊಳಗೆ ಸಿಕ್ಕಿದಂತಹ ಉಳ್ಳೆ ಮರಿಯಂತಹ ಪರಿಸ್ಥಿತಿ ನನ್ನ ಪಾಲಿಗಾಗಿದೆ ದೇವಾ. ದೇವಾ, ನನ್ನನ್ನು ಕಾಪಾಡಬೇಕು ತಂದೆ, ನೀನೇ ಪೊರೆಯಬೇಕು, ನೀನೇ ಪೊರೆಯಬೇಕು. ನನಗೆ ಯಾಕೆ ಕರುಣೆ ಬರುತ್ತಿಲ್ಲ ಎನ್ನುವ ಹಾಗೆ ನಾನು ಈಗ ಚೆನ್ನಾಗಿ ಅರ್ಥೈಸಿಕೊಂಡಿದ್ದೇನೆ. ಯಾವಾತನಲ್ಲಿ ಮಮಕಾರ ಹಾಗೂ ಅಹಂಕಾರಗಳಿರುವುದು ಅವನಿಗೆ ಭಗವಂತನ ದರ್ಶನ ಆಗುವುದಿಲ್ಲವಂತೆ, ಭಗವಂತನ ದಯೆ ಬೀರುವುದಿಲ್ಲವಂತೆ. ಮಮಕಾರ, ಈ ಸಭೆಯಲ್ಲಿ ಇರುವವರು ಎಲ್ಲರೂ ನನ್ನವರು ಎನ್ನುವಂತಹ ಮಮಕಾರ, ಈಗ ನನ್ನನ್ನು ಕಾಪಾಡುತ್ತಾರೆ ಎನ್ನುವಂತಹ ಮಮಕಾರದಲ್ಲಿ ನಾನು ಇದ್ದೆ ದೇವಾ. ಇಲ್ಲ ಸ್ವಾಮಿ, ಇದು ಮಮಕಾರವನ್ನು ನಾನು ಬಿಟ್ಟಿದ್ದೇನೆ. ಗಂಡಂದಿರು ಇದ್ದರೂ ಕೂಡ ನಾನು ವಿಧವೆಯಾಗಿದ್ದೇನೆ, ಆಭರಣಗಳು ಇದ್ದರೂ ಕೂಡ ಬಡವಿಯಾಗಿದ್ದೇನೆ, ಇವರೆಲ್ಲರೂ ಇದ್ದರೂ ಕೂಡ ನಾನು ಅನಾಥಳಾಗಿದ್ದೇನೆ. ಇನ್ನು ಅಹಂಕಾರದ ದ್ಯೋತಕ, ಈ ದುಷ್ಟ ನನ್ನ ಸೀರೆಯ ಸೆರಗಿಗೆ ಕೈ ಹಾಕಿದಂತಹ ಸಂದರ್ಭದಲ್ಲಿ ನಾನು ಅಹಂಭಾವ ಪಟ್ಟದ್ದಲ್ಲ ದೇವ. ಈತನ ಕ್ರಿಯೆಗೆ ನನ್ನದಾದಂತಹ ಪ್ರತಿಕ್ರಿಯೆ ಸ್ವಾಮಿ, ಇದು ನನ್ನದಾದಂತಹ ಪ್ರತಿಕ್ರಿಯೆ. ಈ ಪ್ರತಿಕ್ರಿಯೆ ಅಹಂಕಾರದ ದ್ಯೋತಕ. ಇದೋ ಸ್ವಾಮಿ, ಈ ಸೆರೆಗನ್ನು ಬಿಡುತ್ತಾ ಇದ್ದೇನೆ. ನನ್ನ ಮಾನವೂ ನೀನೇ, ನನ್ನ ಪ್ರಾಣವೂ ನೀನೇ, ನನ್ನ ಎಲ್ಲವೂ ನೀನೇ. ಅಚ್ಯುತ, ಅನಂತ, ಕೇಶವ, ಮಾಧವ, ಸೀರೆಗ ಕ್ಷಯವಾಗಲೆನು ತಾವಾರಿ ಜಾಂಬಕನ ಭಯವೀಗಲು ತರಳೆಗೆ ಅನುಭವ ಬರೆಯುವರೆನು ಸಾವಿರವು ಸರಿಯೇ.
ಒಟ್ಟನೆ ತೆರೆದ ಅಕ್ಕಿಗಳು ದಿಟ್ಟಿಸಲಾಗಿಯೂ ವಸನಗಳೆಲ್ಲವೂ ಸುಟ್ಟುರಿಯರಾಗ ಅಕ್ಷಯ ಅಂಬಲವನ್ನು ಮುಟ್ಟುವುದಕ್ಕೆ ಯಾರಿಗೆ ಯೋಗ್ಯತೆ ಇದೆ? ಸೀರೆಗಳೆಲ್ಲವೂ ಸುಟ್ಟು ಹೋಗಿದೆ. ಹಾಗಿದ್ರೆ ಅದನ್ನು ವ್ಯವಸ್ಥೆ ಮಾಡುವ ಒಂದು ಕಾರ್ಯ ನಮಗೆ ಉಳಿಯಿತಲ್ಲ. ಸ್ವಲ್ಪ ಮಾತನಾಡಿಸ್ತೇನೆ. ಮಾತರುಣಿ ನೀಯಲ್ಲ ತೊಡೆಯ ಏರೋ ಎಲ್ಲ ತೊಡೆಯ ಏರೆನು ತೊಡೆಯ ಏರು ಮಾತರುಣಿ ನೀನಲ್ಲ ತೊಡೆಯದೇರೆಂದು ಗರ್ವಾತಿರೇಗದೊಳಾಗ ನೃಪನ ಕರದಿಂ ತನ್ನ ತೊಡೆ ತಟ್ಟಿ ಕನೆಯಲ ಕರದಿಂ ತನ್ನ ತೊಡೆ ತಟ್ಟಿ ಕರೆಯಲ ಮಾತು ಶರಣಾದು ದಯಿಸದಿ ಶಿರೋಮಣಿಗೆ ಮಾತರುಣಿ ತೊಡೆಗೇರು ಮಾತರುಣಿ ನೀನನ್ನ ತೊಡೆಗೇರು ಅಂದಿನ ಆ ಒಂದು ಕ್ಷಣದ ನೆನಪನ್ನು ನೀನು ಮಾಡು. ರಾಜಸೂಯಾದ್ವರ ಸಂದರ್ಭದಲ್ಲಿ ನಿಮ್ಮದಾದಂತಹ ಮಯ ನಿರ್ಮಿತ ಮಂಟಪದಲ್ಲಿ ನಾನು ಜಾರಿ ಬಿದ್ದಾಗ ಸಖಿ ವೃಂದದವರ ಮಧ್ಯೆ ಕುಳಿತು ನೀನಾಡಿದಂತಹ ಮಾತು, ಗೌರವೇಶ್ವರ ನೀನು ಕುರುಡರೆ ಜಾರಿ ಬಿದ್ದಿರೆ ಪರಿಹಾಸ್ಯವನ್ನು ಮಾಡಿದೆಯಲ್ಲ. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆಯನ್ನು ತಂದೊಡ್ಡಿದವಳು. ಸಾವಿರಾರು ಮಂದಿಗಳು ರಾಜಶ್ರೇಷ್ಠರ ಮಧ್ಯೆ ಆ ರೀತಿಯಾಗಿ ನೀನು ಅಪಮಾನಿಸಿದೆ. ಅದಕ್ಕೆ ಸರಿಯಾದಂತಹ ಪ್ರತೀಕಾರವನ್ನು ಈ ಸಂದರ್ಭದಲ್ಲಿ ನಾನು ತೀರಿಸಿದವರಿದ್ದೇನೆ. ಒಂದು ಕ್ರಿಯೆಗೆ ಯಾವತ್ತೂ ಮತ್ತೊಂದು ಪ್ರತಿಕ್ರಿಯೆ ಇರಲೇಬೇಕು. ಹೇಗೆ ಸಾವಿರಾರು ಮಂದಿಗಳ ಮಧ್ಯೆ ನಿನ್ನ ಅಪಮಾನವನ್ನು ಮಾಡಿದ್ದೇನೆ. ಇನ್ನು ಹೇಳುವುದಿಷ್ಟೇ, ಇಷ್ಟೇ ಮಂದಿಗಳ ಮುಂದೆ ನೀನು ಇನ್ನೊಂದು ಕಾರ್ಯವನ್ನು ಮಾಡಬೇಕು. ನೋಡಿಲ್ಲಿ ಗೌರವೇಶ್ವರನ ಬಲಿಷ್ಠವಾದ ತೊಡೆ, ಈ ತೊಡೆಯನ್ನು ಕೃಷ್ಣಯೋ ಸಿಟ್ಟಿನಿಂದಾಗ ಕೃಷ್ಣೆಯು ಬೀಳ್ದ ನೆಲವ ಖಳ ದುಷ್ಟದುರ್ಮದಿಯ ಕೇಳಿ ಗಣಿ ಕರದಿ ಅಟ್ಟಿ ತೋರಿದ ತೊಡೆಯ ಕಲಿಭೀಮ ಗದೆಯಿಂದ ಹುಟ್ಟಿವಿ ದುಡಲಿ ಎಂದು ಶಾಪ. ಅಹಂಕಾರದ ಮಾತುಗಳನ್ನು ತೋರ್ಪಡಿಸದಿರು. ಏನು ಪರಮ ಪತಿವ್ರತೆಯಾದಂತಹ ನನ್ನನ್ನು ಈ ಸಭಾ ಮುಂಭಾಗದಲ್ಲಿ ತೊರೆತಟ್ಟಿ ಕರೆದೆಯಲ್ಲ. ನಿನ್ನ ಈ ಮುಂದೆ ಬರುವಂತಹ ಸಂಗರದಲ್ಲಿ ನನ್ನ ಗಂಡನಾದಂತಹ ಭೀಮಸೇನ ಆ ನಿನ್ನ ತೊಡೆಯನ್ನು ಅನಿಲ ದುಗದ ಕನಲಿ ನುಡಿದನು ಅನಿಲ ದುಗದ ಕನಲಿ ನುಡಿದನು ವನಿತೆ ನಿನ್ನಯ
ಮುಡಿಯ ನೆಳದಿಗ ಬಿನುಗನನು ತೂರಿ ಭಂಗವರಳದಿ ಭೈವೆ ಅನ್ಯಾಯಕ್ಕೆ ಸಹಾಯವನ್ನು ಹೊಂದಲಾಗುತ್ತಿರುವಂತಹ ಸಂದರ್ಭ. ಅಣ್ಣನ ಧರ್ಮದ ಮಾತಿಗೆ ಕಟ್ಟು ಬಿದ್ದು ನಿನಗೆ ಸಹಾಯ ಮಾಡದೆ ಅಸಹಾಯಕನಂತೆ ಕುಳಿತು ಬಿಟ್ಟೆ. ನಿನ್ನ ಮುಡಿಗೆ ಕೈ ಹಾಕಿದರೆ ಯಾರು ಕಾರಣ? ಆ ಕೌರವ. ಹೌದು. ಇದೋ ಕೇಳು ನನ್ನ ಪ್ರತಿಜ್ಞೆ. ಮುಂದೆ ನಡೆಯುವಂತ ಮಹಾ ಸಂಗ್ರಾಮದಲ್ಲಿ ಆತನ ತೊಡೆಯನ್ನು ನನ್ನ ಮುಗಿರಬೇಕು. ಸ್ವಾಮಿ, ನನ್ನ ಸಿಡಿಮುಡಿಗೆ ಕೈ ಹಾಕಿದ್ದು ಆ ದುರ್ಯೋಧನ. ಅಲ್ಲಯ್ಯ ನಿನಗೆ ನೊಲ್ಲೆಯ ನಿನಗೆ ಭಂಗವನಿತ್ತಿಗ ಕುಲ್ಲನ ಕರುಳು ಕೊಲ್ಲಿದ ಭೂತಗಣಂಗಳಿಗೆ ಇವೆನು ಕಲಚಿಲು ಹಳನು ಇದು ಯಾರು? ಆ ದುಶ್ಯಾಸನ. ಆತನ ಉದರವನ್ನು ಬಾಗಿಲು ಬರುವಂತಹ ಬಿಸಿ ನೆತ್ತರದಿಂದ ನಿನಗೆ ತೈಲಾಭಿಷೇಕ ಮಾಡುತ್ತೇನೆ. ಕಟ್ಟುವುದಕ್ಕೆ ಹೂ ಬೇಕಲ್ಲವೇ ಸ್ವಾಮಿ? ಕಟ್ಟುವುದಕ್ಕೆ ಹೂ, ಮುಡಿ ಕಟ್ಟಬೇಕು. ಆತ ಗಹಗಹಿಸಿ ನಗುತ್ತಿದ್ದ ಅವನ ತೊಡೆಯನ್ನು ಅಲ್ಲನ್ನು ಬಾಚಣಿಗೆಯನ್ನಾಗಿ ಮಾಡಿ ನಿನ್ನ ಮುಡಿಯನ್ನು ಕಟ್ಟುತ್ತೇನೆ. ಮತ್ತೆ ಅಲಂಕಾರಕ್ಕೆ ಹೂ ಬೇಕಲ್ಲ? ಶೃಂಗಾರಕ್ಕೆ ಹೂ, ಆತನ ಕರುಳನ್ನು ಬಗೆದು ಮುಡಿಯನ್ನು ಶೃಂಗಾರ ಮಾಡುತ್ತೇನೆ. ಸಂತೋಷವಾಯಿತು. ಇಷ್ಟು ಮಾತ್ರವಲ್ಲ, ಮತ್ತೆ? ಇಂತಹ ಕೌರವಗಳನ್ನು ಕೊಂದು ಮುಗಿಸುತ್ತೇನೆ. ಇಷ್ಟು ಮಾಡದೆ ಹೋದರೆ ವಾಯು ಸಂಜಾತನಲ್ಲ, ಕುಂತಿಸುವುದನಲ್ಲ, ಭೀಮಸೇನನಲ್ಲ. ಸಂತೋಷವಾಯಿತು. ಕಲಿಬಾರ್ದು ದುರಿದ ಕಲಿಬಾರ್ದನು ಹುರಿದನು ಮುಂದಕ್ಕೆ ನಾನು ಅಳಮಿಯೊಳ್ ಕರ್ಣ ನಾನು ಹೊಲದಿಗೆ ತಿಂದು ದೊಡ್ಡ ಗತಿಗಿಳಿಯುವೆ ಪೌರುಷ ನೋಡೆಂದ ಪಾಂಚಾಲಿಯ ಮಾನಭಂಗಕ್ಕೆ ಕಾರಣನಾದಂತಹ ಈ ಕರ್ಣನನ್ನು ಮುಂದೆ ಬರುವಂತಹ ಸಂಗ್ರಾಮದಲ್ಲಿ ಆತನನ್ನು ಕೊಲ್ಲದೆ ಹೋದಲ್ಲಿ ಪಾಪಗಳಿಗೆ ಒದಗುವಂತಹ ಪಾಪ ನನ್ನ ಪಾಲಾಗಲಿ. ಸಂತೋಷವಾಯಿತು ಸ್ವಾಮಿ, ಸಂತೋಷವಾಯಿತು. ಆಟ ಮಾಡಿದ್ದು ಶತ್ರು ಸಂತಾನ. ನೀತಿ ತಪ್ಪಿದ ಮೋನೆಯ ಕುತಂತ್ರದೋಣಿ ಇತರ ಮಾಡ್ಬಾಯ್ ಮಾತಿಗೆ ವಿದುನ ಕೆಳಗುವೆನೆಂದನು ಕತಿಯೋಡ್ ಸಹ ದೇವನ್ ಆ ದೂತ ಶಕುನಿಯ ವಂಶವನ್ನು ಮುಂದೆ ಬರುವ ಒಂದು ಸಂಗ್ರಾಮದಲ್ಲಿ ನಾಶ ಪಡೆಯದಿದ್ದರೆ ನಾನು ನಕುಲನೇ ಅಲ್ಲ, ಇದು ನನ್ನ ಶಪಥ. ಸಂತೋಷವಾಯಿತು, ಸಂತೋಷವಾಯಿತು. ಕಪಟ ಯುದ್ಧವನ್ನು ಮಾಡಿದ್ದು ಆ ಶತ್ರುಗೆ. ಹರಿದದನು ತಾನೆ
ಗೈದ ಬೇಳೊಳಗೆ ದುರ್ಸ್ಥಿತಿಗೆ ಕಾರಣೀಕರ್ತನಾದಂತಹ ಆ ಶಕುನಿಯನ್ನು ಒಂದೊಂದು ದಿನ ಕೊಲ್ಲದೆ ನಾನು ಬಿಡದೆ. ಸಂತೋಷವಾಯಿತು ಸ್ವಾಮಿ, ಸಂತೋಷ. ಮಿತ್ರ ಕರ್ಣ, ಆದರೆ ಹೋದರೆ ಅಜ್ಜಿಗೊಂದು ಪಟ್ಟೆ ಸೀರೆ. ಮುಂದೆ ನಡೆಯುವಂತ ಯುದ್ಧದಲ್ಲಿ ನಾವು ಕೊಲ್ತೇವೆ ಪ್ರತಿಜ್ಞೆಯನ್ನು ಮಾಡಿ ಹೋಗಿದ್ದಾರೆ ಅಲ್ಲವೇ? ಈ ಸಿಡಿಲು ಉಂಟಲ್ಲ, ಇದು ಮಳೆ ಬರುವ ಸಿಡಿಲು ಖಂಡಿತವಾಗಿಯೂ ಅಲ್ಲವೇ ಅಲ್ಲ. ಒಂದು ವೇಳೆ ಮಳೆ ಬರ್ತದೆ ಅಂತಾದ್ರೆ ಆ ಸಂದರ್ಭಕ್ಕೆ ಸರಿಯಾಗಿ ಛತ್ರಿಯನ್ನು ನಾವು ಸಿದ್ಧಪಡಿಸೋಣ. ಅರದ ಕೇಳಾಚರ್ಯವನೋ ಗಜಪುರದೊಳಗೆ ನೆಲವಾಯ್ಬಿಟ್ಟುದು ಸುರಿದು ರುಣಾಂಬುವಿನ ಮಳೆ ನರಿಗೂಗಿತು ಹಗಲಿನಲ್ಲಿ ಮುರಿದು ಬಿದ್ದುದು ದೇಗುಲಾಗ್ರದವರ ಶಿಖರವಿಲ್ಲೇನೆಂಬೆನೋ ತರತರದ ಉತ್ಪಾತವಾಯಿತು ವಿಷಮುಹೂರ್ತದಲ್ಲಿ ಈಗ ಅನಿಸುತ್ತಾ ಉಂಟು, ಕಣ್ಣುಗಳು ಕುರುಡಾಗಿದೆ, ಕಿವಿಗಳು ಯಾಕೆ ಕಿವುಡಾಗಬಾರದಿತ್ತು ಎನ್ನುವ ಹಾಗೆ. ಇಲ್ಲದೆ ಹೋದರೆ ಪುರದ ಜನರು ಆಡಿಕೊಳ್ಳುವುದಾದರೂ ಏನು? ಅಪ್ಪೋ, ದೇವಾಲಯದ ಕಲಶಗಳು ಬೀಳುತ್ತಾ ಇದೆಯಂತೆ, ನರಿಗಳು ಕೂಗುತ್ತಾ ಇದೆಯಂತೆ, ಕೆಂಡದ ಮಳೆಯೇ ಸುರಿಯುತ್ತಾ ಉಂಟು ಎನ್ನುವ ಹಾಗೆ ಅಪಶಕುನವೇ ಘಟಿಸುತ್ತಾ ಉಂಟಲ್ಲ. ಯಾಕಪ್ಪ ಎಲ್ಲ 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 ಮಾಡಿದ್ದು ಇವಳ ಹೊಟ್ಟೆಯಿಂದ ಬಂದದ್ದಲ್ವ ಎಲ್ಲ. ಅದಕ್ಕೆ ಹೇಳುವುದು, ಗಾಂಧಾರಿ 101 ಮಕ್ಕಳನ್ನು ಹೆತ್ತು ಒಂದಕ್ಕೂ ಸ್ವಯ ಬುದ್ಧಿ ಇಲ್ಲ ಅಂತ. ಈಗ ನೋಡಿ ಕೂತಿದ್ದಾಳೆ, ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಲೋಕಕ್ಕೆ ಮಂಗ ಮಾಡಲಿಕ್ಕೆ. ಅಯ್ಯೋ ನನ್ನ ವಂಶ ಯಾರಲ್ಲಿ ಯಾರಲ್ಲಿ ಹೇಳುತ್ತಾ ಮಗಳೇ, ತಾಯೆ ದುಃಖಿಸಬೇಡ ಕಳರೂಪ ಕತಿಗೆ ನೀ ನೋಯದೀರೆಲ್ಲನೂ ನೋಡಿ ಈ ಅವಸ್ಥೆಯನ್ನೆಲ್ಲ ಮರೆಯಬೇಕೆಂದ ಅಂಬಿಕಾತ್ಮಜನು ದ್ರೌಪದಿಗೆ ತಾಯೆ ದುಃಖಿಸಬೇಡ ಮಗಳೇ, ನೊಂದೆಯ ಕಂದ, ನನ್ನ ಮಕ್ಕಳು ಮಾಡಿದಂತ ಈ ಪಾಪ ಕಾರ್ಯಗಳಿಂದಾಗಿ ದುಃಖಿತಳಾದೆಯ. ಕಣ್ಣೀರು ಸುರಿಸಬೇಡಮ್ಮ, ಮನ ನೋಯದಿರು. ನೀನು ನೊಂದುಕೊಂಡಂತೆ ಆದಲ್ಲಿ ನನ್ನ ವಂಶವೇ ನಾಶವಾಗುತ್ತ ಮಗಳೇ. ಏನು ಮಾಡೋಣ? ಕುರುಡು ಮಕ್ಕಳ ಪ್ರೇಮ, ಪುತ್ರವಾತ್ಸಲ್ಯ ನನ್ನನ್ನು ಏನು ಮಾಡದ ಹಾಗೆ ಮುನಿಯಾಗಿ ಕೊಳ್ಳುವ ಹಾಗೆ ಮಾಡಿತು. ಅಮ್ಮ, ಅವರ ಪರವಾಗಿ ನಾನು ನಿನ್ನಲ್ಲಿ ಕ್ಷಮೆ ಯಾಚಿಸುತ್ತೇನೆ ತಾಯಿ. ನೀನು ಮನಸ್ಸಿಗೆ ಈ ಯಾವ ಘಟನೆಯನ್ನು ಹಂಚಿಕೊಳ್ಳಬೇಡಮ್ಮ. ಮಾವನಿವೇಕೆ ಬಂದು ಪಚರಿಸುವಿರೀಗ ನೋವಾಯ್ತು ನಿಮ್ಮಯ ಮನಗೆ ಕೇವಲ ಪಾಪಿ ಎನ್ನಯ ಸೀರೆ ತುಳಿವಾಗ ಕೇವಲ ಪಾಪಿ ಎನ್ನಯ ಸೀರೆ ತುಳಿವಾಗ ಕಾವ ಕರುಣೆಯು ಇಲ್ಲದಾಗೆ ಮಾವನಿವೇಕೆ ನಿಂತಿರುವಿರಿ ಯಾಕೆ ಕಣ್ಣೀರು ಸಿರಿಸುತ್ತಾ ಇದ್ದೀರಿ? ಯಾಕೆ ದುಃಖಿಸುತ್ತಾ ಇದ್ದೀರಿ ಮಾವ? ಯಾಕೆ ದುಃಖಿಸುತ್ತಾ ಇದ್ದೀರಿ? ಅಪಶಕನಗಳನ್ನು ಕೇಳಿ ನೀವು ಹೆದರಿಕೊಂಡಿರೇ. ಈಗ ನಿಮಗೆ ದುಃಖ ಬರುವುದೇ ಮಾವ? ಕ್ಷಣ ಮುಂಚಿತವಾಗಿ ನಿಮ್ಮ ಕಾಲನ್ನು ನಾನು ತೊಳೆದಿದ್ದೇನೆ ಮಾವ. ನನ್ನನ್ನು ಕಾಪಾಡಿ ರಕ್ಷಿಸಿ ಎನ್ನುವ ಹಾಗೆ. ಆವಾಗ ನಿಮಗೆ ಕರುಣೆ ಬರಲಿಲ್ಲ, ಈಗ ನಿಮಗೆ ಕರುಣೆ
ಮಾವ ತಾಯಿ ಮೆಚ್ಚಿದೆನ ನಿನಗಿತ್ತೇನು ವರಮೂರ ಇಚ್ಛೆಯದೇನುಂಟ ಪೇಳು ನಿಶ್ಚಯವಾಗಿನ ಸಲಿಸುವೆ ನೆನಲಾಗ ಸಚ್ಚರಿದೆಯು ಬೀಳ್ತಳಾಗ ಮಗಳೇ ಇಲ್ಲಿಗೆ ಬರೆದು ಬಿಡಮ್ಮ. ಹೇಗೆ ಮರೆಯುವುದು ಮಾವ? ಕಷ್ಟವನ್ನು ಅನುಭವಿಸಿದ್ದು ನಾವು. ಇಲ್ಲೇ ನೀನು ಆಯುಷ್ಯವನ್ನೆಲ್ಲ ಮರೆತು ಬಿಟ್ಟೆ ಅಂತಾದ್ರೆ ನಿನಗೆ 3 ವರಗಳನ್ನು ನಾನು ಅನುಗ್ರಹಿಸುತ್ತೇನೆ. ಏನು ನಿನ್ನ ಇಚ್ಛೆ ಉಂಟು ಕೇಳಿಕೊ ಮಗಳೇ, ನಾನು ಈಡೇರಿಸುತ್ತೇನೆ. ನನಗೆ ವರ ನೀಡ್ತೀರಾ ಮಾವ? ವರವ ನೀವುದು ನಿಜವಾದರೆನ್ನಯ ಪ್ರಾಣದರಸರ ಇವರ ದಾಸ್ಯ ಬಿಡಿಸಿ ಕರುಣಿ ಪೂದಿನಿ ಕೊಟ್ಟೆ ಬೇಡು ನೀನಿನ್ನೊಂದು ವರವನೆಂದನು ಅಂದನು ಪೊನು ನಿಮಗೆ ಮಕ್ಕಳ ಮೇಲಿನ ಪ್ರೇಮ. ಈಗ ನೀವು ನನಗೆ ವರವನ್ನು ನೀಡುತ್ತಾ ಇದ್ದೀರಿ. ಮಾವ, ನಾವು ಕಷ್ಟವನ್ನು ಅನುಭವಿಸಿದ್ದೇವೆ. ಮುಂದಿನ ದಿವಸ ನನ್ನ ಹೊಟ್ಟೆಯಲ್ಲಿ ಹುಟ್ಟಿಕೊಂಡಂತಹ ಮಕ್ಕಳಿಗೆ ನಾನು ಅನುಭವಿಸುವಂತಹ ಕಷ್ಟ ಮುಂದಕ್ಕೆ ಬರಬಾರದು. ದಾಸಿಯ ಮಕ್ಕಳು ಎನ್ನುವ ಹಾಗೆ ಅವರನ್ನು ಯಾರೂ ಕೂಡ ಕೀಳಾಗಿ ಕಾಣಬಾರದು. ಅದಕ್ಕಾಗಿ ನಾನು ಹೇಳುತ್ತಾ ಇದ್ದೇನೆ ಮಾವ, ನನಗೆ ನೀವು ವರವನ್ನು ನೀಡುವಿಂತಾದರೆ ಮೊದಲನೆಯ ವರವಾಗಿ ನನ್ನ ಗಂಡಂದಿರ ದಾಸ್ಯವನ್ನು ದೂರಗಳಿಸಬೇಕು ಸ್ವಾಮಿ. ಎಲ್ಲರನ್ನು ಬಿಟ್ಟ ಆಯ್ತು. ಆ ಸತ್ಯವನ್ನು ಕೂಡಿಸಿದ್ದೇನೆ ಮಗಳೇ. ಗೊಳಿಸಿದ್ದೀರಾ ಮಾವ? ಸ್ತ್ರೀಯರ ಕೈಯಲ್ಲಿ ಆಯುಧ ಎನ್ನುವುದು ಅದು ಭೂಷಣ. ಹಾಗೆ ಈಗ ಈ ಕಾಲದಲ್ಲಿ ಅವರ ಕೈಗಳಲ್ಲಿ ಆಯುಧಗಳಿಲ್ಲ ಮಾವ. ಆ ಆಯುಧಗಳನ್ನು ನನಗೆ 2ನೇ ವರವಾಗಿ ನೀವು ಅನುಗ್ರಹಿಸಬೇಕು ಮಾವ. ಯಾರಲ್ಲಿ ಆಯುಧಗಳನ್ನೆಲ್ಲ ನೀವು ಕೊಟ್ಟು ಬಿಡಿ. ಆಯ್ತಮ್ಮ. ಹಾ, ಇನ್ನು ನಾನು ಹೇಳಿದ್ದು 3 ವರಗಳನ್ನು, ಹೌದು. 2 ವರಗಳನ್ನು ಕೇಳಿದ್ದಿ. ಕೊನೆಯದಾಗಿ 3ನೇದ್ದು ಏನು ಕೇಳುತ್ತಿ ಕೇಳಮ್ಮ, ನಾನೇ ಅನುಗ್ರಹಿಸುತ್ತೇನೆ. ಮಾವ, ಏನು ಅಂತ ಮಾತಾಡ್ತಾ ಇದ್ದೀರಿ ಮಾವ? ಏನಾಯ್ತು ಮಗಳೇ? ಕ್ಷತ್ರಿಯ ನಾರಿಯರಿಗೆ, ಅದು ಪತಿವೃತ ನಾರಿಯರಿಗೆ ಕೇವಲ 2 ವರವನ್ನು ಕೇಳುವಂತಹ ಯೋಗ್ಯತೆ ಇರುವುದು, ಅಧಿಕಾರ ಇರುವುದು. ಆದುದರಿಂದ ನನಗೆ 2 ವರಗಳು ಸಾಕು ಮಾವ. 2 ವರಗಳು ಸಾಕು. ಎಂತ ಮಾತು, ಎಂತ ಮುತ್ತಿನ ಮಾತು ಮಗಳೇ. ಇರಲಿ, ಕ್ಷತ್ರಿಯ ಹೆಣ್ಣು ಮಕ್ಕಳಿಗೆ 2 ವರವನ್ನು ಕೇಳುವಂತ ಹಕ್ಕಿರುವುದು. ಹಾಗಂತ ನಾನಾಗಿ ಅನುಗ್ರಹಿಸಿದ್ರೆ ಅದು ಬೇಡ ಎನ್ನುವ ಹಾಗೆ ಹೇಳುವುದಕ್ಕೆ ಇಲ್ಲವಲ್ಲ ತಾಯಿ. ಇಗೋ, ನೀವು ಜೂತದಲ್ಲಿ ಏನೆಲ್ಲ ಕಳೆದುಕೊಂಡಿದ್ದೀರೋ, ಇಲ್ಲಿ ಏನೆಲ್ಲ ನೀವು ಇಲ್ಲಿ ಕೌರವನ ಪಾಲಾಗಿದೆಯೋ ಅದನ್ನೆಲ್ಲವನ್ನು ನಿಮಗೇ ಬಿಟ್ಟುಕೊಟ್ಟಿದ್ದೇನೆ. ಈಗ ಇಂದ್ರಪ್ರಸ್ಥದಿಂದ ಇಲ್ಲಿಗೆ ಬರುವಾಗ ಹೇಗಿದ್ದೀರೋ ಹಾಗೆ ಮೊದಲಿನಂತೆ ಆಗಿದ್ದೀರಿ ಮಗಳೇ. ಮಗಳೇ, ಈ ಒಂದು ಪ್ರಕರಣವನ್ನು ಮಾತ್ರ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡ, ಕೊರಕು ಬೇಡ ತಾಯಿ. ಪ್ರಕರಣವನ್ನು ನಾನು ಮರೆಯಬೇಕೆ ಮಾವ? ಹೌದು ಮಾವ, ನೀವು ಹಿರಿಯರಾದಂತಹ ನೀವು ನನ್ನ ಕೈಯನ್ನು ಹಿಡಿದು ಬೇಡುತ್ತಾ ಇದ್ದೀರಿ. ನಾನು ನಿಮ್ಮ ಮಾತನ್ನು ಕೇಳದೆ ಹೋದಂತಾದರೆ ಅದು ನಾನು ಹಿರಿಯರಿಗೆ ಮಾಡುವಂತಹ ಅಪಮಾನವಾದೀತು. ಮಾವ, ನಿಮ್ಮ ಮಾತಿನಂತೆಯೇ ನಾನು ಕೂಡ ನೆರವೇರಿಸಿಕೊಡುತ್ತೇನೆ. ನನಗೆ ಇನ್ನು ನಿಮ್ಮದೊಂದು ಶುಭ ಆಶೀರ್ವಾದ ಬೇಕು ಮಾವ. ಒಳ್ಳೆದಾಗ್ಲಿ ಮಗನೇ, ಒಳ್ಳೆದಾಗ್ಲಿ. ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರೆಯೋಳು ಬೆದರಾದವರ ಕಟೀಲ ಕ್ಷೇತ್ರದಿ ಓದಿದ್ದತ್ತಿ ಧರೆಯೋಳು ಬೆದರಾದವರ ಕಟೀಲ ಕ್ಷೇತ್ರದಿ ಚಿರವಾಗಿ ನೆಲೆಯಾದ ಭ್ರಮರಾಂಬಿಗೆ ಯಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವವಿನೋದಿನಿ ನಂದನತೆ ಗಿರಿವರ ಬಿಂದಿಚಿರೋದಿನಿ ವಾದಿನಿ ವಿಷ್ಣುವಿನಾದಿನಿ ವಿಷ್ಣುದೇ
ಮಂಗಲೋ ಮಗಾ ಗಣಪತಿ ಭ್ರಮರಾಂಬೆ ಮಹಾಮಾಯೆ ಜಯಮಂಗಲೋ ಶುಭಮಂಗಲೋ